ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಪ್ರಣಾಮಗಳು ಹರೇ ಮಾತಾಜಿ. ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಹರೇ ಕಂಡಕ್ಟರ್. ಕೃಷ್ಣ, ಪ್ರಣಾಮಗಳು. ಹರೇ ಕೃಷ್ಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋಃ ಶ್ರೀಯುತಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣಾ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯದೇವಂ ಶ್ರೀರಾಧಾ ಕೃಷ್ಣ ಪಾದಾನ್ ಸಹಗಣಲಲಿತಾ ಶ್ರೀವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ಶ್ರೀರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿ ಪ್ರಿಯೇ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ. ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜೈ, ಶ್ರೀ ಶ್ರೀ ಗೌರನಿತಾಯ್ ಕಿ ಜೈ, ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಪ್ರಣಾಮ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದರಿಗೆ ನಮಸ್ಕಾರ ಮಾಡುತ್ತಾ ಇವತ್ತಿನ ಶ್ರೀ ಶ್ರೀ ರಾಧಾ ಗೋವಿಂದರ ಆಶೀರ್ವಾದವನ್ನು ಬೇಡುತ್ತಾ ಇವತ್ತಿನ ಭಕ್ತಿಶಾಸ್ತ್ರಿ ರಿವಿಷನ್ ತರಗತಿಯನ್ನು ಪ್ರಾರಂಭ ಮಾಡೋಣ. ಹರೇ ಕೃಷ್ಣ. ಸೊ 2ನೇ ಅಧ್ಯಾಯದಲ್ಲಿ ನಾವು 54ನೇ ಶ್ಲೋಕದಿಂದ ಪ್ರಾರಂಭ ಮಾಡ್ತೇನೆ. ಸೊ ಅಲ್ಲಿ ಅರ್ಜುನ ಏನು ಕೇಳಿದ, ಶ್ರೀಲ ಪ್ರಭುಪಾದ್ ಕಿ ಜೈ, ಅವರು ಯಾರು ಕೃಷ್ಣ ಪ್ರಜ್ಞೆಯಲ್ಲಿದ್ದಾರೆ, ಅವರ ಲಕ್ಷಣ ಏನು, ಅವ್ರು ಯಾರು, ಅವ್ರು ಯಾವ ಥರ ಮಾತಾಡ್ತಾರೆ, ಅವ್ರು ಯಾವ ಥರ ಕುಳಿತುಕೋತಾರೆ, ಯಾವ ಥರ ಬಿಹೇವಿಯರ್ ಮಾಡ್ತಾರೆ ಅಂತ ಅವನಿಗೆ ಪ್ರಶ್ನೆ ಕೇಳಿದ. ಅದಕ್ಕೆ ಭಗವಂತ ಏನು ಹೇಳ್ತಾನೆ ನೋಡೋಣ. ಅಂದರೆ ಯಾಕೆ ಭಗವಂತ ಏನು ಹೇಳ್ತಾನೆ ಅಂದರೆ, ನಮಗೆ ಮನಸ್ಸಿನ ಕಲ್ಪನೆಯಿಂದ ಬೇಕಾದಷ್ಟು ಇಂದ್ರಿಯ ಭೋಗದ ಬಯಕೆಗಳು ಬರ್ತದೆ. ಸೊ ಆದರೆ ಈ ಇಂದ್ರಿಯ ಸುಖದ ಆಸೆಗಳನ್ನ ತ್ಯಜಿಸ್ತಾನೆ. ಕೃಷ್ಣ ಪ್ರಜ್ಞೆಯಲ್ಲಿರುವವನು ತನ್ನ ಸ್ವಂತ ಇಂದ್ರಿಯದ ಸುಖದ ಆಸೆಗಳನ್ನ ತ್ಯಜಿಸ್ತಾನೆ. ಸೊ ಅವನ ಮನಸ್ಸು ಪರಿಶುದ್ಧವಾಗಿರುತ್ತೆ. ಯಾಕೆ ಕೇಳಿದ್ರೆ ಅವನು ತನ್ನಲ್ಲಿಯೇ ಸಂತುಷ್ಟ, ತನ್ನ ಆತ್ಮನಲ್ಲಿಯೇ ಸಂತುಷ್ಟನಾಗಿರುತ್ತಾನೆ. ಸೊ ಕೃಷ್ಣ ಪ್ರಜ್ಞೆಯ ಮನುಷ್ಯ ಇಂದ್ರಿಯ ಭೋಗದ ಸುಖವನ್ನ ತ್ಯಜಿಸ್ತಾನೆ. ಅವನು ಭಗವಂತನ ಇಂದ್ರಿಯಗಳನ್ನ ತೃಪ್ತಿಪಡಿಸ್ತಾನೆ. ಸೊ ಹಾಗಾಗಿ ಇಂದ್ರಿಯಗಳನ್ನು ತೃಪ್ತಿಪಡಿಸ್ಬೇಕು. ಸ್ವಂತ ಇಂದ್ರಿಯ ತೃಪ್ತಿಯನ್ನ ಅವ್ರು ಬಿಡ್ತಾನೆ, ಅವನು ಭಗವಂತನ ಇಂದ್ರಿಯ ತೃಪ್ತಿಯನ್ನು ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಅದು ಹೇಗೆ ಸಾಧ್ಯ ಅಂದರೆ, ಮನಸ್ಸು ಪರಿಶುದ್ಧವಾಗತ್ತೆ, ಆಗ ನಮಗೆ ಇಂದ್ರಿಯಗಳ ಬೇಡಿಕೆ ಇರೋದಿಲ್ಲ, ಆತ್ಮದಲ್ಲಿ ಸಂತುಷ್ಟಿಯನ್ನು ಪಡಿತಾನೆ. ಸೊ ಅಂಥವರಿಗೆ ದಿವ್ಯ ಪ್ರಜ್ಞೆ, ಶುದ್ಧ ದಿವ್ಯ ಪ್ರಜ್ಞೆಯಲ್ಲಿ ಅಂದರೆ ಕೃಷ್ಣ ಪ್ರಜ್ಞೆಯಲ್ಲಿ ಇರುವವನು. ಸೊ ಅದಕ್ಕೆ ಏನು ಹೇಳ್ತಾರೆ, ಅವನಿಗೆ ಶ್ರೀಲ ಪ್ರಭುಪಾದ ನಮ್ಗೆ ಇಲ್ಲಿ ಏನು ಹೇಳ್ತಾರೆ ಅಂದರೆ, ಕೃಷ್ಣ ಪ್ರಜ್ಞಾವಂತರ ಲಕ್ಷಣಗಳಲ್ಲಿ ಎಲ್ಲ ಸದ್ಗುಣಗಳು ಇರ್ತದೆ ನೋಡಿ. ಭಕ್ತರಾದವರಿಗೆ ಎಲ್ಲ ಸದ್ಗುಣಗಳು, ದೇವತಾ ಗುಣಗಳು ಇರುತ್ತವೆ. ನಾವು ಭಗವದ್ಗೀತೆಯ ಕೊನೆಯಲ್ಲಿ ನೋಡಿದ್ದೇವೆ ಅಲ್ವಾ, ದೈವಾಸುರ ಸಂಪತ್ ವಿಭಾಗ ಯೋಗ, ದೈವಿ ಗುಣಗಳು 26 ದೈವಿ ಗುಣಗಳನ್ನ ಭಗವಂತ ಹೇಳ್ತಾನೆ. ಸೊ ಇಂತಹ ದೈವಿ ಗುಣಗಳು ಆಸುರಿ ಗುಣಗಳು. ಆದರೆ ಯಾರು ಭಕ್ತಿ ಸೇವೆಯಲ್ಲಿ ತನ್ಮಯನಾಗಿರ್ತಾನೆ, ತನ್ಮಯ ಅಂತ ನೋಡಿದ್ರೆ ಅದರಲ್ಲೇ ತುಂಬ ತನ್ನನ್ನು ತೊಡಗಿಸಿಕೊಳ್ಳೋದು. ಸೊ ಅದು ತನ್ಮಯ.
ಅದರಲ್ಲಿ ಮುಳುಗಿ ಹೋಗಿರ್ತಾರೆ ಯಾರು ಕೃಷ್ಣ ಪ್ರಜ್ಞೆ ಭಕ್ತಿ ಸೇವೆಯಲ್ಲಿ, ಅವರಿಗೆ ಎಲ್ಲ ಸದ್ಗುಣಗಳು ಇರ್ತದೆ. ಸೊ ಹಾಗಾಗಿ ಯಾರು ಭಕ್ತಿಯಲ್ಲಿ ಇಲ್ಲ, ಯಾರು ಆಧ್ಯಾತ್ಮಿಕ ನೆಲೆಯಲ್ಲಿ ಇಲ್ಲ, ಅವರಿಗೆ ಒಳ್ಳೆ ಗುಣ ಬರಲಿಕ್ಕೆ ಹೇಗೆ ಸಾಧ್ಯ? ಸೊ ಆದ್ದರಿಂದ ಇಲ್ಲಿ ಏನ್ ಹೇಳ್ತಾರೆ, ಅವನು ಇಂದ್ರಿಯಗಳನ್ನ ಆಪೇಕ್ಷೆ, ಇಂದ್ರಿಯ ಭೋಗ ಇದನ್ನು ಬಿಡ್ತಾನೆ. ಆದರೆ ಇಂದ್ರಿಯ ಭೋಗವನ್ನ ನಾವು ಕೃತಕವಾಗಿ ಬಿಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಲ್ವಾ? ನೇತಿ ನೇತಿ ಅಂತ ಈ ಜ್ಞಾನಿಗಳು ಏನ್ ಮಾಡ್ತಾರೆ, ಅವರು ನೇತಿ ನನಗೆ ಇದ್ಯಾವುದಾದ್ರು ವಸ್ತು ಭೌತಿಕ, ಇದನ್ನು ಮುಟ್ಟಿದ್ರೆ ನನಗೆ ಮತ್ತೆ ಭವಬಂಧನ ಉಂಟಾಗತ್ತೆ ಅಂತ ಬಿಟ್ಬಿಡ್ತಾರೆ. ಆದರೆ ಆ ಥರ ಕೃತಕವಾಗಿ ತಡಲಿಕ್ಕೆ ನಮ್ಮ ಹತ್ರ ಸಾಧ್ಯ ಇಲ್ಲ. ಸೊ ಆದರೆ ನಾವು ನಮ್ಮ ಇಂದ್ರಿಯಗಳನ್ನು ಭಗವಂತನ ಸೇವೆಯಲ್ಲಿ ತೊಡಗಿಸಿದಾಗ ನಮ್ಮ ಇಂದ್ರಿಯ ಬಯಕೆಗಳು ನಮಗೆ ತನ್ನಿಂತಾನಾಗೆ ನಿಂತು ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಕೃಷ್ಣ ಪ್ರಜ್ಞೆನ ನಾವು ಬೆಳೆಸ್ಕೊಳ್ಬೇಕು ಅಂತ ಶ್ರೀಲ ಪ್ರಭುಪಾದರು ನಮ್ಗೆ ಹೇಳ್ತಾ ಇದ್ದಾರೆ. ಸೊ ಆದರೆ ಕೃಷ್ಣ ಪ್ರಜ್ಞೆಯನ್ನು ಭಕ್ತಿ ಸೇವೆ ಮಾಡೋದ್ರಿಂದ ಮಾತ್ರ ನಮಗೆ ಈ ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಸ್ಥಿರವಾಗಿ ನಿಲ್ಲಲಿಕ್ಕೆ ಸಾಧ್ಯ ಅಲ್ವಾ? ಹರೇ ಕೃಷ್ಣ. ಎಷ್ಟು ಜನ ಸೇವೆಗೆ ಹೋಗ್ತಾ ಇದ್ದೀರಿ ನೀವು? ಹರೇ ಕೃಷ್ಣ. ಹೋಗ್ತಾ ಇದ್ದೀನಿ ಮಾತಾಜಿ. ಸೇವೆ, ಭಗವಂತನ ಸೇವೆ ಮಾಡಿದ್ರೆ ಮಾತ್ರ ನಮ್ಗೇನಾಗತ್ತೆ, ಅಲ್ಲಿ ಸ್ಥಿರವಾಗಿ ಈ ಕೃಷ್ಣ ಪ್ರಜ್ಞೆಯಲ್ಲಿ ಉಳ್ಕೊಳ್ಳಿಕ್ಕೆ ಆಗತ್ತೆ, ಅಲೌಕಿಕವಾದ ಪ್ರಜ್ಞೆ. ಯಾರು ಭಗವಂತನ ಭಕ್ತಿ ಸೇವೆಯಲ್ಲೇ ನಿರತರಾಗಿರ್ತಾರೆ ಅವರಿಗೆ ಭೌತಿಕದ ಒಂದು ಆಸಕ್ತಿ ಹೆಚ್ಚಿರೋದಿಲ್ಲ ಅಲ್ವಾ? ನಿಮ್ಗೆ ಈಗ ಅನುಭವ ಆಗ್ತಾ ಇರ್ಬೋದು ಅಲ್ವಾ? ಹೌದು ಮಾತಾಜಿ, ಆಗ್ತಾ ಇದೆ ಮಾತಾಜಿ. ಈಗ ಭಕ್ತಿಗೆ ಬಂದ ಮೇಲೆ ಈಗ ನಿಮಗೆ ಭೌತಿಕದ ಇಚ್ಛೆಗಳು ಜಾಸ್ತಿ ಆಗ್ತಾ ಇದೆಯಾ ಅಥವಾ ಸ್ವಲ್ಪ ಕಡಿಮೆ ಆದಂಗೆ ಕಾಣಿಸುತ್ತಾ? ಕಡಿಮೆ ಆಗಿದೆ ಮಾತಾಜಿ. ಮಾತಾಜಿ. ಅದು ಇದಕ್ಕೆ ಕ್ಷುದ್ರ ಪ್ರಾಪಂಚಿಕತೆ ಅಂದ್ರೆ, ಪ್ರಾಪಂಚಿಕತೆ ಬಯಕೆಗಳು ಅಂತಂದ್ರೆ ಕ್ಷುಲ್ಲಕ. ಆ ಕ್ಷುಲ್ಲಕ ಬಯಕೆಗಳಿಂದ ನಾವು ನಮ್ಮ ಬಯಕೆಗಳು, ಕ್ಷುಲ್ಲಕವಾದ ಬಯಕೆಗಳು ಕಡಿಮೆಯಾಗಿ ಭಗವಂತನ ಆ ದಿವ್ಯ ಸೇವೆಯಲ್ಲಿ ಮನಸ್ಸು ಇರ್ತದೆ. ಇದು ಸಹಜವಾದ ಸ್ಥಿತಿ. ಜೀವೇರ ಸ್ವರೂಪ ಹೈ ಕೃಷ್ಣೇರ ನಿತ್ಯದಾಸ. ಇದು ಸಹಜವಾದ ಸ್ಥಿತಿ. ಆ ಸಹಜವಾದ ಸ್ಥಿತಿಯಲ್ಲಿ ಆತ್ಮ ನಿಂತಾಗ ಅವನು ಆನಂದದಲ್ಲಿ ಇರ್ತಾನೆ. ಶ್ಲೋಕ 56 ನೋಡೋಣ. ಆದ್ರೆ ಇನ್ನು ಇದರಲ್ಲಿ ಸ್ಥಿತಪ್ರಜ್ಞನ ಲಕ್ಷಣಗಳನ್ನು ಮತ್ತೆ ಮತ್ತೆ ಮುಂದುವರಿಸ್ತಾ ಬಂದಿದ್ದಾನೆ ಭಗವಂತ. ಅಂದ್ರೆ ತ್ರಿವಿಧ ದುಃಖಗಳಿಂದ ಮನಸ್ಸು ಉದ್ವಿಗ್ನವಾಗೋದಿಲ್ಲ. ತ್ರಿವಿಧ ಆದಿ ಅಂದ್ರೆ ಆದಿ ಭೌತಿಕ, ಆದಿ ದೈವಿಕ, ಆಧ್ಯಾತ್ಮಿಕ. ಆಧ್ಯಾತ್ಮಿಕ ಅಂದ್ರೆ ನಮ್ಮ ದೇಹದಲ್ಲಿ ಮತ್ತು ಮನಸ್ಸಿಗೆ ತೊಂದರೆಗಳು ಉಂಟಾಗೋದು. ಆದಿಭೌತ ಅಂದ್ರೆ ಆದಿ ಭೌತಿಕ ತಾಪತ್ರಯ ಅಂದ್ರೆ ನಮ್ಮ ನೆರೆಕೆರೆಯವರಿಂದ ಮತ್ತೆ ಬೇರೆ ಇತರ ಜೀವಿಗಳಿಂದ ಅಥವಾ ಬೇರೆ ರಾಷ್ಟ್ರಗಳಿಂದ ಆಗ್ತಕ್ಕಂಥದ್ದು. ಆದಿ ದೈವಿಕ ಅಂದ್ರೆ ನಮ್ಗೆ ನೈಸರ್ಗಿಕ ಪ್ರಕೋಪಗಳಾಗೋದು, ಭೂಕಂಪ ಆಗೋದು ಅಥವಾ ನೆರೆ ಬರೋದು ಅಥವಾ ನಮಗೆ ಬೇರೆ ರೀತಿಯಾದ ಅದು ಸುನಾಮಿ ಬರೋದು, ಈ ಥರದ್ದೆಲ್ಲ ಆಗೋದು ಅದು ಆದಿ ದೈವಿಕ. ಸೊ ಇದೆಲ್ಲ ತಾಪತ್ರಯಗಳು ಮನುಷ್ಯನಿಗೆ ಬಂದೇ ಬರುತ್ತೆ. ಯಾಕೆಂದ್ರೆ ಅದು ಯಾಕೆಂತಂದ್ರೆ ಅದು ಈ ಪ್ರಾಥಮಿಕ ಕ್ಲೇಶಗಳು ಮತ್ತೆ ದ್ವಿತೀಯ ಹಂತದ ಕ್ಲೇಶಗಳು. ಪ್ರಾಥಮಿಕ ಕ್ಲೇಶ ಅಂದ್ರೆ ಎಲ್ಲ ಹುಟ್ಟಿದವರಿಗೆ ಜನ್ಮ ಮೃತ್ಯು ಜರ ವ್ಯಾಧಿ ಇದೆ. ದ್ವಿತೀಯ ಕ್ಲೇಶ ಅಂದ್ರೆ ಇದೇ ಆದಿ ತ್ರಿವಿಧ ತಾಪತ್ರಯಗಳು. ಸೊ ತ್ರಿವಿಧ ತಾಪತ್ರಯ ಬಂದಾಗ ನಮಗೆ ಏನ್ ಮಾಡ್ತೇವೆ, ಸುಖ ಬಂದಾಗ ನಾವು ತುಂಬಾ ಉಬ್ಬಿ ಬಿಡ್ತೇವೆ ಅಲ್ವಾ? ಆಮೇಲೆ ಕಷ್ಟ ಬಂದಾಗ ಏನ್ ಮಾಡ್ತೇವೆ, ನಮ್ಗೆ ತೊಂದರೆ ಬಂದಾಗ ತುಂಬಾ ಚಿಂತಾಗ್ರಸ್ತರಾಗ್ಬಿಡ್ತೇವೆ ಅಲ್ವಾ? ಕುಗ್ಗಿ ಹೋಗ್ತೇವೆ ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಆದ್ರೆ ಇಲ್ಲಿ ಏನ್ ಹೇಳ್ತಾನೆ, ಕೃಷ್ಣ ಪ್ರಜ್ಞೆಯಲ್ಲಿ ಯಾರು ಮುಂದುವರಿದಿರ್ತಾರೆ ಭಕ್ತಿ ಸೇವೆಯಲ್ಲಿ ಅವರಿಗೆ ಸುಖವೂ ಒಂದೇ ದುಃಖವೂ ಒಂದೇ, ಆ ಸ್ಥಿತಿಯಲ್ಲಿ ಇರ್ತಾರೆ. ಯಾಕೆಂದ್ರೆ ಸ್ಥಿತಧೀರ್ ಮುನಿ. ಸ್ಥಿತಧೀರ್ ಮುನಿ ಅಂದ್ರೆ ಯಾವಾಗಲೂ ಕೃಷ್ಣ ಪ್ರಜ್ಞೆಯಲ್ಲಿ ಇರುವವನು. ಆ ಕೃಷ್ಣ ಪ್ರಜ್ಞೆಯಲ್ಲಿಯೇ ಅವನು ಮುಳುಗಿಕೊಂಡಿರ್ತಾನೆ ಭಗವಂತನ ಸೇವೆಯಲ್ಲಿ. ಸೊ ಹಾಗಾಗಿ ಅವನಿಗೆ ಯಾವುದೇ ದುಃಖ ಬಂದ್ರೆ ಅಂದ್ರೆ ಆದಿ ಭೌತಿಕ, ಆದಿ ದೈವಿಕ, ಆಧ್ಯಾತ್ಮಿಕ ಆ ದುಃಖಗಳು ಬಂದೇ ಬರುತ್ತೆ. ಯಾಕಂದ್ರೆ ಭೌತಿಕ ಪ್ರಪಂಚದಲ್ಲಿ ನಾವು ಇರೋದ್ರಿಂದ 3 ಗುಣಗಳಲ್ಲಿ ಇರ್ತೇವೆ. ಆವಾಗ ನಮಗೆ ಪ್ರಕೃತಿಯ 3 ಗುಣಗಳಿಂದ ನಮಗೆ ಈ ದುಃಖಗಳು ಬಂದೇ ಬರುತ್ತೆ. ಆದರೆ ಯಾರು ಭಕ್ತಿಯಲ್ಲಿದ್ದಾರೆ ಅವರು ದುಃಖ ಬಂದರೂ ಕೂಡ ಏನ್ ತಿಳ್ಕೊತಾರೆ, ಎಲ್ಲ ದುಃಖಗಳನ್ನು ದೈವಿ ಕೃಪೆ ಅಂತ. ನಾವೇನಾದ್ರೂ ದುಃಖ ಬಂದ್ರೆ ಭಗವಂತನ ಕೃಪೆ ಅಂತ ಹೇಳ್ತೇವಾ? ಇಲ್ಲ ಮಾತಾಜಿ. ನಾವೇನ್ ಹೇಳ್ತೇವೆ? ಭಗವಂತ ಯಾಕೆ ಹಿಂಗ್ ಮಾಡ್ದ, ಹಾಗೆ ಹೇಳ್ತೇವೆ. ಅಯ್ಯೋ ಆದ್ರೂ ಭಗವಂತ ಯಾಕೆ ಹಿಂಗ್ ಮಾಡ್ತಾನೆ ನಮ್ಗೆ ಅಂತ ನಾವು ತಿಳ್ಕೊಳ್ತೇವೆ. ಅದು ಹಾಗಲ್ಲಂತೆ. ಆ ದುಃಖ ಭಕ್ತನಾದವನು ಏನ್ ತಿಳ್ಕೊಳ್ತಾನೆ, ನನ್ನ ಹಿಂದಿನ ಅಪರಾಧಗಳಿಂದ ನನ್ಗೆ ಇನ್ನೂ ಹೆಚ್ಚು ದುಃಖ ಬರಬೇಕಾಗಿತ್ತು, ನಾನು ಹೆಚ್ಚು ಪಾಪ ಮಾಡಿದ್ದೇನೆ, ನನ್ಗೆ ಹೆಚ್ಚು ದುಃಖ ಬರಬೇಕಾಗಿತ್ತು. ಆದರೆ ಭಗವಂತ ನನ್ಗೆ ಇಷ್ಟು ಕರುಣಾಮಯಿ, ಅವ್ನು ಸ್ವಲ್ಪನೇ ದುಃಖ ಕೊಟ್ಟಿದ್ದಾನೆ ಅಂತ ಹೇಳ್ತಾರೆ. ಇದು ಅರ್ಥ ಆಯ್ತಾ?
ನಾನು ಮಾಡಿದ್ದು ಬೆಟ್ಟದಷ್ಟು ಪಾಪ ಮಾಡಿದ್ದೇನೆ, ಸ್ವಲ್ಪನೇ ಕಷ್ಟ ಭಗವಂತ ಕೊಟ್ಟಿದ್ದಾನೆ, ನನಗೆ ಇನ್ನು ಹೆಚ್ಚು ಕಷ್ಟ ಕೊಡಬೇಕಾಗಿತ್ತು ಅಂತ. ಸೊ ಹಾಗಾಗಿ ಇಲ್ಲಿ ಏನು ಅಂತಂದ್ರೆ, ನಮ್ಗೇನು ಕಷ್ಟಗಳು ಬರುತ್ತೆ ಅದು ಭಗವಂತ ನಮ್ಮ ಒಂದು ಪಾಪ ಕರ್ಮಗಳ ಫಲ ಸ್ವಲ್ಪನೇ ಕೊಡ್ತಾ ಇರ್ತಾನೆ. ಆದರೆ ಅವನೇನು ಹೇಳ್ತಾನೆ, ಭಕ್ತನಾದವನಿಗೆ ಇದು ಗೊತ್ತಿರುತ್ತೆ, ಅವನು ನನಗೆ ಇನ್ನೂ ಹೆಚ್ಚು ದುಃಖ ಕೊಡಬೇಕಾಗಿತ್ತು, ಕಷ್ಟ ಕೊಡಬೇಕಾಗಿತ್ತು, ಆದರೆ ಭಗವಂತ ಕರುಣಾಳು, ಅವನು ನನಗೆ ಕೃಪೆ ಮಾಡಿದ್ದಾನೆ, ಸ್ವಲ್ಪವೇ ಕೊಟ್ಟಿದ್ದಾನೆ ಅಂತ ತಿಳ್ಕೊತಾನೆ. ಆಮೇಲೆ ಕಷ್ಟಗಳು ಸುಖಗಳು ಬಂದಾಗ ಏನು ತಿಳ್ಕೊತೇವೆ ನಾವು, ನಾನೇ ಕಷ್ಟಪಟ್ಟಿದ್ದೇನೆ, ನಾನೇ ಕಷ್ಟಪಟ್ಟು ದುಡಿದು ಈ ಮನೆ ಕಟ್ಟೆ, ಈ ಕಾರ್ ತಗೊಂಡೆ, ಈ ಒಂದು ಆಸ್ತಿ ಪಾಸ್ತಿ ಮಾಡಿದೆ, ಹೀಗೆಲ್ಲ ತಿಳ್ಕೊತೇವಲ್ವಾ. ಹರೇ ಕೃಷ್ಣ ಅಲ್ವಾ. ಹೌದು ಮಾತಾಜಿ, ಹೌದು ಮಾತಾಜಿ. ಆದ್ರೆ ಭಕ್ತರು ಏನ್ ತಿಳ್ಕೊಳ್ತಾರೆ, ಇದೆಲ್ಲ ನನ್ನ ಸುಖಕ್ಕೆ ನಾನು ಅರ್ಹ ಅಲ್ವೇ ಇಲ್ಲ. ಭಕ್ತರು ಇದೆಲ್ಲ ಭೌತಿಕದ ಒಂದು ಈ ಸಂಪತ್ತನ್ನು ಅವರು ಬಯಸುವುದಿಲ್ಲ, ಅವರು ಸಂಪಾದಿಸುವುದೂ ಇಲ್ಲ. ಆದರೆ ತನ್ನಿಂತಾನಾಗೆ ಏನಾದ್ರೂ ಸುಖ ಬರುತ್ತೆ ಮನುಷ್ಯನ ಜೀವನದಲ್ಲಿ. ಸುಖ ಅಂದ್ರೆ ಈ ಭೌತಿಕ ಸುಖಗಳು ಅಲ್ವಾ, ಏನಾದ್ರೂ ಒಂದು ಒಳ್ಳೇದಾಗೋದು ಮನುಷ್ಯನ ಜನ್ಮದಲ್ಲಿ. ಸೊ ಆಗ ಏನ್ ಮಾಡ್ತಾನೆ, ಅವನು ಕೃತಜ್ಞನಾಗಿರ್ತಾನೆ, ಭಗವಂತ ನನಗೆ ಇದು ಕೊಟ್ಟ, ನಾನೇನು ಇದಕ್ಕೆ ಅರ್ಹ ಅಲ್ಲ ಅಲ್ವಾ. ಹರೇ ಕೃಷ್ಣ. ಈ ತರ ನಾನು ಅರ್ಹತೆ, ನನಗೆ ಅರ್ಹತೆ ಇಲ್ಲ, ಭಗವಂತ ಇದೊಂದು ನನಗೆ ಕರುಣಿಸಿದ್ದಾನೆ, ಈ ಮನೆ ಕರುಣಿಸಿದ್ದಾನೆ, ಈ ನನ್ನ ಸಂಸಾರದಲ್ಲಿ ಮಕ್ಕಳು ಮರಿ ಎಲ್ಲ ಸಮಾಧಾನ ಸುಖದಿಂದ ಅಂದ್ರೆ ಆರಾಮಾಗಿದ್ದಾರೆ. ಆರಾಮ ಅಂತ ಹೇಳೋದು ಭೌತಿಕ ಜಗತ್ತಲ್ಲಿ ಇಲ್ಲ, ಆದ್ರೂ ನೆಮ್ಮದಿಯಿಂದ ಒಂದು ರೀತಿಯ ಜೀವನ ಮಾಡ್ತಾ ಇದ್ದಾರೆ ಅಂತ, ಆ ರೀತಿ ಅದು ಭಗವಂತನ ಕೃಪೆಯಿಂದ ಮಾತ್ರ ಸಾಧ್ಯ ಅಂತ ಅವರಿಗೆ ಗೊತ್ತಾಗುತ್ತೆ. ಹಾಗಾಗಿ ಅವನೇನ್ ಮಾಡ್ತಾನೆ, ಇದು ನೆಮ್ಮದಿ ಜೀವನ ನಂಗೆ ಭಗವಂತ ಕೊಟ್ಟಿದ್ದಾನೆ, ಇದು ಭಗವಂತನ ಒಂದು ಕರುಣೆ, ಅದಕ್ಕೆ ನಾನು ಭಗವಂತನಿಗೆ ಇನ್ನೂ ಹೆಚ್ಚು ಸೇವೆ ಮಾಡೋದು ಅಂತ ಅವನು ದಿಟ್ಟನು ಕ್ರಿಯಾಶೀಲನೂ ಆಗ್ತಾನೆ. ಮತ್ತೆ ಮತ್ತೆ ಭಗವಂತನ ಸೇವೆಯನ್ನು ಮಾಡ್ತಾ ಇರ್ತಾನೆ. ಅವನಿಗೆ ಯಾವುದೇ ಮೋಹ, ಯಾವುದೇ ಅಟ್ಯಾಚ್ಮೆಂಟ್ಸು, ಯಾವುದೇ ದ್ವೇಷ ಇದ್ಯಾವುದೂ ಇರೋದಿಲ್ಲ. ಸೊ ಹಾಗಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ನಿಷ್ಠಾವಂತನಾದವನಿಗೆ ಮೋಹವೂ ಇಲ್ಲ, ನಿರ್ಲಿಪ್ತತೆಯೂ ಇಲ್ಲ. ಮೋಹ ಅಂದ್ರೆ ಅಟ್ಯಾಚ್ಮೆಂಟ್ಸು, ನಿರ್ಲಿಪ್ತತೆ ಅಂದ್ರೆ ವೈರಾಗ್ಯ. ಅವನಿಗೆ ವೈರಾಗ್ಯವೂ ಇಲ್ಲ, ಆದರೆ ಅವನಿಗೆ ಮೋಹವೂ ಇಲ್ಲ. ವೈರಾಗ್ಯ ಇಲ್ಲ ಅಂದ್ರೇನು, ಅವನು ಎಲ್ಲವನ್ನು ಕೂಡ ಭಗವಂತನಿಗಾಗಿ ಅವನು ಬಳಸುತ್ತಾನೆ, ಯುಕ್ತ ವೈರಾಗ್ಯ. ಆಯ್ತಾ. ಆಮೇಲೆ 57ನೇ ಶ್ಲೋಕ ನೋಡನಿ. ಐಹಿಕ ಜಗತ್ತಿನಲ್ಲಿ ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ಯಾರ ಮನಸ್ಸನ್ನು ತಾಗುವುದಿಲ್ಲವೋ, ಯಾರು ಅದನ್ನು ಹೊಗಳುವುದೂ ಇಲ್ಲವೋ ತೆಗಳುವುದಿಲ್ಲವೋ ಅಂಥವರು ಪರಿಪೂರ್ಣ ಜ್ಞಾನದಲ್ಲಿ ಸ್ಥಿರ. ಅಂದ್ರೆ ಇಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿದ್ದ ಭಕ್ತನ ಇನ್ನೂ ಅನೇಕ ಗುಣಗಳ ವಿವರಣೆ ಇದೆ. ಅಂದ್ರೆ ಭೌತಿಕ ಜಗತ್ತಲ್ಲಿ ಯಾವಾಗಲೂ ಸುಖ ದುಃಖ ಎರಡೂ ಇದ್ದಿರುತ್ತೆ ಅಲ್ವಾ, ಒಳ್ಳೇದು ಆಗುತ್ತೆ ಕೆಟ್ಟದ್ದು ಆಗಿರುತ್ತೆ ಅಲ್ವಾ. ಸೊ ಆದರೆ ಇಲ್ಲಿ ಮತ್ತೆ ಅದನ್ನೇ ಹೇಳ್ತಾ ಇದ್ದಾರೆ, ಕೆಟ್ಟದಾದರೆ ಉದ್ವಿಗ್ನಗೊಳ್ಳುವುದಿಲ್ಲ, ಚಿಂತೆ ಮಾಡುವುದಿಲ್ಲ. ಸೊ ಹಾಗಾಗಿ ಒಳ್ಳೇದಾಗಲಿ ಕೆಟ್ಟದ್ದಾಗಲಿ ಅವರಿಗೆ ತಾಗೋದಿಲ್ಲ, ಅವರು ಸ್ಥಿರಚಿತ್ತರಾಗಿರುತ್ತಾರೆ. ಯಾಕಂದ್ರೆ ಈ ಭೌತಿಕ ಪ್ರಪಂಚ ಇಲ್ಲಿ ದ್ವಂದ್ವ, ಇಲ್ಲಿ ಹುಟ್ಟು ಸಾವು, ಆಮೇಲೆ ಬೆಳಗು ರಾತ್ರಿ, ಆಮೇಲೆ ಜಯ ಅಪಜಯ, ಸುಖ ದುಃಖ ಇದೆಲ್ಲ ಇದೆ. ಸೊ ಹಾಗಾಗಿ ಇದು ದ್ವಂದ್ವ. ಸೊ ಹಾಗಾಗಿ ನಮಗೆ ಸ್ವಲ್ಪ ದಿವಸ ನಮಗೆ ಒಂದು ರೀತಿಯ ದುಃಖದ ಕಾಲ ಬರಬಹುದು, ಆದರೆ ಆ ದುಃಖ ಕಳೆದು ಮತ್ತೆ ಸುಖದ ಕಾಲವೂ ಬರಬಹುದು. ಸೊ ಹಾಗಾಗಿ ಈ ಐಹಿಕ ಪ್ರಪಂಚದಲ್ಲಿ ಇರುವವರಿಗೆ ಒಳ್ಳೆಯದರ ಕೆಟ್ಟದರ ಸಾಧ್ಯತೆ ಇದ್ದೇ ಇರುತ್ತೆ. ಆದರೆ ಕೃಷ್ಣ ಪ್ರಜ್ಞೆಯಲ್ಲಿ ನಿರತನಾದಾಗ ಅವನಿಗೆ ಗೊತ್ತಿರುತ್ತೆ, ಸಕಲ ಮಂಗಳ ಪೂರ್ಣರಾದ ಶ್ರೀಕೃಷ್ಣನ ಮಾತ್ರ ಸಂಬಂಧ, ಅವನು ಶುಭಾಶುಭಗಳಿಂದ ಬಾಧಿತನಾಗುವುದಿಲ್ಲ. ಎಂಥದೇ ಕಷ್ಟ ಬರಲಿ, ಎಂಥದೇ ಇದು ಸುಖ ಬರಲಿ, ಅವನು ಅದರಿಂದ ಎಫೆಕ್ಟ್ ಆಗುವುದಿಲ್ಲ. ಅವನೇನ್ ಮಾಡ್ತಾನೆ, ಭಗವಂತನ ಜೊತೆ ನನ್ನ ಸಂಬಂಧ. ಈ ಎಲ್ಲ ಭೌತಿಕ ಸಂಬಂಧಗಳು, ನಮ್ಮ ಅಂದರೆ ದೇಹ ಸಂಬಂಧಗಳು, ಅದು ನನ್ನ ನಿಜವಾದ ಸಂಬಂಧ ಅಲ್ಲ. ನಿಜವಾದ ಸಂಬಂಧ ಇರ್ತಕ್ಕಂಥದ್ದು ಭಗವಂತನ ಜೊತೆ. ಇಂತಹ ಕೃಷ್ಣ ಪ್ರಜ್ಞೆಯ ಭಾವನೆ ಆ ಮನುಷ್ಯನನ್ನು ಅಲೌಕಿಕ ಸ್ಥಿತಿಯಲ್ಲಿ ಇರಿಸ್ತದೆ. ಅಲೌಕಿಕ ಸ್ಥಿತಿ ಅಂದ್ರೆ ದಿವ್ಯ ಸ್ಥಿತಿ. ಅವನು ದಿವ್ಯ ಸ್ಥಿತಿ ಅಂದ್ರೆ ಸಮಾಧಿ ಸ್ಥಿತಿ. ಸಮಾಧಿ ಅಂದ್ರೆ ಏನು, ಸುಮ್ಮನೆ ಇರೋದಲ್ಲ, ಭಗವಂತನ ಸೇವೆಯಲ್ಲಿ ತಲ್ಲೀನನಾಗುವುದು. ಸಮಾಧಿ ಅಂದ್ರೆ ಏನು ಹರೇ ಕೃಷ್ಣ? ಭಗವಂತನ ಸೇವೆಯಲ್ಲಿ ತಲ್ಲೀನನಾಗಿರುವುದು. ಸುಮ್ಮನೆ ಇರೋದಲ್ಲ. ಸಮಾಧಿ ಅಂತಂದ್ರೆ ಕೆಲವರು ಏನ್ ತಿಳ್ಕೊಳ್ತಾರೆ, ಸುಮ್ಮನೆ ಇದ್ಬಿಡೋದು ಅಂತ ಅಲ್ವಾ. ಸುಮ್ಮನೆ ಇರೋದು ಅಲ್ಲ, ಹಗಲು ರಾತ್ರಿ ಭಗವಂತನ ಸೇವೆಯಲ್ಲಿಯೇ ತೊಡಗಿರೋದು ಆ ಸ್ಥಿತಿ, ಅದು ಅಲೌಕಿಕ ಸ್ಥಿತಿ. ಅದಕ್ಕೆ ಅವನು ಎಂಥದೇ ಕಷ್ಟ ಬಂದ್ರು ಸುಖ ಬಂದ್ರು ಅವನು ಅದರಲ್ಲಿ ಬಾಧಿತನಾಗುವುದಿಲ್ಲ, ಎಲ್ಲವೂ ಒಂದೇ. ಯಾಕಂದ್ರೆ ಭಗವಂತನ ಜೊತೆ ಅವನ ಸಂಬಂಧ ಇದೆ, ಭಗವಂತನ ಸೇವೆ ಮಾಡ್ತಾ ಇದ್ದಾನೆ. ಇದು ಅವನ ಮತ್ತೆ ಲಕ್ಷಣಗಳು, ಮುಂದುವರಿದ ಲಕ್ಷಣಗಳು. ಸ್ಥಿತಪ್ರಜ್ಞ.
ಸ್ಥಿತಪ್ರಜ್ಞೆ ಅಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿದ್ದ ಒಬ್ಬ ಮುಂದುವರಿದ ಒಬ್ಬ ಭಕ್ತ. ಇಲ್ಲಿ ಏನಾಗುತ್ತೆ ಅಂದ್ರೆ ಅವನು ಇಲ್ಲಿ 2 ಉದಾಹರಣೆಗಳನ್ನ ಕೊಡ್ತಾರೆ. ಅವನು ಇಂದ್ರಿಯಗಳನ್ನ ಹೇಗೆ ಅವನು ಹತೋಟಿಯಲ್ಲಿ ಇಟ್ಕೊಳ್ತಾನೆ ಅಂತ. ಈಗ ಇಂದ್ರಿಯಗಳನ್ನ ವಿಷ ಸರ್ಪಗಳಿಗೆ ಹೋಲಿಸ್ತಾರೆ. ವಿಷ ಸರ್ಪ ಅಂದ್ರೆ ಏನ್ ಮಾಡುತ್ತೆ? ಅದು ಕಚ್ಚಿದ ಕೂಡಲೇ ನಮಗೆ ತುಂಬಾ ಅಪಾಯ ಬರ್ತದೆ ಅಲ್ವಾ, ಸಾವೇ ಬರಬಹುದು. ಅದೇ ರೀತಿ ಈ ಒಬ್ಬ ವ್ಯಕ್ತಿ ಅವನು ಇಂದ್ರಿಯ ಭೋಗಕ್ಕೆ ಉಂಟಾದ್ರೆ ಅದರಿಂದ ನಮ್ಗೆ ಏನಾಗುತ್ತೆ? ಇಂದ್ರಿಯ ಭೋಗ ಮಾಡಿದ್ರೆ, ಹರೇ ಕೃಷ್ಣ, ಈಗ ಒಬ್ಬನ ಇಂದ್ರಿಯ ಪತನ ಹೊಂತೀವಿ, ಆಧ್ಯಾತ್ಮಿಕದಲ್ಲಿ ಪತನ ಹೊಂತೀವಿ. ಪತನ ಹೊಂದುವುದು ಅಂದ್ರೆ ಏನು? ಇಂದ್ರಿಯ ಭೋಗ ಮಾಡಿದ್ರೆ ಏನಾಗುತ್ತೆ? ಮಾತಾಜಿ ಜನನ ಮರಣ ಚಕ್ರದಲ್ಲೇ ಸುತ್ತಾಡ್ತಾ ಇರ್ತೀವಿ ಮಾತಾಜಿ. ಜನನ ಮರಣ ಚಕ್ರದಲ್ಲೇ ನಾವು ಸುತ್ತಾಡ್ತಾ ಇದ್ಬಿಡ್ತೇವೆ. ಸೊ ಅದೇ ವಿಷ ಸರ್ಪ ಅಂದ್ರೆ ನಮಗೆ ವಿಷ ಕೊಡೋದು ಅಂದ್ರೆ ಏನು? ನಮ್ಗೆ ಇಲ್ಲಿಯೇ ನಮಗೆ ಭೌತಿಕ ಬಂಧನದಲ್ಲೇ ನಾವು ಸಿಕ್ಕಾಕೊಂಡ್ಬಿಡ್ತೇವೆ. ಸೊ ಹಾಗಾಗಿ ಈ ಹಾವಾಡಿಗ ಏನ್ ಮಾಡ್ತಾನೆ? ಆ ವಿಷ ಸರ್ಪವನ್ನ ಕಂಟ್ರೋಲಿಗೆ ತರ್ತಾನೆ ಅಲ್ವಾ. ಅವನು ಪುಂಗಿ ಓದಿದ್ರೆ ವಿಷ ಸರ್ಪ ಹೀಗೆ ಎಡೆ ಮಾಡ್ತದೆ, ಕಚ್ಚುದಿಲ್ಲ ಅಲ್ವಾ? ಅವನನ್ನ ಕಚ್ಚುತ್ತಾ? ಕಚ್ಚಲ್ಲ. ಯಾಕೆ ಕಚ್ಚುದಿಲ್ಲ? ಅಲ್ಲೂ ತೆಗ್ದ್ಬಿಟ್ಟಿರ್ತಾರೆ ಮಾತಾಜಿ. ವಿಷಯವನ್ನ ಅವ ತೆಗೆದ್ಬಿಟ್ಟಿರ್ತಾನೆ. ಹಾಗಾಗಿ ಅವನಿಗೂ ಹೆದರಿಕೆ ಇರೋದಿಲ್ಲ ಅಲ್ವಾ. ಅದೇ ರೀತಿ ನಮ್ಮ ಇಂದ್ರಿಯಗಳು ಕೂಡ ವಿಷ ಸರ್ಪಗಳಂತೆ. ಅದನ್ನ ನಾವು ಇಂದ್ರಿಯಗಳನ್ನ ನಿಯಂತ್ರಿಸಬೇಕು. ಈ ನಿಯಂತ್ರಣ ಹೇಗೆ ಸಾಧ್ಯ ಅಂತ ಹೇಳ್ತಾರೆ. ಭಗವಂತನ ಸೇವೆಗಾಗಿ ನಾವು ಬಳಸಿದಾಗ ಇಂದ್ರಿಯಗಳು ಏನಾಗುತ್ತೆ? ನಿಯಂತ್ರಣಕ್ಕೆ ಬರುತ್ತವೆ. ಅಂದ್ರೆ ನಮ್ಮ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಅಲ್ವಾ, ಇದು ಜ್ಞಾನೇಂದ್ರಿಯ. 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ. ಕರ್ಮೇಂದ್ರಿಯ ಅಂದ್ರೆ ವಾಕ್, ಪಾಣಿ, ಪಾದ, ವಾಕ್, ಪಾಣಿ, ಗುದ, ಪಾಣಿ, ವಾಕ್, ಪಾಣಿ, ಪಾದ, ಗುದ, ಉಪಸ್ಥ. ವಾಕ್ ಅಂದ್ರೆ ನಮ್ಮ ಧ್ವನಿ ಅಲ್ವಾ. ವಾಕ್ ಅಂದ್ರೆ ಮಾತು, ಧ್ವನಿ. ಆಮೇಲೆ ಕೈಗಳು, ಪಾದ, ಹಸ್ತ ಅಂದ್ರೆ ಕೈಗಳು. ವಾಕ್, ಪಾದ. ಪಾಣಿ ಅಂದ್ರೆ ಕೈಗಳು, ಪಾದ ಅಂದ್ರೆ ಕಾಲು, ಗುದ ಅಂದ್ರೆ ಗುದದ್ವಾರ, ಉಪಸ್ಥ ಅಂದ್ರೆ ಜನನೇಂದ್ರಿಯ. ಇವು ಕರ್ಮೇಂದ್ರಿಯಗಳು. ಈ ಕರ್ಮೇಂದ್ರಿಯಗಳನ್ನು ನಾವು ಭಗವಂತನ ಸೇವೆಗೆ ಬಳಸಬೇಕು. ಜ್ಞಾನೇಂದ್ರಿಯನ್ನು ಭಗವಂತನ ಸೇವೆಗೆ ಬಳಸಬೇಕು. ಅವಾಗ ಏನಾಗತ್ತೆ? ಅವನಿಗೆ ಎಲ್ಲ ಇಂದ್ರಿಯಗಳು ತನ್ನಿಂತಾನೇ ಹತೋಟಿಗೆ ಬರುತ್ತೆ. ಅಂದ್ರೆ ಅವು ಇದಕ್ಕೆ ಬೇರೆ ಏನನ್ನು ಅವರು ಭೌತಿಕವನ್ನ ಅವರು ಆಶಿಸುವುದಿಲ್ಲ ಆವಾಗ ಇಂದ್ರಿಯಗಳು. ಇದು ಅರ್ಥ ಆಯ್ತಲ್ಲ ಹರೇ ಕೃಷ್ಣ? ಆಯ್ತು ಮಾತಾಜಿ. ಹಂಗೆ ಇಲ್ಲಿ ಅದನ್ನ ಪಳಗಿಸುವುದು. ಅವನು ಹೇಗೆ ಪಳಗಿಸಿದ್ದಾನೆ ಇಂದ್ರಿಯಗಳನ್ನ, ಆ ವಿಷ ಸರ್ಪಗಳನ್ನ ಹೇಗೆ ಅವನು ಪಳಗಿಸಿದ್ದಾನೆ ಹಾವಾಡಿಗ, ಹಾಗೆ ಭಕ್ತಿಯಲ್ಲಿ ಮುಂದುವರೆದವನು ತನ್ನ ಇಂದ್ರಿಯಗಳನ್ನು ಭಗವಂತನ ಸೇವೆಗೆ ಬಳಸಿ ಅವನು ಏನ್ ಮಾಡ್ತಾನೆ? ಅವನು ತನ್ನ ಇಂದ್ರಿಯಗಳನ್ನ ಹತೋಟಿಗೆ ತರ್ತಾನೆ. ಇದನ್ನು ಹೇಳಲಾಗಿದೆ. ಒಂದು. ಎರಡನೇದು ಇಲ್ಲಿ ಉದಾಹರಣೆ ಅಂದ್ರೆ, ಆಮೆ ಏನ್ ಮಾಡತ್ತೆ ಅಂತಂದ್ರೆ, ಅದು ತನ್ನ ಅಂಗಗಳನ್ನ, ಕೈಕಾಲುಗಳನ್ನ ಚಿಪ್ಪಿನ ಒಳಗಡೆ ಇಟ್ಕೊಂಡಿರುತ್ತೆ ಅಲ್ವಾ. ಯಾವಾಗ ಒಳ್ಳೆ ಅನುಕೂಲ ವಾತಾವರಣ ಇದೆ ಅವಾಗ ಅದರ ತಲೆಯ ಹೊರಗೆ ಬರುತ್ತೆ, ಕೈಕಾಲುಗಳು ಹೊರಗೆ ಬರುತ್ತೆ. ಅದು ಆರಾಮಾಗಿ ಹೊರಗಿನ ವಾತಾವರಣವನ್ನ ಆನಂದದಿಂದ ಅನುಭವಿಸುತ್ತೆ. ಸೊ ಅದೇ ತರಹ ಭಕ್ತನು ಏನ್ ಮಾಡ್ತಾನೆ? ಭಗವಂತನ ಸೇವೆ ಮಾಡುವಾಗ ತನ್ನ ಇಂದ್ರಿಯಗಳನ್ನು ಹೊರಗೆ ತರ್ತಾನೆ, ಬಳಸ್ತಾನೆ. ಭಗವಂತನ ಸೇವೆ ಇಲ್ಲ, ಭೌತಿಕದ ವಿಚಾರಗಳು ಆ ಎಲ್ಲ ಭೌತಿಕ ಪ್ರಪಂಚದಲ್ಲಿ ಇರ್ತಾನೆ, ಅವಾಗ ಅವನು ಆ ಇಂದ್ರಿಯಗಳನ್ನು ತಾನು ಬಳಸುವುದಿಲ್ಲ. ಇದು ಅರ್ಥ ಆಯ್ತಾ ಹರೇ ಕೃಷ್ಣ? ಮಾತಾಜಿ. ಇಂದ್ರಿಯಗಳನ್ನ ಒಳ ತೆಗೆದುಕೊಂಡ್ಬಿಡ್ತಾನೆ. ಅಂದ್ರೆ ಅವನೀಗ ಇದಕ್ಕೆ ಹೋಗ್ತಾನೆ, ಮಾರ್ಕೆಟಿಗೆ ಹೋಗ್ತಾನೆ, ಅಲ್ಲಿ ಎಲ್ಲ ನಮೂನೆ ಇದೆಲ್ಲ ಕಾಣ್ತದೆ ಅಲ್ವಾ. ಅಂದ್ರೆ ಭೌತಿಕ ಸಂಪರ್ಕ. ಆಮೇಲೆ ರಸ್ತೆ ಮೇಲೆ ಹೋಗುವಾಗ ಹೋಟೆಲ್ ಕಾಣುತ್ತೆ ಅಲ್ವಾ, ಹೌದು. ಚಿನ್ನದ ಅಂಗಡಿ ಕಾಣುತ್ತೆ, ಹೋಟೆಲ್ ಕಾಣುತ್ತೆ, ಎಲ್ಲ ಕಾಣುತ್ತೆ. ಅವನು ನಮ್ಮ ಜೊತೆಗೆ ಇರ್ತಾನೆ ಭಕ್ತ. ಹಾಗೆ ಅವನೇನ್ ಮಾಡ್ತಾನೆ? ಅವಾಗ ಆ ಇಂದ್ರಿಯಗಳನ್ನ ಒಳಗೆ ತಕೊಂಡ್ಬಿಡ್ತಾನೆ, ಹೊರಗೆ ಅದನ್ನ ಲಕ್ಷ್ಯ ಕೊಡುದಿಲ್ಲ. ಸೊ ಆ ರೀತಿ ಅದು ಹೇಗೆ ಸಾಧ್ಯ? ಆಮೆ ತರ ಅದು ಇಂದ್ರಿಯಗಳನ್ನ ಒಳಗೆ ತಗೊಳ್ಳೋದು, ಬೇಕಾದಾಗ ಭಗವಂತನ ಸೇವೆಗೆ ಇಂದ್ರಿಯಗಳನ್ನ ಬಳಸೋದು, ಮತ್ತೆ ಬೇಡವಾದ ಪರಿಸ್ಥಿತಿ, ಅನನುಕೂಲ ಪರಿಸ್ಥಿತಿ ಅಂದ್ರೆ ಕೃಷ್ಣ ಪ್ರಜ್ಞೆ ಭಕ್ತಿ ಸೇವೆಗೆ ಅನನುಕೂಲದ ಪರಿಸ್ಥಿತಿಯಲ್ಲಿ ಅವನು ಒಳಗೆ ತಕೊಂಡ್ಬಿಡ್ತಾನೆ. ಇದು ಹೇಗೆ ಸಾಧ್ಯ? ಇದು ಹೇಗೆ ಸಾಧ್ಯ ಅಂದ್ರೆ ಭಕ್ತಿ ಸೇವೆಯಲ್ಲಿ ಅವನು ತೊಡಗಿಸಿದಾಗ ತನ್ನ ಇಂದ್ರಿಯಗಳನ್ನು ಭಗವಂತನ ಒಂದು ವಿಶೇಷ ಕೃಪೆಗೆ ಅವರು ಒಳಗಾಗ್ತಾನೆ ಅಲ್ವಾ. ಹರೇ ಕೃಷ್ಣ. ಹೌದು ಮಾತಾಜಿ. ಮತ್ತೆ ಏನಕ್ಕೆ ಅಂತಂದ್ರೆ ಅವನು ಏನಕ್ಕೆ ಸಾಧ್ಯ ಅಂತ ಈ ಶ್ಲೋಕದಲ್ಲಿ ಹೇಳ್ತಾರೆ. ಯಾಕಂದ್ರೆ ಪರಂ ದೃಷ್ಟವಾ ನಿವರ್ತತೆ. ನಾವು ಯಾವಾಗ ಶ್ರೇಷ್ಠವಾದದ್ದನ್ನ ಪಡ್ಕೊಳ್ತೇವೆ, ಈಗ ಭಗವಂತನ ಈ 59ನೇ ಶ್ಲೋಕದ ಅರ್ಥ ಏನು ಕೇಳಿದ್ರೆ, ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟವಾ ನಿವರ್ತತೆ. ಪರಂ ಅಂದ್ರೆ ಶ್ರೇಷ್ಠವಾದದ್ದು, ಭಗವಂತ ಶ್ರೇಷ್ಠವಾದವನು ಅಲ್ವಾ. ಭಗವಂತನ ಭಕ್ತಿ ಸೇವೆ ಅಂದ್ರೆ ಅದು ಶ್ರೇಷ್ಠವಾದದ್ದು. ಅದನ್ನ ನಮಗೆ ಸಿಕ್ಕಿದಾಗ, ಅದರ ಆ ಟೇಸ್ಟ್ ಸಿಕ್ಕಿದಾಗ, ಈಗ ಭಗವಂತನ ಭಕ್ತಿ ಸೇವೆಗೆ ನೀವು ಹೋಗ್ತೀರಿ ದೇವಸ್ಥಾನಕ್ಕೆ ಅಲ್ವಾ.
ಹೋಗ್ತೀರಿ ಹೌದು. ಅಲ್ವಾ? ಹೌದು ಮಾತಾಜಿ. ಅಲ್ಲಿ ಸೇವೆ ಮಾಡಿದಾಗ ಒಂದು ರೀತಿಯ ಆನಂದ ಸಿಕ್ಕತ್ತೆ ಅಲ್ವಾ? ಹೌದು. ಆ ಅದು ಸಿಕ್ಕಿದಾಗ ಈ ಭೌತಿಕದ ಇಂದ್ರಿಯಗಳ ಸುಖದ ರುಚಿ ಅದು ಕೀಳು ಅಲ್ವಾ? ಹೌದು. ಹಾ, ಅದಕ್ಕೆ ಪರಂ ದೃಷ್ಟ್ವಾ ನಿವರ್ತತೆ ಅಂದ್ರೆ ಈಗ ಯಾವಾಗ ಭಗವಂತನ ಭಕ್ತಿ ಸೇವೆಯ ಆನಂದ ನಮಗೆ ಸಿಕ್ಕತ್ತೆ, ಅದು ಶ್ರೇಷ್ಠವಾದ ರುಚಿ. ಸೊ ಶ್ರೇಷ್ಠವಾದದ್ದು ಸಿಕ್ಕಿದಾಗ ನಾವು ಕೀಳುದನ್ನು ಬಿಟ್ಟು ಬಿಡ್ತೇವೆ ಅಲ್ವಾ? ಹರೇ ಕೃಷ್ಣ. ಹ, ಹಾಗಾಗಿ ಇಲ್ಲಿ ಏನ್ ಹೇಳ್ತಾರೆ, ಭಗವಂತನ ಸೌಂದರ್ಯವನ್ನು ಸವಿದವನಿಗೆ ನಿರ್ಜೀವವಾದ ಐಹಿಕ ವಿಷಯಗಳಲ್ಲಿ ರುಚಿ ಇರುವುದಿಲ್ಲ. ಈ ಭೌತಿಕ ಎಲ್ಲವೂ ಕೂಡ ನಿರ್ಜೀವ. ಅಲ್ಲಿ ಆತ್ಮ ಇರೋದ್ರಿಂದ ದೇಹ ಅದು ತುಂಬಾ ಚಟುವಟಿಕೆಯಿಂದ ಕೂಡಿರುತ್ತೆ. ಆತ್ಮ ದೇಹವನ್ನು ಬಿಟ್ರೆ ಅದು ಹೆಣವಾಗಿ ಬಿಡುತ್ತೆ ಅಲ್ವಾ? ಹೌದು. ನಿರ್ಜೀವವಾದ ವಸ್ತು ಭೌತಿಕ ಅಲ್ಲ. ಹಾಗಾಗಿ ಆತ್ಮನಿಗೆ ಭಗವಂತನ ಸೇವೆಯಲ್ಲಿ ಆನಂದ ಸಿಕ್ಕತ್ತೆ. ಅದಕ್ಕೆ ಬುದ್ಧಿವಂತರ ಹೊಸಬರಾಗಿ ಬಂದ ದೀಕ್ಷೆ ಪಡೆದವರಿಗೆ ಆಧ್ಯಾತ್ಮಿಕ ಬದುಕಿನಲ್ಲಿ ಕಟ್ಟುಪಾಡುಗಳು, ಅದಕ್ಕೆ 4 ನಿಯಂತ್ರಕ ತತ್ವಗಳನ್ನು ಹಾಕಿದ್ದಾರೆ ಅಲ್ವಾ? ಕಟ್ಟುಪಾಡುಗಳು ನಮಗೆಲ್ಲ ನಮಗೆ ಕಟ್ಟುಪಾಡು ಇಲ್ಲದ್ರೆ ನಾವು ಬರೋದಿಲ್ಲ ಅಲ್ವಾ? ಹಾಗಾಗಿ ಕೊಟ್ಟಿದ್ದಾರೆ. ಆದರೆ ಕೃಷ್ಣ ಪ್ರಜ್ಞೆಯಲ್ಲಿ ರುಚಿ ಬರುವವರಿಗೆ ಮಾತ್ರ ಇಂತಹ ಕಟ್ಟುಪಾಡುಗಳು ಉಪಯೋಗವಾಗುತ್ತವೆ. ವಾಸ್ತವದಲ್ಲಿ ಕೃಷ್ಣ ಪ್ರಜ್ಞೆ ಇರುವವರಿಗೆ ನಿಸ್ಸಾರವಾದ ವಸ್ತುಗಳಲ್ಲಿ ರುಚಿಯು ತಾನಾಗೇ ಹೋಗ್ಬಿಡುತ್ತದೆ ಅಲ್ವಾ? ಯಾರು ಮುಂದುವರೆದಿರ್ತಾರೆ ಅವರಿಗೆ ಹೇಳೋದೇ ಬೇಡ, ಅವರಿಗೆ ಕಾಫಿ ಟೀ ಇಷ್ಟನೇ ಆಗಲ್ಲ, ಅವರಿಗೆ ಮತ್ತೆ ಇದು ಈರುಳ್ಳಿ ಬೆಳ್ಳುಳ್ಳಿ ಇಷ್ಟನ್ನೇ ತಾನೇ ಹೊರಟೋಗ್ಬಿಡುತ್ತೆ ಅಲ್ವಾ? ಅವ್ರೇನು ಜಾಸ್ತಿ ಏನು ಕಷ್ಟಪಡಬೇಕಾಗಿಲ್ಲ. 60ನೇ ಶ್ಲೋಕ ಏನ್ ಹೇಳ್ತಾನೆ, ಇಂದ್ರಿಯಗಳು ಬಲಶಾಲಿ ಮತ್ತು ವೇಗ, ತುಂಬಾ ಆವೇಶದಿಂದ ಇಂದ್ರಿಯಗಳು ಕೆಲಸ ಮಾಡ್ತವೆ. ಅರ್ಜುನನ್ಗೆ ಹೇಳ್ತಾನೆ ಕೃಷ್ಣ ಭಗವಂತ, ಏನು ಇಂದ್ರಿಯಗಳು ವೆರಿ ಸ್ಟ್ರಾಂಗ್ ಕೆಲಸ ಮಾಡ್ತದೆ. ಅದು ಯಾಕೆಂದ್ರೆ ನೋಡಿ, ಈ ಎಲ್ಲ ಇಂದ್ರಿಯಗಳು, ಅದರಲ್ಲಿ ಎಲ್ಲ ಇಂದ್ರಿಯಗಳು ಕೂಡ ಎಲ್ಲರನ್ನೂ ನಾವು ಹತೋಟಿಯಲ್ಲಿ ಇಡಬೇಕು, ಭಗವಂತನಿಗಾಗಿ ಬಳಸಿ. ಇಲ್ಲದಿದ್ರೆ ಏನಾಗುತ್ತೆ, ಅದು ತುಂಬಾ ಸ್ಟ್ರಾಂಗು. ಈಗ ನೋಡಿ, ಇಲ್ಲಿ ಉದಾಹರಣೆ ಕೊಟ್ಟಿದ್ದಾರೆ, ಯಾರು ವಿಶ್ವಾಮಿತ್ರ ಉದಾಹರಣೆ ಕೊಟ್ಟಿದ್ದಾರೆ ಅಲ್ವಾ? ತುಂಬಾ ಕಠಿಣ ತಪಸ್ಸು ಮಾಡ್ತಾ ಇದ್ರು, ಆದರೆ ಅವರು ಭಕ್ತಿ ಸೇವೆಗೆ ಬಂದಿರಲಿಲ್ಲ ಅಲ್ವಾ? ಸೊ ಹಾಗಾಗಿ ಆ ಮೇನಕಿ ಅವರನ್ನ ಕಾಮಸುಖಕ್ಕೆ ದಾರಿ ತಪ್ಪಿಸಿದ್ಲು. ಸೊ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದೇ ರೀತಿ ಚರಿತ್ರೆಯ ಒಳಗೆ ಎಷ್ಟೋ ಪ್ರಪಂಚ ಚರಿತ್ರೆಯಲ್ಲಿ ಈ ರೀತಿ ಭಗವಂತನ ಸೇವೆಯಲ್ಲಿ ಯಾರು ನಿರತರಾಗಿಲ್ಲ ಅವರಿಗೆ ಇಂದ್ರಿಯಗಳನ್ನು ನಿಯಂತ್ರಿಸುವುದು ಬಹಳ ಕಷ್ಟವಾಗತ್ತೆ. ಅದಕ್ಕೆ ಇವರು ಯಮುನಾಚಾರ್ಯರ ಒಂದು ಉದಾಹರಣೆಯನ್ನು ಕೊಡ್ತಾರೆ. ಇಲ್ಲಿ ಯಮುನಾಚಾರ್ಯರು ಅವರು ಮೊದಲು ರಾಜ ಆಗಿರ್ತಾರೆ, ಆದರೆ ಅವರಿಗೆ ಭಕ್ತಿಗೆ ಬಂದ ಮೇಲೆ ಏನಾಗತ್ತೆ, ತುಂಬಾ ಅವ್ರು ಹೇಳ್ತಾರೆ ಇಲ್ಲಿ, ಭಕ್ತಿಗೆ ಬಂದ ಮೇಲೆ ಸ್ತ್ರೀ ಸಂಘವನ್ನು ಯೋಚಿಸಿದರೆ ವಿಮುಖನಾಗ್ತೇನೆ. ರಾಜ ಅಂದ್ರೆ ಎಲ್ಲ ಅವರಿಗೆ ಅನೇಕ ರಾಣಿಯರು ಇರ್ತಾರೆ, ಎಲ್ಲ ಇರ್ತದೆ ಅವರಿಗೆ ಅಲ್ವಾ? ಆದರೆ ಈಗ ಭಕ್ತಿಗೆ ಬಂದ್ಮೇಲೆ ಅವ್ರು ಏನ್ ಹೇಳ್ತಾರೆ, ಇದೆಲ್ಲ ಯೋಚನೆ ಮಾಡಿದ್ರೆ ನಾನು ಉಗುಳುತ್ತೇನೆ ಅಂತ ಹೇಳ್ತಾರೆ. ಅದೆಲ್ಲ ಅಂದ್ರೆ ತೀರಾ ಕೆಳದರ್ಜೆಯ ಸುಖಗಳು. ಅದಕ್ಕೆ ಯಾರು ಭಕ್ತಿಗೆ ಬಂದಿರ್ತಾರೆ ಅವರು ತುಂಬಾ ಉನ್ನತ ಮಟ್ಟದ ಆ ಶ್ರೇಷ್ಠವಾದ ಸುಖವನ್ನು ಅನುಭವಿಸ್ತಾರೆ. ಇದಕ್ಕೆ ಉದಾಹರಣೆ ಮತ್ತು ಕೊಟ್ಟಿದ್ದಾರೆ, ಮಹಾರಾಜ ಅಂಬರೀಷರ ಉದಾಹರಣೆ. ಅಂಬರೀಷರು ಕೃಷ್ಣ ಪ್ರಜ್ಞೆಯಲ್ಲಿ ನೆಲೆಸಿದ್ರು, ತುಂಬಾ ಉತ್ತಮ ಮತ್ಪರ ಭಕ್ತ ಅವರು. ಸೊ ಅದಕ್ಕೆ ಅವರಿಗೆ ಮಹಾಯೋಗಿ ದುರ್ವಾಸರನ್ನು ಸೋಲಿಸ್ಲಿಕ್ಕೆ ಸಾಧ್ಯ ಆಯಿತು. ಹೇಗೆ? ಅವರು ಭಕ್ತಿಯಲ್ಲಿ ಇರೋದ್ರಿಂದ ಅವರಿಗೆ ಇದೆಲ್ಲ ಸಾಧ್ಯವಾಯಿತು. ಅದಕ್ಕೆ ಇಲ್ಲಿ ಈ ಶ್ಲೋಕದಲ್ಲಿ ಮತ್ಪರ ಭಕ್ತನ ಬಗ್ಗೆ ಹೇಳ್ತಾರೆ. ಸ್ಥಿರ ಬುದ್ಧಿ ಉಳ್ಳವರು ಅಂತಂದ್ರೆ ಯಾರ ಬುದ್ಧಿ ಯಾರ ಮನಸ್ಸು ಭಗವಂತನ ನೆಲೆಸಿದೆ ಅವನು ಸ್ಥಿರ ಬುದ್ಧಿ ಉಳ್ಳವನು. ಸೊ ಅದಕ್ಕೆ ಇಲ್ಲಿ ಮತ್ತೆ ಇವರದ್ದು ಅಂಬರೀಷ್ ಮಹಾರಾಜರದ್ದು ಹೇಳ್ತಾರೆ, ಅವರಿಗೆ ಮತ್ಪರ ಭಕ್ತ ಅಂತ. ಅವರು ಎಲ್ಲವೂ ತಮ್ಮ ಶರೀರದ ಎಲ್ಲ ಭಾಗಗಳನ್ನು ಕೂಡ ಇಂದ್ರಿಯಗಳನ್ನು ಅವರು ಶರೀರವನ್ನು ಭಗವಂತನ ಸೇವೆಗಾಗಿ ಇಟ್ಟರು. ಸೊ ಹಾಗಾಗಿ ಅವರಿಗೆ ಏನಾಯ್ತು, ಅವರಿಗೆ ಅಷ್ಟೊಂದು ದೊಡ್ಡ ಯೋಗಿ ದುರ್ವಾಸ ಮುನಿಗಳು ಅವ್ರನ್ನ ಅಂದ್ರೆ ಆ ದುರ್ವಾಸ ಮುನಿಗಳನ್ನ ಸೋಲಿಸ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಆದರೆ ಅವನು ಭಕ್ತನಾಗಿದ್ದರಿಂದ, ಮಹಾಭಕ್ತನಾಗಿದ್ದರಿಂದ ಇದು ಸಾಧ್ಯ ಆಯಿತು. ಸೊ ಹಾಗಾದ್ರೆ ಇಲ್ಲಿ ಮತ್ಪರಾಹ ಶಬ್ದ ಬಹಳ ಮುಖ್ಯವಾಗಿದ್ದು. ಮತ್ಪರ ಅಂತಂದ್ರೆ ಭಗವಂತನಿಗೆ ಸಂಬಂಧ, ಭಕ್ತನು ಸದಾ ಭಗವಂತನ ಜೊತೆ ಸಂಬಂಧದಲ್ಲಿ ಇರ್ತಾರೆ ಅಲ್ವಾ? ಸೊ ಭಗವಂತನ ಸಂಬಂಧವನ್ನು ನಾವು ಮರೆತಿದ್ದೇವೆ, ಆದರೆ ಭಕ್ತ ಅದನ್ನು ಮತ್ತೆ ಆ ಸಂಬಂಧವನ್ನು ಮರು ಸ್ಥಾಪನೆ ಮಾಡಿರ್ತಾನೆ. ಸೊ ಹಾಗಾಗಿ ಇಲ್ಲಿ ಮತ್ಪರ ಭಕ್ತ ಅಂದ್ರೆ ಸದಾ ಭಗವಂತನ ಸಂಪರ್ಕದಲ್ಲಿ ಇರುವುದು. ಹೇಗೆ ಸಂಪರ್ಕದಲ್ಲಿ ಇರುವುದು?
ಯಾವಾಗಲೂ ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗುವುದು. ಅದಕ್ಕೆ ಹೇಳ್ತಾರೆ ಇಲ್ಲಿ ನೋಡಿ, ಅಗ್ನಿ ಉದಾಹರಣೆ ಕೊಟ್ಟಿದ್ದಾರೆ. ಅಗ್ನಿ ಏನ್ ಮಾಡುತ್ತೆ, ಎಲ್ಲಿ ಅಗ್ನಿ ಇದೆಯೋ ಅದು ಯಾವ ವಸ್ತುವನ್ನು ಬೇಕಾದ್ರೂ ಸುಟ್ಟು ಬಿಡುತ್ತೆ ಅಲ್ವಾ. ಅದೇ ರೀತಿ ಕೃಷ್ಣ ಪ್ರಜ್ಞೆ ಹೇಳುದು ಅಗ್ನಿಗೆ ಸಮ. ಅಗ್ನಿ ಅದರ ಹೇಗೆ ಕೇಳಿದ್ರೆ, ಯಾರು ಕೃಷ್ಣ ಪ್ರಜ್ಞಾ ಭಕ್ತಿ ಸೇವೆಯಲ್ಲಿ ನೆಲೆಸಿರ್ತಾರೆ ಅವರ ಹೃದಯದಲ್ಲಿ ವಿಷ್ಣು, ಅವನು ಪರಮಾತ್ಮ, ಅವನು ಚೇತನನಾಗಿರ್ತಾನೆ, ಸಚೇತನನಾಗಿರ್ತಾನೆ. ಸೊ ಹಾಗಾಗಿ ಅವನು ಏನ್ ಮಾಡ್ತಾನೆ, ಎಲ್ಲ ಕಲ್ಮಶಗಳನ್ನು ಸುಟ್ಟು ಹಾಕ್ಬಿಡ್ತಾನೆ. ಸೊ ಎಲ್ಲ ಕಲ್ಮಶಗಳು ಸುಟ್ಟು ಹೋಗಿದಾಗ ಹೃದಯ ತುಂಬಾ ಶುದ್ಧವಾಗುತ್ತೆ. ಸೊ ಹಾಗಾಗಿ ನಾವು ದೇವೋತ್ತಮ ಪರಮಪುರುಷನಲ್ಲಿ ಭಕ್ತಿ ಇಟ್ಕೊಳ್ಬೇಕು. ಇದೇ ನಿಜವಾದ ಯೋಗದ ಗುರಿ. ಯೋಗದ ಗುರಿ ಏನು? ಕೃಷ್ಣ. ಇದನ್ನ ನೆನಪಿಟ್ಕೋಬೇಕು ನಾವು. ಯೋಗದ ಗುರಿ ಕೃಷ್ಣ. ಇಲ್ಲಿ ನಮ್ಗೆ ಹೇಗೆ ಭೌತಿಕದಲ್ಲಿ ಬಯಕೆಲು ಉಂಟಾಗತ್ತೆ, ಹೇಗೆ ಕ್ರೋಧ ಉಂಟಾಗತ್ತೆ, ಅದೆಲ್ಲ ಹೇಳ್ತಾ ಇದ್ದಾರೆ. ನಾವು ಇಂದ್ರಿಯ ವಸ್ತುವನ್ನ ಚಿಂತನೆ ಮಾಡಿದರೆ ಬದ್ಧಾತ್ಮರಾದವರು, ಈಗ ನಾವೆಲ್ಲ ಬದ್ಧಾತ್ಮರು, ಇಂದ್ರಿಯ ವಸ್ತುವನ್ನ ನಾವು ಚಿಂತನೆ ಮಾಡ್ತಾ ಇರ್ತೇವೆ, ಅದರಲ್ಲಿ ಆಸಕ್ತಿ ಉಂಟಾಗತ್ತೆ ಅಲ್ವಾ. ಇಂದ್ರಿಯ ವಸ್ತುಗಳನ್ನ ನೋಡ್ತಾ ಇರ್ತೇವೆ, ಅದರ ಬಗ್ಗೆ ಯೋಚನೆ ಮಾಡ್ತೇವೆ, ನಮಗದು ಬೇಕು ಅಂತ ಅನ್ಸುತ್ತೆ. ಹೌದು ಅಲ್ವಾ ಹರೇ ಕೃಷ್ಣ? ಹೌದು ಮಾತಾಜಿ. ಹೌದು ನೋಡಿ, ಒಂದು ಒಳ್ಳೆ ಬಟ್ಟೆ, ಓಹೋ ಅವಳು ಚಲೋ ಸೀರೆ ಉಟ್ಕೊಂಡಿದ್ದಾಳೆ, ನನಗೂ ಅಥವಾ ಏನೋ ಒಳ್ಳೆಯ ಆಭರಣ ತೊಟ್ಟಿದ್ದಾಳೆ, ಅದನ್ನ ಯೋಚನೆ ಮಾಡ್ತೇವೆ. ಆಮೇಲೆ ನಮಗೂ ಬೇಕು ಅಂತ ಅನ್ಸುತ್ತೆ ಅಲ್ವಾ. ಹೌದು. ಅಂದ್ರೆ ಏನಂದ್ರೆ, ಇಂದ್ರಿಯಗಳನ್ನ ನಾವು ಭಗವಂತನ ಸೇವೆಯಲ್ಲಿ ತೊಡಗಿಸ್ತೇ ಹೋದ್ರೆ ಅವು ಮಾಯಾ ಸೇವೆಯಲ್ಲಿ ತೊಡಗಿ ಬಿಡ್ತವೆ ಅಲ್ವಾ. ಇಂದ್ರಿಯಗಳು ಸುಮ್ಮನೆ ಇರುವುದಿಲ್ಲ, ಇರ್ತದ್ಯಾ? ಇರಲ್ಲ ಮಾತಾಜಿ. ಇಲ್ಲ. ಇಲ್ಲ. ಸೊ ಇಂದ್ರಿಯಗಳಿಗೆ ಒಂದು ಕೆಲಸ ಬೇಕು, ಮನಸ್ಸಿಗೂ ಒಂದು ಕೆಲಸ ಬೇಕು ಅಲ್ವಾ. ಚಿಕ್ಕ ಮಕ್ಕಳು ಸುಮ್ಮನೆ ಇರ್ತಾರ? ಸುಮ್ನೆ ಇರಲ್ಲ. ಅವ್ರಿಗೊಂದು ಆಟಿಕೆ ಕೊಟ್ರೆ ಆಟ ಆಡ್ತಾ ಇರ್ತಾರೆ ಅಲ್ವಾ. ಹೌದು ಮಾತಾಜಿ. ಹಾಗೆ ನಾವು ಭಗವಂತನ ಸೇವೆಯಲ್ಲಿ ನಿರತರಾಗದೆ ಹೋದ್ರೆ ನಾವು ಮಾಯೆಯ ಸೇವೆಯಲ್ಲಿ ನಿರತರಾಗ್ತೇವೆ. ನಾವು ಭೌತಿಕದಲ್ಲಿ ನಾವು ಭಗವಂತನ ನಾವು ತಲೀನರಾಗದೆ ಹೋದ್ರೆ ಭೌತಿಕದಲ್ಲಿ ತಲೀನ ಆಗ್ತೇವೆ. ಹೌದು ಅಲ್ವೋ? ಹೌದು ಮಾತಾಜಿ. ಹೌದು. ಹಾಗಾಗಿ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಸೊ ಆಧ್ಯಾತ್ಮಿಕ ಸಂತೋಷವನ್ನ, ಹಾಗಾಗಿ ಪ್ರಾಮಾಣಿಕನಾದ ಭಕ್ತ ಏನ್ ಮಾಡ್ತಾನೆ ಅಂತಂದ್ರೆ ಭಗವಂತನ ಅನುಯಾಯಿಯಾಗಿ ಉತ್ತಮ ಅಭಿರುಚಿಯನ್ನು ಬೆಳೆಸ್ಕೊಳ್ತಾನೆ. ಆಮೇಲೆ ಆಧ್ಯಾತ್ಮಿಕ ಸಂತೋಷವನ್ನ ಪಡೆಯುತ್ತಾನೆ, ಆಧ್ಯಾತ್ಮಿಕ ಸಂತೋಷವನ್ನು ಬಯಸ್ತಾನೆ. ಆಧ್ಯಾತ್ಮಿಕ ಸಂತೋಷ ಅಂದ್ರೆ ಏನು? ಭಗವಂತನ ಸಂಪರ್ಕದಲ್ಲಿ, ಸಮೀಪದಲ್ಲಿ, ಆ ಭಗವಂತನ ಲೋಕದಲ್ಲಿ ಇದ್ದು ಅವನ ಜೊತೆ ಆನಂದಿಸೋದು. ಭಗವಂತ ಏನು ಆನಂದ ಪಡ್ತಾನೆ ಅದನ್ನು ನಾವು ಹಂಚಿಕೊಳ್ಳೋದು ಅಲ್ವಾ. ಭಗವಂತ ಹಂಚಿಕೊಡ್ತಾನೆ, ಅದರಲ್ಲಿ ನಾವು ಭಾಗವಹಿಸುವುದು. ಸೊ ಇದು ಕೃಷ್ಣ ಪ್ರಜ್ಞೆ. ಸೊ ಕೃಷ್ಣ ಪ್ರಜ್ಞೆಯಲ್ಲಿ ಇಲ್ಲದವ ಏನ್ ಮಾಡ್ತಾನೆ, ಕೃತಕವಾದ ಇಂದ್ರಿಯಗಳನ್ನ ಕೃತಕವಾಗಿ ಅವನು ಅದನ್ನ ನಿಯಂತ್ರಣ ಮಾಡ್ಲಿಕ್ಕೆ ನೋಡ್ತಾನೆ, ಆದರೆ ಅವನು ಸೋಲ್ತಾನೆ. ಆದರೆ ಭಕ್ತ ಹಾಗಲ್ಲ. ಭಕ್ತ ಭಗವಂತನ ಸೇವೆಯಲ್ಲಿ ನಿರತನಾಗಿರೋದ್ರಿಂದ ಅವನ ಇಂದ್ರಿಯಗಳು ಸದಾ ಹತೋಟಿಯಲ್ಲಿ ಇರುತ್ತವೆ. ಆಮೇಲೆ ಇದು ಹೇಳ್ತಾನೆ, ಕಾಮಗಳು ನಮಗೆ ಉಂಟಾಗತ್ತೆ. ಕಾಮಗಳು ಇದಾದ್ರೆ ಅದನ್ನ ನಾವು ಕಾಮವನ್ನ ಅದನ್ನ ತೃಪ್ತಿ ಮಾಡಿದರೆ ನಮ್ಗೇನಾಗತ್ತೆ, ಲೋಭ ಬರುತ್ತೆ. ಕಾಮ ತೃಪ್ತಿ ಮಾಡಲಿಲ್ಲ, ಕ್ರೋಧ ಬರುತ್ತೆ. ಕ್ರೋಧದಿಂದ ಸಮೋಹ, ಸಿಟ್ಟು ಬಂದ್ರೆ ಸಮೋಹ ಆಗುತ್ತೆ. ಸಮೋಹ ಅಂತಂದ್ರೆ ಇಲ್ಲಿ ಭ್ರಾಂತಿ, ಪರಿಪೂರ್ಣ ಭ್ರಾಂತಿ ಉಂಟಾಗತ್ತೆ. ಭ್ರಾಂತಿ ಅಂತಂದ್ರೆ ಒಂದ್ ರೀತಿ ಭ್ರಮೆ. ಭ್ರಮೆ. ಆ ಭ್ರಮೆಯಲ್ಲಿ ಏನಾಗುತ್ತೆ, ನಮ್ಗೆ ನೆನಪಿನ ಶಕ್ತಿ ಕಡಿಮೆ ಆಗ್ಬಿಡುತ್ತೆ. ಆಮೇಲೆ ನಮ್ಗೆ ಏನಾಗುತ್ತೆ, ಬುದ್ಧಿ ನಮ್ಗೆ ನಡೆಯುವುದಿಲ್ಲ. ನಮ್ ಬುದ್ಧಿ ಯಾವುದು ತಪ್ಪು, ಯಾವುದು ಸರಿ, ಇದು ಯಾವುದು ನಮ್ಮ ವಿವೇಚನೆಗೆ ನಮ್ಗೆ ನಿಲುಕುವುದಿಲ್ಲ. ನಾವು ಅದೇ ಒಳಗೆ ಇರ್ತೇವೆ ವಿಷಯದಲ್ಲಿ, ಆ ಭ್ರಮೆ ಒಳಗೆ. ಅವಾಗ ನಮ್ಗೆ ಏನಾಗುತ್ತೆ, ಪತನ ಹೊಂದುತ್ತೇವೆ. ಸೊ ಅದಕ್ಕೆ ಏನ್ ಹೇಳ್ತಾರೆ ರೂಪ ಗೋಸ್ವಾಮಿಯವರು, ಇದು ಪ್ರಾಪಂಚಿಕತೆಯ ಬುದ್ಧಿಯ ಹರಿಸಂಬಂಧಿ ವಸ್ತುನ ಮುಮುಕ್ಷುವಿ ಪರಿತ್ಯಾಗೋ ವೈರಾಗ್ಯಂ ಫಲ್ಗು ಕತ್ಯತಿ. ನೀವು ಕಷ್ಟಪಟ್ಟು ಇಂದ್ರಿಯಗಳನ್ನ ನಿಗ್ರಹಿಸ್ತೇನೆ ಅಂತ ಹೋದರೆ ಅದು ಫಲ್ಗು ವೈರಾಗ್ಯ. ಸೊ ಫಲ್ಗು ವೈರಾಗ್ಯ ನಮ್ಗೆ ಬೇಕಾಗಿಲ್ಲ. ಯಾಕೆಂದ್ರೆ ಫಲ್ಗು ವೈರಾಗ್ಯ ಅಂದ್ರೆ ಹೊರಗೆ ನೋಡ್ಲಿಕ್ಕೆ ಅವರು ವೈರಾಗ್ಯಗಳ ತರ ಕಾಣ್ತಾರೆ, ಆದರೆ ಅವರ ಮನಸ್ಸಿನಲ್ಲಿ ಇಂದ್ರಿಯ ಭೋಗದ ಆಸಕ್ತಿ ಇರುತ್ತದೆ. ಆದರೆ ಕೃಷ್ಣ ಪ್ರಜ್ಞಾವಂತನು ಅವನು ನಿಜವಾದ ವೈರಾಗ್ಯ, ಯುಕ್ತ ವೈರಾಗ್ಯ. ಅನಾಸಕ್ತಸ್ಯ ವಿಷಯಾನ್ ಯಥಾರ್ಹಂ ಉಪಯುಂಜತೆ ನಿರ್ಬಂಧೆ ಕೃಷ್ಣ ಸಂಬಂಧೆ ಯುಕ್ತ ವೈರಾಗ್ಯ ಉಚ್ಯತೆ. ಯುಕ್ತ ವೈರಾಗ್ಯ ಅಂದ್ರೆ ಅವನಿಗೆ ವಿಷಯ ವಸ್ತುಗಳಲ್ಲಿ, ಭೌತಿಕ ವಿಷಯ ವಸ್ತುಗಳಲ್ಲಿ ಆಸಕ್ತಿ ಇಲ್ಲ. ಅನಾಸಕ್ತಸ್ಯ ವಿಷಯಾನ್ ಯಥಾರ್ಹಂ ಉಪಯುಂಜತೆ
ನಿರ್ಬಂಧೆ ಕೃಷ್ಣ ಸಂಬಂಧೆ. ಪ್ರಾಪಂಚಿಕ ವಸ್ತುಗಳನ್ನ ಅವ್ರು ಏನ್ ಮಾಡ್ತಾರೆ, ಭಗವಂತನ ಸೇವೆಯಲ್ಲಿ ಬಳಸ್ತಾರೆ. ಎಲ್ಲವೂ ಭಗವಂತನಿಗೆ ಸೇರಿದ್ದು. ಈಶಾವಾಸ್ಯಂ ಇದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್. ಈ ಜಗತ್ತಿನಲ್ಲಿ ಭೌತಿಕ, ಆಧ್ಯಾತ್ಮಿಕ ಎಲ್ಲ ಪ್ರಪಂಚದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಚರಾಚರ ವಸ್ತುಗಳು ಭಗವಂತನಿಗೆ ಸೇರಿದ್ದು. ಸೊ ಭಗವಂತನಿಗೆ ಸೇರಿದ್ದರಿಂದ ಭಗವಂತನಿಗೆ ಬಳಸಬೇಕು ಅಲ್ವಾ. ಸೊ ಇದು ಭಕ್ತನಿಗೆ ಗೊತ್ತು. ಅವನು ಏನ್ ಮಾಡ್ತಾನೆ, ಎಲ್ಲವನ್ನೂ ಭಗವಂತನಿಗೆ ಅವನಿಗೆ ಸೇವೆ ಸಲ್ಲಿಸಿ ಅದರಲ್ಲಿ ಅವನು ಆನಂದವನ್ನು ಮಾಡ್ತಾನೆ. ಈಗ ನೋಡಿ, ಕೃಷ್ಣ ಪ್ರಜ್ಞೆ ಭಕ್ತ ಏನ್ ಮಾಡ್ತಾನೆ, ಪ್ರಸಾದ ತಯಾರು ಮಾಡ್ತಾನೆ, ಭಗವಂತನಿಗೆ ಕೊಡ್ತಾನೆ, ಅದನ್ನು ಆನಂದದಿಂದ ಸ್ವೀಕಾರ ಮಾಡ್ತಾನೆ. ಆದರೆ ಭಕ್ತನಲ್ಲದವನು ಏನ್ ಮಾಡ್ತಾನೆ, ಇದು ಪ್ರಾಪಂಚಿಕ ಅಂತ ತಿರಸ್ಕರಿಸುತ್ತಾನೆ. ಸೊ ಹಾಗಾಗಿ ಯಾರು ಕೃತಕ ವೈರಾಗ್ಯವಾಗಿರ್ತಾರೆ ಅವರು ಬದುಕನ್ನು ಸವಿಯುವುದಿಲ್ಲ. ಅವರು ಸೊ ಹಾಗಾಗಿ ಅವರ ಮನಸ್ಸು ಕಲಕುತ್ತೆ, ಅವರು ಐಹಿಕ ಬದುಕಿಗೆ ಮತ್ತೆ ಬರ್ತಾರೆ. ಸೊ ಆದರೆ ಭಕ್ತ ಹಾಗಲ್ಲ, ಅದು ಭಗವಂತನ ಸೇವೆಗಾಗಿ ಬಳಸಿ ಅದನ್ನ ತಾನು ಪ್ರಸಾದ ಅಂತ ಸ್ವೀಕರಿಸುತ್ತಾನೆ. ಸೊ ಹಾಗಾಗಿ ಇಲ್ಲಿ ಏನ್ ಹೇಳ್ತವೆ, ಯಾರು ಕೃತಕ ರೀತಿಯಲ್ಲಿ ಅಂದ್ರೆ ಪ್ರಾಪಂಚಿಕತೆಯ ಬುದ್ಧಿಯ ಹರಿ ಸಂಬಂಧಿ ವಸ್ತುನ ಮುಮುಕ್ಷುಭಿ ಪರಿತ್ಯಾಗೋ ಫಲ್ಗು ಕತ್ಯತೆ. ಯಾರು ಕೃತಕ ರೀತಿಯಲ್ಲಿ ಇಂದ್ರಿಯಗಳನ್ನ ಯಾರು ನಿಯಂತ್ರಣ ಮಾಡ್ತಾರೆ ಅವರು ಪತನ ಹೊಂದುತ್ತಾರೆ. ಆದರೆ ಯಾರು ಭಕ್ತನಾಗಿರ್ತಾನೆ, ಅವನು ಭಗವಂತನ ಸೇವೆಯಲ್ಲಿ ತೊಡಗುತ್ತಾನೆ, ಅವನು ಯಾವತ್ತೂ ಅವನು ಪತನ ಹೊಂದುವುದಿಲ್ಲ. ಯಾಕಂದ್ರೆ ಭಗವಂತ ಪತನ ಹೊಂದೋದಕ್ಕೆ ಕೊಡೋದಿಲ್ಲ. ನಮೇ ಭಕ್ತ ಪ್ರಣಶ್ಯತಿ ಅಂತ 9ನೇ ಅಧ್ಯಾಯದಲ್ಲಿ ಹೇಳಿದ್ದಾನೆ. ಅವನು ತನ್ನ ಭಕ್ತರಿಗೆ ಅವನು ಪತನ ಹೊಂದೋದಕ್ಕೆ ಭಗವಂತ ಬಿಡೋದಿಲ್ಲ. ಹಾಗಾಗಿ ನಮಗ್ ಕಾಣ್ಬೋದು, ಕೃಷ್ಣ ಪ್ರಜ್ಞೆಯಲ್ಲಿದ್ದವನು ಅವನು ಕೃಷ್ಣ ಪ್ರಜ್ಞೆ ಇದ್ದವನಿಗೆ ಭೋಗಾಸಕ್ತಿ ಮಟ್ಟದಲ್ಲಿ ಹೊರಗಿಂದ ನೋಡ್ಬೋದು, ಏನಪ್ಪಾ ಇವರು ಪ್ರಸಾದ ತಿಂತಾರೆ, ಇವರು ಇದು ಮಾಡ್ತಾರೆ ಅಂತ. ಆದರೆ ಅವರು ಭೋಗಾಸಕ್ತಿ ಅವ್ರಿಗೆ ಇರೋದಿಲ್ಲ. ಅದು ಕೃಷ್ಣ ಆ ಭಕ್ತರ ಮನಸ್ಸು ಹೇಗಿರುತ್ತೆ ಅಂದ್ರೆ, ಕೃಷ್ಣ ಪ್ರಜ್ಞೆಯಲ್ಲಿ ಭಗವಂತನಿಗೆ ತೃಪ್ತಿಯಾಗಿದ್ದಾನ, ಇದೇ ಅವರಲ್ಲಿ ಇರುತ್ತೆ. ಸೊ ಹಾಗಾಗಿ ಭಗವಂತ ತೃಪ್ತಿಯಾಗಿದ್ದಾನ ನಾನು ಮಾಡಿರೋ ಕೆಲಸದಿಂದ, ಸೊ ಅದನ್ನ ಅವರು ಮಾಡ್ತಾರೆ. ಯಾವುದು ಕೃಷ್ಣ ತನ್ನ ಸಾಮಾನ್ಯ ತೃಪ್ತಿಗಾಗಿ ಅವನು ಮಾಡೋದಿಲ್ಲ, ತನ್ನ ಇಂದ್ರಿಯ ತೃಪ್ತಿಗಾಗಿ ಅವನು ಕೆಲಸ ಮಾಡೋದಿಲ್ಲ. ಸೊ ಹಾಗಾಗಿ ನೋಡಿ, ಕೃಷ್ಣನ ಆದೇಶಕ್ಕೆ ಅನುಗುಣವಾಗಿಯೇ ಕೆಲಸ ಮಾಡ್ತಾನೆ. ಎಲ್ಲ ಅವನಿಗೆ ಕೃಷ್ಣ ಚೈತ್ಯ ಗುರು ಆಗಿರ್ತಾರೆ. ಯಾರು ಮುಂದುವರಿದ ಭಕ್ತರಿರ್ತಾರೆ ನೋಡಿ, ಶುದ್ಧ ಭಕ್ತರು, ಅವರ ಹೃದಯದಲ್ಲಿ ಪರಮಾತ್ಮ ಸಚೇತನಾಗ್ತಾನೆ ಮತ್ತು ಆ ಭಗವಂತ ಅವರಿಗೆ ಚೈತ್ಯ ಗುರುವಾಗ್ತಾನೆ. ಎಲ್ಲ ಏನ್ ಮಾಡಬೇಕು ಎಲ್ಲ ಅವನಿಗೆ ಇದು ಒಳಗಿಂದ ಹೇಳ್ಕೊಡ್ತಾನೆ ಭಗವಂತ. ಸೊ ಅದು ಭಗವಂತನ ಕರುಣೆ, ಅವ್ಯಾಜ ಕರುಣೆ. ಭಕ್ತನಿಗೆ ಇಷ್ಟ ಇಲ್ಲ ಇಂದ್ರಿಯಾಸಕ್ತಿ, ಆದರೂ ಭಗವಂತ ಅವನಿಗೆ ಕೊಡ್ತಾನೆ ಎಲ್ಲವನ್ನು. ಹಾಗಾಗಿ ಯಾರು ಕೃಷ್ಣ ಪ್ರಜ್ಞೆಯಲ್ಲಿ ಸ್ಥಿರವಾಗಿರ್ತಾರೆ ಅವರಿಗೆ ಐಹಿಕದ 3 ಕ್ಲೇಶಗಳು ಇರೋದಿಲ್ಲ. 3 ಕ್ಲೇಶಗಳು ಇರೋದ್ರಂದ್ರೆ ಅವರಿಗೆ ರೋಗ ಬರುವುದಿಲ್ಲ, ಅಥವಾ ರುಜಿನ ಬರುವುದಿಲ್ಲ, ಅವರಿಗೆ ಎಲ್ಲ ಅವರು ನೆರೆಕೊರೆಯವರು ಅಥವಾ ನೆರೆಕೆರೆಯವರು ಅಥವಾ ಬೇರೆ ಜೀವಿಗಳು ಅವರಿಗೆ ಕಷ್ಟ ಕೊಡೋದಿಲ್ಲ ಅಂತ ಅಲ್ಲ, ಅವ್ರಿಗೆ ಸೊಳ್ಳೆ ಕಚ್ಚುವುದಿಲ್ಲ ಅಥವಾ ಮಲೇರಿಯಾ ಬರೋದಿಲ್ಲ ಅಂತ ಅಲ್ಲ, ಅಥವಾ ಅವರಿಗೆ ಒಂದು ಈ ಆದಿ ದೈವಿಕ ಅಂದ್ರೆ ಅವರಿಗೆ ಈಗ ಭೂಕಂಪ ಬರುತ್ತೆ, ಪ್ರವಾಹ ಬರುತ್ತೆ, ಆಮೇಲೆ ಸುನಾಮಿ ಬರುತ್ತೆ, ಸುಂಟ್ರಗಾಳಿ ಈ ಎಲ್ಲ ಬರುತ್ತೆ. ಆದರೆ ಅವರಿಗೆ ಅದರಿಂದ ಕ್ಲೇಶಗಳು ಇಲ್ಲ ಅಂತಿಲ್ಲ, ಆದರೆ ಕ್ಲೇಶಗಳಿಂದ ಅವರು ಉದ್ವಿಗ್ನವಾಗುವುದಿಲ್ಲ. ಏನಿದೆ ಅರ್ಥ? ಹರೇ ಕೃಷ್ಣ. ಹರೇ ಕೃಷ್ಣ. ಭಕ್ತ ಕುಗ್ಗೋದಿಲ್ಲ ಮತ್ತು ಅವನು ಉದ್ವಿಗ್ನನಾಗೋದಿಲ್ಲ ಅಂತ ಹೇಳುತ್ತೆ. ಉದ್ವಿಗ್ನ ಆಗೋದಿಲ್ಲ, ಅವನಿಗೆ ರೋಗ ಬಂದ್ರು ಉದ್ವಿಗ್ನ ಆಗೋದಿಲ್ಲ, ಪ್ರವಾಹ ಬಂದ್ರು ಅವನು ಉದ್ವಿಗ್ನ ಆಗೋದಿಲ್ಲ. ಗೊತ್ತಾಯ್ತಾ? ಅಲ್ಲಿ ಅದನ್ನೇ ನಾವು ಜನಕ ಮಹಾರಾಜ ಅವರಿಗೆ ಅಲ್ಲಿ ಬೆಂಕಿ ಬಿದ್ದಿದೆ ಅಂತ ಹೇಳ್ತಾರೆ, ಆದ್ರೂ ಕೂಡ ಅದು ಭಗವಂತನ ಇಚ್ಛೆ ನಡೀತಾ ಇದೆ. ಸೊ ಎಲ್ಲವೂ ಕೂಡ ಭಗವಂತನ ಇಚ್ಛೆ ಅದು ನಡೀತಾ ಇದೆ ಅಂತ. ಸೊ ಈ ರೀತಿ ಯಾರು ಉದ್ವಿಗ್ನಗೊಳ್ಳೋದಿಲ್ಲ, 3 ಕ್ಲೇಶಗಳು ಈ ತ್ರಿವಿಧ ತಾಪತ್ರಯಗಳು ಬರ್ತದೆ, ಆದ್ರೆ ಅದರಿಂದ ಅವರು ಅದರ ಪ್ರಭಾವಕ್ಕೆ ಒಳಗಾಗುವುದಿಲ್ಲ. ಸೊ ಹಾಗಾಗಿ ಭಗವಂತನೊಡನೆ ಯಾರು ಸಂಬಂಧ ಪಡಿತಾರೆ ಅವರಿಗೆ ಶಾಂತಿ ಇರ್ತದೆ. ಭಗವಂತನ ಜೊತೆ ಯಾರು ಸಂಬಂಧ, ಪರಾತ್ಪರ ಅಂದ್ರೆ ಭಗವಂತ. ಕೃಷ್ಣ ಪ್ರಜ್ಞೆಯಲ್ಲಿ ಇಲ್ಲ ಯಾರು, ಅನೇಕ ಜನ ಇದ್ದಾರೆ ಅಲ್ವಾ. ಕೃಷ್ಣ ಪ್ರಜ್ಞೆಗೆ ಬರೋರು ತುಂಬಾ ಕಡಿಮೆ ಜನ, ಅವರು ಕೃಷ್ಣ ಪ್ರಜ್ಞೆಯಲ್ಲಿ ಇಲ್ಲ. ಆದರೆ ಅವರಿಗೆ
ಶಾಂತಿ ಇರ್ಲಿಕ್ಕೆ ಹೇಗೆ ಸಾಧ್ಯ? ಸ್ಥಿರವಾದ ಬುದ್ಧಿ ಇರ್ಲಿಕ್ಕೆ ಹೇಗೆ ಸಾಧ್ಯ? ಇರೋಕ್ಕೆ ಸಾಧ್ಯ ಇಲ್ಲ ಅಲ್ವಾ? ನೀವೇ ಹೇಳಿ. ಹರೇ ಕೃಷ್ಣ. ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಭಗವಂತ ಏನ್ ಹೇಳ್ತಾ ಇದ್ದಾನೆ? ಭಗವಂತನ ಜೊತೆ ಯಾರು ಸಂಬಂಧ ಪಡ್ಕೊಳ್ಳೋದಿಲ್ಲ, ಯಾರು ಕೃಷ್ಣ ಪ್ರಜ್ಞೆ ಇಲ್ಲ, ಅವರಿಗೆ ಸ್ಥಿರವಾದ ಬುದ್ಧಿ ಇಲ್ಲ, ಸ್ಥಿರವಾದ ಮನಸ್ಸಿಲ್ಲ, ಅವರಿಗೆ ಶಾಂತಿ ಇರೋದಿಲ್ಲ. ಆಮೇಲೆ ಶಾಂತಿ ಇಲ್ಲ ಅಂದ್ರೆ ಸುಖವೂ ಕೂಡ ಇರೋದಿಲ್ಲ ಅಂತ ಹೇಳ್ತಾನೆ. ಇದು ಅರ್ಥ ಆಯ್ತಾ? ಹೇಗೆ ಅಂತ ಕೇಳಿದ್ರೆ, ಕೃಷ್ಣ ಪ್ರಜ್ಞೆಯಲ್ಲಿ ಇಲ್ಲ ಅಂದ್ರೆ ಅವನು ಕರ್ಮಿಯಾಗಿರ್ತಾನೆ, ಜ್ಞಾನಿ ಆಗಿರ್ತಾನೆ, ಅಥವಾ ಅವನು ಯೋಗಿ ಆಗಿರ್ತಾನೆ ಅಲ್ವಾ? ಕರ್ಮಿ, ಹೆಚ್ಚಿನ ಜನ ಕರ್ಮಿ ಅಲ್ವಾ? ಸೊ ಕರ್ಮಿ ಅಂತಂದ್ರೆ ಅವರು ತಮ್ಮ ಇಂದ್ರಿಯ ತೃಪ್ತಿಯ ಕೆಲಸ ಮಾಡ್ತಾ ಇರ್ತಾರೆ. ಆದ್ರೆ ಅವ್ರಿಗೆ ಏನಿರುತ್ತೆ ಗುರಿ? ಅವರಿಗೆ ಅಂದ್ರೆ ತಾನು ಇಂದ್ರಿಯ ಭೋಗ ಪಡಿಬೇಕು, ಸತ್ತ ಮೇಲೆ ಸ್ವರ್ಗ ಪಡಿಬೇಕು. ಸೊ ಶಾಂತಿ ಎಲ್ಲಿದೆ ಅವರಿಗೆ? ಇಲ್ಲ. ಇಲ್ಲಿ ನೋಡಿ ಹೇಳ್ತಾ ಇದ್ದಾರೆ, ಅವರಿಗೆ ಶಾಂತಿ ಇರ್ಲಿಕ್ಕೆ ಯಾವುದೇ ಕರ್ಮಿಗಾಗಲಿ, ಕರ್ಮಿ, ಜ್ಞಾನಿ, ಯೋಗಿ ಸಕಲೆ ಅಶಾಂತ, ಕೃಷ್ಣ ಭಕ್ತ ಕೇವಲ ಶಾಂತ. ಯಾಕೆ ಕೇಳಿದ್ರೆ, ಕರ್ಮಿಗಳಿಗೆ, ಜ್ಞಾನಿಗಳಿಗೆ ಮತ್ತೆ ಯೋಗಿಗಳಿಗೆ ಅವರದ್ದೇ ಆದ ಬಯಕೆಗಳಿವೆ. ಕರ್ಮಿಗಳಿಗೆ ಇಂದ್ರಿಯ ಭೋಗ ಬೇಕು, ಆಮೇಲೆ ಅವರಿಗೆ ಸತ್ತ ಮೇಲೆ ಸ್ವರ್ಗ ಬೇಕು. ಜ್ಞಾನಿಗಳಿಗೆ ಅವರಿಗೆ ಮೋಕ್ಷ ಬೇಕು. ಯೋಗಿಗಳಿಗೆ ಅವರಿಗೆ ಏನ್ ಬೇಕು? ಯೋಗ ಸಿದ್ಧಿ ಬೇಕು. ಆದರೆ ಭಕ್ತನಿಗೆ ಏನ್ ಬೇಕು? ಭಗವಂತ ಭಗವಂತ. ಅವನು ನೋಡಿ, ಭಕ್ತನಿಗೆ ಅಂತಿಮ ಗುರಿ ಕೃಷ್ಣ ಪ್ರಜ್ಞೆ ಇಲ್ಲದಿದ್ದರೆ ಅಂತಿಮ ಗುರಿ ಕೃಷ್ಣ ಪ್ರಜ್ಞೆ ಇಲ್ಲ ಅಂದ್ರೆ ಅವರಿಗೆ ಅಂತಿಮ ಗುರಿ ಇರೋದಿಲ್ಲ. ಭಕ್ತನಿಗೆ ಭಗವಂತನ ಭಕ್ತಿ ಸೇವೆ ಬೇಕು. ಸೊ ಅವನಿಗೆ ಬೇರೆ ಯಾವ ಭೌತಿಕ ಇಚ್ಛೆಗಳು ಇರೋದಿಲ್ಲ. ಸೊ ಹಾಗಾಗಿ ಅವನು ನೋಡಿ, ಅವನಿಗೆ ಗೊತ್ತಿರುತ್ತೆ. ಸೊ ಇಲ್ಲಿ ಏನ್ ಹೇಳ್ತಾರೆ? ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಂ ಜ್ಞಾತ್ವ ಮಾಂ ಶಾಂತಿ ರುಚ್ಯತಿ. ಯಾಕಂದ್ರೆ ಅವರಿಗೆ ಗೊತ್ತು ಭಗವಂತ ಎಲ್ಲದರ ಭೋಕ್ತಾರ, ಎಲ್ಲ ವಸ್ತುಗಳನ್ನು ಸವಿಯುವುದಂದ್ರೆ ಭೋಕ್ತಾರ, ಎಲ್ಲದರ ಒಡೆಯ, ಸುಪ್ರೀಂ ಕಂಟ್ರೋಲರ್, ಸುಪ್ರೀಂ ಎಂಜಾಯರ್, ಮತ್ತೆ ಎಲ್ಲರ ಮಿತ್ರ, ಸುಹೃದಂ ಸರ್ವಭೂತಾನಾಂ. ಈಗ ಭಗವಂತನೇ ಎಲ್ಲದರ ಒಡೆಯ, ಭಗವಂತನೇ ಎಲ್ಲ ಸುಖವನ್ನು ಪಡೆಯುವನು, ಭಗವಂತನೇ ಎಲ್ಲರ ಮಿತ್ರ. ಸೊ ಇದು ಯಾವಾಗ ಗೊತ್ತಾಯ್ತೋ ಅವಾಗ ಶಾಂತಿ ಸಿಕ್ಕತ್ತೆ. ಇಲ್ಲದಿದ್ರೆ ಅದಕ್ಕೆ ಭಕ್ತನಿಗೆ ಮಾತ್ರ ಶಾಂತಿ ಸಿಕ್ಕತ್ತೆ. ನೋಡಿ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಎಲ್ಲ ಇಂದ್ರಿಯಗಳನ್ನು ಭಗವಂತನ ಭಕ್ತಿಯಲ್ಲಿ ಸೇವೆ ತೊಡಗಿಸ್ಬೇಕು ಅಲ್ವಾ? 10 ಇಂದ್ರಿಯಗಳಿವೆ, 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, ಆಮೇಲೆ ಮನಸ್ಸಿದೆ. ಇವೆಲ್ಲವನ್ನು ಭಗವಂತನ ಸೇವೆಯಲ್ಲಿ ತೊಡಗಿಸ್ಬೇಕು. ಅದರಲ್ಲಿ ಯಾವುದಾದ್ರೂ ಒಂದು ಇಂದ್ರಿಯ ಅದು ಇಂದ್ರಿಯ ಭೋಗಕ್ಕೆ ತೊಡಗಿದರೆ, ಇಲ್ಲಪ್ಪ ನಾನು ಒಂದೇ ಒಂದು 4 ಇಂದ್ರಿಯಗಳನ್ನ ದೇವರಲ್ಲಿ ಸೇವೆ ಮಾಡ್ತೇನೆ, 1 ಇಂದ್ರಿಯ ನಾನ್ ಬೆಳೆಸ್ಕೋತೇನೆ ಅಂದ್ರೆ ಏನಾಗುತ್ತೆ? ಹರೇ ಕೃಷ್ಣ. ಪತನ ಹೊಂದುತ್ತೆ ಮಾತಾಜಿ. ದಾರಿ ತಪ್ಪಿಸ್ಬಿಡತ್ತೆ ಮಾತಾಜಿ. ಅದು ಯಾಕೆಂದ್ರೆ ಒಂದು ಇಂದ್ರಿಯನು ಕೂಡ ನಮಗೆ ಏನಂತೆ, ನೀರಿನ ಚಂಡಮಾರುತ, ಅದು ನೀರಿನಲ್ಲಿರೋ ದೋಣಿ ಹೊಡ್ಕೊಂಡು ಹೋಗುತ್ತೆ. ನೀರಲ್ಲಿ ದೋಣಿ ಇದೆ ಅಂತ ಇಟ್ಕೊಳ್ಳಿ, ತುಂಬಾ ಇದು ಬಂದಿದೆ, ಸೈಕ್ಲೋನ್ ಎಫೆಕ್ಟ್ ಆಗಿದೆ. ಅವಾಗ ದೋಣಿ ಏನಾಗುತ್ತೆ? ಸೈಕ್ಲೋನ್ ಎಫೆಕ್ಟ್ ಇದ್ರೆ ದೋಣಿ ಹೋಗ್ಲಿಕ್ಕೆ ಬಿಡ್ತಾರ? ಯಾಕಂದ್ರೆ ದೋಣಿ ಅದು ಮುಳಿ ಹೋಗ್ಬಿಡ್ತದೆ ಅಲ್ವಾ? ಅದೇ ತರಹ ಚಂಡಮಾರುತ ಅಷ್ಟು ಸ್ಟ್ರಾಂಗ್ ಇರುತ್ತೆ. ಅಂದ್ರೆ ಮನುಷ್ಯನ ಇಂದ್ರಿಯಗಳು ಕೂಡ ಅಷ್ಟೇ ಸ್ಟ್ರಾಂಗ್. ಹಾಗಾಗಿ ಆ ಇಂದ್ರಿಯಗಳಲ್ಲಿ ಒಂದನ್ನು ನಾವು ಇಂದ್ರಿಯ ಭೋಗ ಮಾಡಿದರೆ ಅದೇನ್ ಮಾಡುತ್ತೆ? ಭಕ್ತಿಯ ಪಥದಿಂದ ನಮ್ಮನ್ನ ಬೇರೆ ಕಡೆಗೆ ಎಳ್ಕೊಂಡು ಹೋಗ್ಬಿಡುತ್ತೆ. ಸೊ ಅದಕ್ಕೆ ಅಂಬರೀಷ ಮಹಾರಾಜ ತನ್ನೆಲ್ಲ ಇಂದ್ರಿಯಗಳನ್ನು ಭಗವಂತನ ಸೇವೆಯಲ್ಲಿ ತೊಡಗಿಸಿದ್ದ ಅಲ್ವಾ? ನಾವು ನೋಡಿದ್ದೇವೆ. ಹಾಗಾಗಿ ನಮ್ಮ 10 ಇಂದ್ರಿಯಗಳು, 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ, 1 ಮನಸ್ಸು, ಇದಿಷ್ಟನ್ನು ನಾವ್ ಎಲ್ಲಿ ತೊಡಗಿಸ್ಬೇಕು? ಭಗವಂತನ ಸೇವೆಯಲ್ಲಿ ತೊಡಗಿಸ್ಬೇಕು. ಬೇರೆ ಯಾವ್ದ್ರಲ್ಲಿ 1 ಇಂದ್ರಿಯ ನಾನು ಅಂದ್ರೆ ನನ್ನ ಇಂದ್ರಿಯ ಭೋಗ ಮಾಡ್ತೇನೆಪ್ಪ, 4 ಭಗವಂತ ಕೊಡ್ತೇನೆ, ಆಗತ್ತಾ? ಆಗೋದಿಲ್ಲ. ಏನಾಗುತ್ತೆ? ಅದು ಓಡಿಸ್ಕೊಂಡು ಹೋಗ್ಬಿಡುತ್ತೆ ನಮ್ಮನ್ನ. ಸೊ ಹಾಗಾಗಿ ಇಂದ್ರಿಯ ಭೋಗಾಸಕ್ತಿ ತುಂಬಾ ಸ್ಟ್ರಾಂಗು. ಎಲ್ಲ ಇಂದ್ರಿಯಗಳು ಅದನ್ನ ನಮಗೆ ಭಗವಂತನ ಅನುಗ್ರಹದಿಂದ ಮಾತ್ರ ನಾವು ಅದನ್ನ ಅಂಕೆಯಲ್ಲಿ ಇಡಬಹುದು. ಹೇಗೆ ಅಂದ್ರೆ, ಭಗವಂತನ ನಾವು ಸೇವೆಯಲ್ಲಿ ತೊಡಗಿದರೆ ಭಗವಂತ ನಮ್ಗೆ ಕರುಣೆ ತೋರಿಸ್ತಾನೆ ಅಲ್ವಾ? ಭಗವಂತನ ಅನುಗ್ರಹದಿಂದ ಮಾತ್ರ ನಮಗೆ ಇಂದ್ರಿಯಗಳ ಕಂಟ್ರೋಲ್ ಬರುತ್ತೆ, ಇಲ್ಲ ಅಂದ್ರೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ಇಂದ್ರಿಯ ಭೋಗಾಸಕ್ತಿಯ ಶಕ್ತಿಗಳನ್ನು ಕೃಷ್ಣ ಪ್ರಜ್ಞೆಯಿಂದ ಮಾತ್ರವೇ, ಭಗವಂತನ ದಿವ್ಯ ಸೇವೆಯಲ್ಲಿ ತೊಡಗಿಸೋದ್ರಿಂದ ಮಾತ್ರವೇ ನಾವು ಅದನ್ನ ತೊಟ್ಟಿಯಲ್ಲಿ ಇಡಬಹುದು. ನಮ್ಗೆ ಕೃತಕ ರೀತಿ ಮನುಷ್ಯ ಪ್ರಯತ್ನದಿಂದ ಸಾಧ್ಯ ಇಲ್ಲ. ನೋಡಿ ಇಲ್ಲಿ ಹೇಳ್ತಾ ಇದ್ರೆ ಶ್ರೀಲ ಪ್ರಭುಪಾದರು, ಮನುಷ್ಯ ಪ್ರಯತ್ನ ಮಾಡಿ ನಾವು ಇಂದ್ರಿಯಗಳನ್ನ ಹತೋಟಿ ತರ್ತೇವೆ, ಸಾಧ್ಯ ಆಗೋದಿಲ್ಲ.
ಅಲ್ಲಿ ನಾವು ಕೃಷ್ಣ ಪ್ರಜ್ಞೆ ಭಕ್ತಿ ಸೇವೆಯಲ್ಲಿ ತೊಡಗಿದಾಗ ಆ ಭಗವಂತನ ಆ ಒಂದು ಕರುಣೆ ಸಿಕ್ಕತ್ತೆ, ಗುರುವಿನ ಮಾರ್ಗದರ್ಶನ ಇರುತ್ತೆ. ಸೊ ಅದಕ್ಕೆ ಅವನಿಗೆ ಕರ್ಮ ಕುಶಲ, ಈ ಕಲೆ ಕುಶಲತೆಯಿಂದ ಕೆಲಸ ಮಾಡೋದು, ಹೇಗೆ ಎಲ್ಲವನ್ನು ಭಗವಂತನ ಹತ್ರ ಜೋಡಿಸೋದು, ಇದನ್ನ ಯಾರು ಹೇಳ್ಕೊಡ್ತಾರೆ? ಅದನ್ನು ಗುರು ಹೇಳ್ಕೊಡ್ತಾನೆ ಅಲ್ವಾ? ಹೌದು. ಹೌದು ಮಾತಾಜಿ. ನಿಜವಾದ ಗುರು, ಸಂಪ್ರದಾಯದ ಗುರು ಹೇಳ್ತಾನೆ ಈ ರೀತಿ ಮಾಡಬೇಕು, ಈ ರೀತಿ ಮಾಡಬೇಕು. ಸೊ ಹಾಗಾಗಿ ಇಲ್ಲಿ ಏನ್ ಹೇಳ್ತಾರೆ, ಬುದ್ಧಿವಂತ ವರ್ಗದವರಲ್ಲಿ ಇಂದ್ರಿಯ ತೃಪ್ತಿ ಚಟುವಟಿಕೆ ಮಾಡೋರು ಈ ಭೌತಿಕ ಜನ, ಆದರೆ ಆತ್ಮ ಸಾಕ್ಷಾತ್ಕಾರ ಮಾಡೋರು ಅವರು ಭಗವದ್ಭಕ್ತಿ ಸೇವೆಯಲ್ಲಿ ತೊಡಗಿದ್ದವರು. ಸೊ ಇಂದ್ರಿಯ ಪ್ರಜ್ಞೆಯಲ್ಲಿ ಇರ್ತಕ್ಕಂಥವ್ರು ಅವರು ಅಂದ್ರೆ ಅವರು ಮಾಡ್ತಕ್ಕಂಥದ್ದು ಹಗಲು ಹೊತ್ತಿನಲ್ಲಿ ಅವರು ಅಂದ್ರೆ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಜಾಗೃತರಾಗಿರ್ತಾನೆ ಋಷಿ. ಯಾವಾಗ ರಾತ್ರಿಯಲ್ಲಿ ಆತ್ಮ ಪರೀಕ್ಷೆ ಮಾಡ್ಕೊಳ್ಳೋ ಋಷಿ. ಆದರೆ ಮನುಷ್ಯರು ನಿದ್ರೆ ಮಾಡ್ತಾ ಇರ್ತಾರೆ. ಅಂದ್ರೆ ಈ ಭೌತಿಕ ಪ್ರಪಂಚ ಅದಕ್ಕೆ ಹೋಲಿಸಿದೆ. ಭೌತಿಕ ಪ್ರಪಂಚದಲ್ಲಿ ಯಾರು ಇರ್ತಾರೆ, ಭೌತಿಕದಲ್ಲಿ ತೊಡಗಿರ್ತಾರೆ, ಅವರು ಮಾಯೆಯ ಕಂಟ್ರೋಲ್ ಅಲ್ಲಿ ಇರ್ತಾರೆ ಅಲ್ವಾ? ಸೊ ಮಾಯೆಯ ಕಂಟ್ರೋಲ್ ಇರುವುದಂದ್ರೆ ಮಾಯೆಯ ತೊಡೆಯ ಮೇಲೆ ಮಲಗಿದ ಹಾಗೆ. ಸೊ ಆ ರೀತಿ. ಆದರೆ ಅದೇ ಸಮಯದಲ್ಲಿ ಭಕ್ತರು ಏನ್ ಮಾಡ್ತಾರೆ, ಭಗವಂತನ ಆಶ್ರಯದಲ್ಲಿ ಇರ್ತಾರೆ ಅಲ್ವಾ? ಭಕ್ತರು ಯಾರ ಆಶ್ರಯದಲ್ಲಿ ಇರ್ತಾರೆ? ಯೋಗಮಾಯ ಆಶ್ರಯದಲ್ಲಿ ಇರ್ತಾರೆ. ಭಕ್ತರಲ್ಲದವರು ಮಹಾಮಾಯ ಆಶ್ರಯದಲ್ಲಿ ಇರ್ತಾರೆ ಅಲ್ವಾ? ಆ ಮಹಾಮಾಯ ಆಶ್ರಯದಲ್ಲಿ ಇದ್ರೆ ಅವರು ಇಂದ್ರಿಯ ಸುಖದ ಕನಸು ಕಾಣ್ತಾ ಇರ್ತಾರೆ, ಕಷ್ಟಪಡೋದು, ಸುಖ ಪಡೋದು, ಭೌತಿಕ ಅದು ಮಾಡ್ತಾ ಇರ್ತಾರೆ. ಆದರೆ ಭಕ್ತನಾದವನು ಏನ್ ಮಾಡ್ತಾನೆ, ಅವನು ಯಾವುದೇ ವಿಚಾರದಲ್ಲಿ ವಿಚಲಿತ ಆಗೋದಿಲ್ಲ. ಕಷ್ಟ ಬರ್ಲಿ, ಸುಖ ಬರ್ಲಿ, ಏನ್ ಬರ್ಲಿ, ಭಗವಂತನ ಸೇವೆ ತೊಡಗಿರ್ತಾನೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಇಲ್ಲಿ ಆ ಸ್ಥಿತಧೀರ್ ಮುನಿ ಲಕ್ಷಣ ಏನಂದ್ರೆ ಸಮುದ್ರದಲ್ಲಿ ಹಾಗಂತೆ. ಸಮುದ್ರ ಏನಾಗಿರುತ್ತೆ, ಅದ್ಯಾವತ್ತು ಸಮುದ್ರ ಉಕ್ಕಿ ಬರೋದ್ ಕೇಳಿದ್ದೀರಾ? ಹರಿಕೃಷ್ಣ, ಹಾ ಮಾತಾಜಿ. ಸಮುದ್ರ ಉಕ್ಕದ್ ಕೇಳಿದ್ದೀರಾ? ಉಕ್ಕುದಿಲ್ಲ. ಮಾತಾಜಿ ಉಕ್ಕಲ್ಲ. ಅಮಾಸೆ ಒಮ್ಮೆ ಅಲೆಗಳು ಏರಿಳಿತಕ್ಕ ಬರುತ್ತಲ್ಲ, ಅಲೆಗಳು ಅಮಾಸೆ ಏರಿಕೆ ಒಮ್ಮೆ. ಬರ್ಬೋದು, ಆದರೆ ಸಮುದ್ರ ಉಕ್ಕೋದಿಲ್ಲ. ಅದು ಹೌದು. ನದಿಗಳು ಪ್ರವಾಹ ಬಂದಂಗೆ ಸಮುದ್ರಕ್ಕೆ ಪ್ರವಾಹ ಬರೋದಿಲ್ಲ. ಸೊ ಹಾಗಾಗಿ ಅದು ಶಾಂತವಾಗಿರುತ್ತೆ ಸಮುದ್ರಗಳು. ಅಲ್ಲಿ ನೋಡಿ ಮಳೆಗಾಲದಲ್ಲಿ ಎಲ್ಲ ನೀರು ಹೋಗಿ ಅಲ್ಲಿ ಹೋಗ್ತದೆ, ನದಿಯ ನೀರೆಲ್ಲ ಹೋಗ್ತದೆ, ತುಂಬುತ್ತದೆ, ಆದ್ರೆ ದಡ ಮೀರುವುದಿಲ್ಲ. ನೋಡಿ ಇಲ್ಲಿ ತನ್ನ ದಡದ ಮಿತಿಯನ್ನು ಅದು ಮೀರೋದಿಲ್ಲ. ಸೊ ಅದು ಪ್ರಕ್ಷುಬ್ಧವೂ ಆಗೋದಿಲ್ಲ, ಎಲ್ಲ ನೀರು ಒಳಗೆ ತಗೊಳ್ತದೆ. ಅದೇ ರೀತಿ ಕೃಷ್ಣ ಪ್ರಜ್ಞೆಯಲ್ಲಿ ಮನುಷ್ಯನಿಗೆ ಅವನಿಗೆ ಎಲ್ಲ ರೀತಿಯ ಈ ಇಂದ್ರಿಯಗಳು, ಶರೀರದ ಬೇಡಿಕೆಗಳು ಬರುತ್ತೆ. ಕಣ್ಣು ನೋಡುತ್ತೆ, ಕಿವಿ ಕೇಳುತ್ತೆ, ಎಲ್ಲವೂ, ಚರ್ಮ ಸ್ಪರ್ಶ ಇದೆ, ಎಲ್ಲ ರೀತಿಯ ಒಂದು ಬೇಡಿಕೆಗಳು ಇದ್ದಿರುತ್ತೆ. ಆದರೆ ಅವನು ಭಗವಂತನ ಸೇವೆಯಲ್ಲಿ ತೊಡಗೋದ್ರಿಂದ ಇಂಥ ಆಸೆಗಳು ಅವನನ್ನ ಕದಡುವುದಿಲ್ಲ, ಅವನನ್ನ ಶೇಕ್ ಮಾಡುವುದಿಲ್ಲ. ಗೊತ್ತಾಯ್ತಾ? ಸೊ ಹಾಗಾಗಿ ಸಮುದ್ರಕ್ಕೆ ನೀರು ಹರಿತಾ ಇದೆ, ಅದೇ ರೀತಿ ನದಿಯ ನೀರುಗಳು ಬಂದು ತುಂಬುತ್ತವೆ ಮಳೆಗಾಲದಲ್ಲಿ. ಆದರೆ ಅದೇ ರೀತಿ ಭಕ್ತನಿಗೂ ಕೂಡ ಇಂದ್ರಿಯ ಬಯಕೆಗಳು ಬಂದು ಇರ್ತದೆ. ಆದರೆ ಅವನು ಎಂಟರ್ಟೈನ್ ಮಾಡೋದಿಲ್ಲ, ಅದರಿಂದ ಅವನು ಕ್ಷೋಭೆಗೊಳ್ಳೋದಿಲ್ಲ. ಅದು ಬೇಕೇ ಬೇಕು ಅಂತ ಅವನ ಮನಸ್ಸಲ್ಲಿ ಇರೋದು. ಅದನ್ನು ಕಿತ್ತು ಅವನಿಗೆ ಬರುತ್ತೆ, ನೋಡ್ತಾನೆ ಅಲ್ವಾ, ಕಿವಿಲಿ ಕೇಳ್ತಾನೆ, ಅದು ಬರುತ್ತೆ, ಅದನ್ನ ಅವನು ಎಂಟರ್ಟೈನ್ಮೆಂಟ್ ಮಾಡೋದಿಲ್ಲ. ಗೊತ್ತಾಯ್ತಾ? ಹರೇ ಕೃಷ್ಣ. ಅವನು ಸ್ಥಿರವಾಗಿರ್ತಾನೆ. ಯಾಕೆ? ಕೃಷ್ಣ ಪ್ರಜ್ಞೆಯಲ್ಲಿರುವ ಮನುಷ್ಯನು ಭಗವಂತನ ಸೇವೆಯಲ್ಲೇ ಸುಖವನ್ನು ಹೊಂದುತ್ತಾನೆ. ಅವನಿಗೆ ಭೌತಿಕ ಪ್ರಪಂಚದಲ್ಲಿ ಯಾವುದು ಕೂಡ ಅವನಿಗೆ ಬಯಕೆ ತೃಪ್ತಿಗೊಳಿಸೋದು ಯಾವುದೂ ಇಲ್ಲ. ಅವನಿಗೆ ಭಗವಂತನ ಸೇವೆಯಿಂದನೇ ಎಲ್ಲವೂ ತೃಪ್ತಿ ಆಗ್ಬಿಡುತ್ತೆ. ಸೊ ಇಲ್ಲಿ ಏನ್ ಹೇಳ್ತಾನೆ, ನಿಜವಾಗಿ ಇಂದ್ರಿಯ ತೃಪ್ತಿಯ ಬಯಕೆಗೆ ತ್ಯಜಿಸುವುದು ಅಂದ್ರೆ ಏನು ಅಂದರೆ ಭಗವಂತನಿಗಾಗಿ ಅವನು ಸೇವೆ ಮಾಡುವುದು. ಅದೇ ನೋಡಿ ಹೇಳ್ತಾನೆ, ಕಾಮರಹಿತನಾಗಿರುವುದು ಎಂದರೆ ತನ್ನ ಇಂದ್ರಿಯ ತೃಪ್ತಿಗಾಗಿ ಬಯಸುವುದಿಲ್ಲ, ಆದರೆ ಭಗವಂತನ ಭಕ್ತಿ ಸೇವೆಯನ್ನು ಬಯಸುತ್ತಾನೆ. ಅದೇ ಕಾಮರಾಹಿತ್ಯ. ಕಾಮರಹಿತನಾಗಿರೋದು, ಒಡೆತನದ ಭಾವವನ್ನು ಸಂಪೂರ್ಣವಾಗಿ ಬಿಟ್ಟಿದ್ದಾನೆ. ಅಂದ್ರೆ ಹೇಗೆ ಕೇಳಿದರೆ ಅವನಿಗೆ ಗೊತ್ತಿರುತ್ತೆ ಭಕ್ತನಿಗೆ, ಈಶಾವಾಸ್ಯಂ ಇದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್, ಈ ಜಗತ್ತಲ್ಲಿ ಎಲ್ಲಕ್ಕೂ ಚರಾಚರ ವಸ್ತುಗಳಿಗೆ ಭಗವಂತನೇ ಒಡೆಯ, ಇದು ಗೊತ್ತಿರುತ್ತೆ. ಸೊ ಹಾಗಾಗಿ ಅವನು ಒಡೆತನದ ಭಾವನೆ ಇಡೋದಿಲ್ಲ, ಮತ್ತೆ ಅವನಿಗೆ ಇಂದ್ರಿಯ ಭೋಗದ ಆಸಕ್ತಿ ಇಲ್ಲ. ಸೊ ಈ ರೀತಿ ಇದ್ದವನು ನಿಜವಾದ ಶಾಂತಿಯನ್ನು ಪಡೀತಾನೆ. ಸೊ ಇಂದ್ರಿಯ ಭೋಗದ ಆಸಕ್ತಿ ಇಲ್ಲ, ಮತ್ತೆ ಯಾವುದು ಒಡೆತನದ ಭಾವನೆ ಇಲ್ಲ. ಸೊ ಹಾಗಾಗಿ ಅವನಿಗೆ ಇಷ್ಟ ಇರೋದೇನು, ಅವನಿಗೆ ಕೃಷ್ಣನನ್ನು ತೃಪ್ತಿಪಡಿಸಬೇಕೆಂಬ ಬಯಕೆ ಇದ್ದಿರುತ್ತೆ. ಆತ್ಮ ಸಾಕ್ಷಾತ್ಕಾರ ಅಂದ್ರೆ ಏನು
ಅಂದರೆ ಪ್ರತಿಯೊಂದು ಜೀವಿಯು ಎಂದೆಂದಿಗೂ ಭಗವಂತನ ಅಂಶ. ಇದು ನಿರಂತರ ಆ ಆ ಸ್ಥಾನವೂ ಕೂಡ ಕೃಷ್ಣನ ಸ್ಥಾನಕ್ಕೆ ಸಮನಾಗಿ ಆಗಲಿ ಉನ್ನತವಾಗಿ ಇರುವುದಿಲ್ಲ ಎನ್ನುವುದನ್ನು ತಿಳ್ಕೊಳ್ಳೋದು. ಅಂದರೆ ಏನಂದ್ರೆ ಭಗವಂತನ ನಾನು ಒಂದು ಅಂಶ, ಭಗವಂತ ಪೂರ್ಣ, ಅವನು ವಿಭು, ನಾನು ಅಣು, ಇದು ತಿಳ್ಕೋಬೇಕು. ಇದೇ ಆತ್ಮ ಸಾಕ್ಷಾತ್ಕಾರ. ಹಾಗಾಗಿ ಮನುಷ್ಯ ಕೃಷ್ಣ ಪ್ರಜ್ಞೆಯನ್ನ ಎಷ್ಟೊತ್ತಿಗೆ ಪಡ್ಕೋಬಹುದು ಅಂದ್ರೆ, ಒಬ್ರು ಪ್ರಶ್ನೆ ಕೇಳಿದಂತೆ, ಒಂದೇ ಒಂದು ಮುಹೂರ್ತದಲ್ಲಿ ಈ ಕಟ್ವಾಂಗ ಮಹಾರಾಜ ಕೆಲವೇ ನಿಮಿಷದಲ್ಲಿ ಕೃಷ್ಣ ಪ್ರಜ್ಞೆ ಶರಣಾಗತನಾಗಿ ಆ ಒಂದು ಭಗವಂತನನ್ನ ಪಡ್ಕೊಂಡಂತೆ. ಸೊ ಹಾಗಾಗಿ ಭಕ್ತಿಯಲ್ಲಿ ನಾವು ತುಂಬಾ ಸೀರಿಯಸ್ ಆಗಿದ್ರೆ ಬೇಗ ಇದೇ ಜನ್ಮದಲ್ಲಿ ಕೂಡ ನಮ್ಗೆ ಕೃಷ್ಣ ಪ್ರಜ್ಞೆಯಲ್ಲಿ ಪರಿಪೂರ್ಣವಾಗಬಹುದು. ಇಲ್ಲಿ ಏನ್ ಹೇಳ್ತಾ ಅಂದ್ರೆ, ಈಗ ಭಗವದ್ಗೀತೆ ಏನು ಉಪದೇಶ ಕೊಡುತ್ತೆ, ನಾವು ಈ ದೇಹ ಬಿಟ್ಟ ಮೇಲೂ ಕೂಡ ನಮ್ಮ ವಾಸ್ತವ ಈ ಭೌತಿಕ ಪ್ರಪಂಚದಿಂದ ನಾವು ಬಿಡುಗಡೆ ಪಡೆದುಕೊಂಡ್ರೆ ನಮ್ಮ ನಿಜವಾದ ಜೀವನ ಪ್ರಾರಂಭವಾಗತ್ತೆ. ಇದರ ಅರ್ಥ ಏನು? ಹರೇ ಕೃಷ್ಣ. ನಿಜವಾದ ಜೀವನ ನಮ್ಗೆ ಪ್ರಾರಂಭ ಆಗತ್ತೆ ಈ ಭೌತಿಕದಿಂದ ನಾವು ಬಿಡುಗಡೆ ಪಡ್ಕೊಂಡ್ರೆ. ಅಂದ್ರೆ ನಾವು ಭಗವಂತನ ಲೋಕಕ್ಕೆ ಹೋಗುವ ಒಂದು ಅರ್ಹತೆಯನ್ನು ಪಡ್ಕೊಂಡ್ರೆ ಅಲ್ಲಿ ನಮ್ಮ ನಿಜವಾದ ಜೀವನ. ಅರ್ಥ ಆಯ್ತಾ ಹರೇ ಕೃಷ್ಣ? ವಾಸ್ತವ ಆದ್ರೆ ಇಲ್ಲಿ ಇವ್ರೇನ್ ಹೇಳ್ತಾರೆ, ಬೌದ್ಧ ಸಿದ್ಧಾಂತ ಐಹಿಕ ಬದುಕು ಮುಗಿದ ಮೇಲೆ ಅದು ಶೂನ್ಯ ಅಂತ ಅವ್ರು ತಿಳ್ಕೊಳ್ತಾರೆ. ಆದ್ರೆ ಭಗವದ್ಗೀತೆ ಏನ್ ಹೇಳುತ್ತೆ, ವಾಸ್ತವವಾದ ಬದುಕು ಭಗವಂತನ ಲೋಕದಲ್ಲಿ ಇದೆ ಅಲ್ವಾ? ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾನೆ. ಅದನ್ನೇ ಹೇಳ್ತಾನೆ. 2ನೇ ಅಧ್ಯಾಯವು ಇಡೀ ಭಗವದ್ಗೀತೆಯನ್ನ 2ನೇ ಅಧ್ಯಾಯದಲ್ಲಿ ಹೇಳಿ ಮುಗಿಸಿ ಬಿಟ್ಟಿದ್ದಾರೆ. ಸೊ ಆದ್ದರಿಂದ ಈಗ ಮತ್ತೆ ಹೇಳ್ತಕ್ಕಂಥದ್ದು ಎಲ್ಲ ವಿಸ್ತಾರವಾಗಿ ಭಗವದ್ಗೀತೆ 2ನೇ ಅಧ್ಯಾಯ ಗೀತಾಸಾರ ಸಂಗ್ರಹ, ಭಗವದ್ಗೀತೆ ಕಂಪ್ಲೀಟ್ ಹೇಳಿ ಬಿಟ್ಬಿಟ್ಟಿದ್ದಾರೆ. ಇಲ್ಲಿ 3ನೇ ಅಧ್ಯಾಯ ಕರ್ಮಯೋಗ. ಈಗ ಕರ್ಮಯೋಗ ಇಲ್ಲಿ ಅರ್ಜುನ ಸ್ವಲ್ಪ ಕನ್ಫ್ಯೂಷನ್ ಆಗಿ ಕೇಳ್ತಾನೆ, ನಮಗಾಗಿ ಏನ್ ಕೇಳ್ತಾನಂತೆ ನೋಡೋಣ. ಅಂದ್ರೆ ಇಲ್ಲಿ ಏನ್ ಕೇಳ್ತಾರೆ ಅಂದ್ರೆ, ಈಗ ಅರ್ಜುನ ಕೃಷ್ಣ 2ನೇ ಅಧ್ಯಾಯದಲ್ಲಿ ಭಗವಂತ ಏನ್ ಹೇಳ್ದ, ಸಾಂಖ್ಯ ಯೋಗ ಹೇಳ್ದ, ಬುದ್ಧಿ ಯೋಗ ಹೇಳ್ದ, ಇಂದ್ರಿಯ ನಿಗ್ರಹ ಹೇಳ್ದ, ನಿಷ್ಕಾಮ ಕರ್ಮಯೋಗ ಎಲ್ಲವನ್ನೂ ಹೇಳ್ದ. ಈಗ ಅವಕ್ಕೆ ಅರ್ಜುನ ಏನ್ ಹೇಳ್ತಾನೆ, ನನಗೆ ಕನ್ಫ್ಯೂಷನ್ ಆಗೋಗಿದೆ, ನನ್ನ ಬುದ್ಧಿಗೆ ಮೋಹ ಹಿಡಿದಿದೆ, ನನಗೆ ನೀನು ಯಾವುದು ಶ್ರೇಷ್ಠ ಅದನ್ನು ತಿಳಿಸು. ನೀನ್ ನೋಡಿದ್ರೆ 3-4 ದಾರಿ ಹೇಳಿದೀಯ ಅಲ್ವಾ ಹರೇ ಕೃಷ್ಣ? ನನ್ಗೆ ಒಂದೇ ದಾರಿ ತಿಳಿಸಪ್ಪ, ನನಗೆಲ್ಲ 4 ದಾರಿ ತಿಳಿಸಿ ಅದರಲ್ಲಿ ನೀನೇ ಚೂಸ್ ಮಾಡು ಹೇಳಿದ್ರೆ ನಮ್ಗೆ ಆಗೋದಿಲ್ಲ, ನೀನೇ ನನಗೆ ಚೂಸ್ ಮಾಡು ಹೇಳ್ತಾನೆ. ಗೊತ್ತಾಯ್ತಾ? ಅಂದ್ರೆ ಗೊತ್ತರೆ ಶಿಷ್ಯ ಕೇಳ್ತಾನೆ, ನನಗೆ ಯಾವುದು ಒಳ್ಳೆ ಮಾರ್ಗ ಅದನ್ನು ನನಗೆ ನೀ ತಿಳಿಸು ಅಂತ. ಅದಕ್ಕೆ ನೋಡಿ ಹೇಳ್ತಾ ಇದ್ದಾನೆ, ಸಾಮಾನ್ಯ ಮನುಷ್ಯನು ಇವನ್ನು ಸ್ವೀಕರಿಸುವುದು ಸಾಧ್ಯವಾಗುವಂತೆ ಗೊಂದಲಮಯವೆಂದು ಕಾಣುವ ಈ ವಿಷಯಗಳನ್ನು ಸ್ಪಷ್ಟಪಡಿಸಲು ಅರ್ಜುನನು ಕೇಳಿದನು. ಯಾರ ಬಗ್ಗೆ ಕೇಳ್ತಾನೆ ಅರ್ಜುನ? ನಮ್ ಬಗ್ಗೆ ಕೇಳ್ತಾನೆ. ಯಾಕಂದ್ರೆ ನಮಗ್ ಕನ್ಫ್ಯೂಷನ್ ಆಗುತ್ತೆ. ಅರ್ಜುನ ಶುದ್ಧ ಭಕ್ತ, ಅವನು ನಿತ್ಯ ಸಂಗಾತಿ, ಭಗವಂತನ ಜೊತೆ ಯಾವಾಗಲೂ ಇರೋನು. ಅವನಿಗೇನು ಕನ್ಫ್ಯೂಷನ್ ಇಲ್ಲ, ಅವನನ್ನು ಕನ್ಫ್ಯೂಷನ್ ತಂದಿದ್ದಾನೆ ಭಗವಂತ. ಆಯ್ತಾ? ಸೊ ಅವಾಗ ನಮಗ್ ಕನ್ಫ್ಯೂಷನ್ ಆಗುತ್ತೆ ಅಲ್ವಾ? ಬದ್ಧ ಜೀವಿಗೆ ನಮ್ಗೆ ಯಾವ್ದು ಮಾರ್ಗಕ್ಕೆ ಹೋಗ್ಬೇಕು ಗೊತ್ತಾಗೋದಿಲ್ಲ. ಅದಕ್ಕೆ ಅವನು ಕೇಳ್ತಾನೆ. ಕೃಷ್ಣ ಪ್ರಜ್ಞೆ ಅಂದ್ರೆ ಏನು? ಅದು ನಿಷ್ಕ್ರಿಯವೇ, ಕ್ರಿಯಾಶೀಲತೆ? ಅರ್ಥ ಆಗೋದಿಲ್ಲ. ಅಂದರೆ ಕೃಷ್ಣ ಪ್ರಜ್ಞೆ ಅಂದ್ರೆ ಎಲ್ಲಾದ್ರೂ ಹೋಗಿ ಕೂತ್ಕೊಂಡ್ಬಿಡೋದ ನಾನು ಕಾಡಲ್ಲಿ ಎಲ್ಲ ಬಿಟ್ಟು, ಅಥವಾ ಭಕ್ತಿ ಸೇವೆ ಅಂದ್ರೆ ಏನು ಅರ್ಥ ಮಾಡ್ಕೊಳ್ಳೋದು. ನೋಡಿ ಇಲ್ಲಿ ಯಾರು ಕೇಳಿದಾನೆ, ಈ ಭಗವದ್ಗೀತೆಯ ರಹಸ್ಯವನ್ನು ಅರ್ಥ ಮಾಡಿಕೊಳ್ಳ ಬಯಸುವ ಎಲ್ಲ ಗಂಭೀರ ಅಭ್ಯಾಸಿಗಳಿಗಾಗಿ ಅರ್ಜುನನು ತನ್ನ ಪ್ರಶ್ನೆಗಳ ಮೂಲಕ ಕೃಷ್ಣ ಪ್ರಜ್ಞೆ ಮಾರ್ಗವನ್ನು ಸ್ಪಷ್ಟಪಡಿಸ್ತಾ ಇದ್ದಾನೆ. ಅಂದ್ರೆ ಯಾವುದು ಒಳ್ಳೆಯದು ಅಂದ್ರೆ ಅರ್ಜುನ ಪ್ರಶ್ನೆ ಕೇಳಿ ಭಗವಂತನ ಹತ್ರ ಏನ್ ಹೇಳ್ತಾನೆ, ಕೃಷ್ಣ ಪ್ರಜ್ಞೆ ಒಳ್ಳೆಯದು ಹೇಳೋದನ್ನ ಭಗವಂತ ಹೇಳ್ತಾ ಇದ್ದಾನೆ. ಅದು ಅರ್ಥ ಆಯ್ತಾ ಹರೇ ಕೃಷ್ಣ? ಶ್ರೀ ಭಗವಾನ್ ವಾಚ ಇದೆ. ಇಲ್ಲಿ ಭಗವಂತ ಏನ್ ಹೇಳ್ತಾ ಇದ್ದಾನೆ ನೋಡೋಣ. ಅರ್ಜುನ ಪಾಪರಹಿತ, ಅವನಿಗೆ ಯಾವುದೂ ಇಲ್ಲ, ಅವನು ಭಗವಂತನ ನಿತ್ಯ ಸೇವಕ ಅಲ್ವಾ? ಅಲ್ಲಿ 2 ರೀತಿ ಜನ ಆತ್ಮ ಸಾಕ್ಷಾತ್ಕಾರ ಪಡಿತಾರೆ, ಸಾಂಖ್ಯಯೋಗ, ಕರ್ಮಯೋಗ ಅಥವಾ ಬುದ್ಧಿಯೋಗ ಅಂತ ಹೇಳ್ತದೆ. ಇಲ್ಲಿ ಸಾಂಖ್ಯ ಅಂದ್ರೆ ಏನಂದ್ರೆ, ಈಗ 24 ಅಂಶಗಳನ್ನ ಅರ್ಥ ಮಾಡ್ಕೊಳ್ಳೋದು.
ಅಂದರೆ ಈ ಸಾಂಖ್ಯ ಯೋಗ. ಆಯ್ತಾ? ಇದನ್ನು ಹೇಳ್ತಾ ಇದ್ದಾರೆ. ಮತ್ತೆ ಈ ಬುದ್ಧಿ ಯೋಗ ಅಥವಾ ಕೃಷ್ಣ ಪ್ರಜ್ಞೆಯ ಭಕ್ತಿ ಯೋಗ ಎರಡು ಸೇಮ್. ಇಲ್ಲಿ ಏನಿದೆ ಅಂತಂದ್ರೆ ಒಂದು ಎರಡು ರೀತಿಯ ಕಪಿಲ ದೇವ ಇದ್ದಾರೆ. ಒಂದು ದೇವಹೂತಿಯ ಕಪಿಲ ದೇವ, ಮತ್ತೊಂದು ಮಾಯಾವಾದಿ ಕಪಿಲ ಅಲ್ವಾ? ಮಾಯಾವಾದಿ ಕಪಿಲ ಬರೀ ಸಾಂಖ್ಯ ಅಂದ್ರೆ 24 ಎಲಿಮೆಂಟ್ಸ್ ಹೇಳ್ತಾರೆ. ಅದೇ ಆತ್ಮ ಪರಮಾತ್ಮ ಅವರ ಬಗ್ಗೆ ಸಂಬಂಧ ಹೇಳುದಿಲ್ಲ. ಆದರೆ ಇಲ್ಲಿ ದೇವಹೂತಿ ಕಪಿಲ ಅಂದ್ರೆ ಭಗವಂತನೇ ಅವತಾರ ಕಪಿಲ ದೇವರು. ಅವರು ನಮ್ಗೆ ಸಾಂಖ್ಯಯೋಗ ಹೇಳ್ತಾರೆ. ಮುಂದೆ ಭಾಗವತ ಬಳಿ ಬರುತ್ತೆ ಅಲ್ವಾ? 3ನೆಯ ಸ್ಕಂದದಲ್ಲಿ ಬರುತ್ತೆ. 3ನೆಯ ಸ್ಕಂದ. ಸೊ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಏನ್ ಹೇಳ್ತಾರೆ ಅಂತಂದ್ರೆ ಅದು ಕೃಷ್ಣ ಪ್ರಜ್ಞೆಯ ಭಕ್ತಿ ಸೇವೆ. ಸೊ ಹಾಗಾಗಿ ಇಲ್ಲಿ ಏನ್ ಹೇಳ್ತಾರೆ, ನೋಡಿ ಕೃಷ್ಣ ಪ್ರಜ್ಞೆಯಲ್ಲಿ ಏನಾಗತ್ತೆ, ನೇರ ಸಂಪರ್ಕ ಭಗವಂತನ ಜೊತೆ. ಸೊ ಹಾಗಾಗಿ ಇವು ಎರಡರಲ್ಲಿ ಸಾಂಖ್ಯ ಯೋಗದಲ್ಲಿ ಮತ್ತೆ ಏನ್ ಹೇಳ್ತಿದ್ದಾನೆ, ಬುದ್ಧಿಯೋಗ, ಇದರಲ್ಲಿ ಕೃಷ್ಣ ಪ್ರಜ್ಞೆಯ ಮಾರ್ಗ ಅತ್ಯಂತ ಉತ್ತಮ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಶ್ರೀಲ ಪ್ರಭುಪಾದ್ ನಮ್ಗೆ ಇದನ್ನು ಹೇಳ್ತಾ ಇದ್ದಾರೆ. ಏಕೆಂದರೆ ತತ್ವಶಾಸ್ತ್ರದ ಪ್ರಕ್ರಿಯೆ ಮೂಲಕ ಇಂದ್ರಿಯಗಳನ್ನು ಶುದ್ಧಗೊಳಿಸುವುದು ಅದು ಅವಲಂಬಿಸಿಲ್ಲ ಅಲ್ವಾ? ನಮಗೆ ಇಂದ್ರಿಯಗಳು ಹೇಗೆ ಪರಿಶುದ್ಧಿ ಹೊಂದುತ್ತವೆ ಭಗವಂತನ ಈ ಒಂದು ಕೃಷ್ಣ ಪ್ರಜ್ಞೆಯಲ್ಲಿ? ಹರೇ ಕೃಷ್ಣ. ಭಕ್ತಿ ಸೇವೆ ಮಾಡೋದ್ರಿಂದ ಭಕ್ತಿ ಸೇವೆ ಮಾಡೋದ್ರಿಂದ ನಮ್ಮ ಎಲ್ಲ ಇಂದ್ರಿಯಗಳು ಪರಿಶುದ್ಧ ಆಗತ್ತೆ. ಸೊ ಹಾಗಾಗಿ ಇಲ್ಲಿ ಹೇಳ್ತದೆ ನೋಡಿ, ಕೃಷ್ಣ ಪ್ರಜ್ಞೆಯೇ ಪರಿಶುದ್ಧಗೊಳಿಸುವ ಪ್ರಕ್ರಿಯೆ. ಭಕ್ತಿ ಸೇವೆಯ ನೇರ ವಿಧಾನದಿಂದಾಗಿ ಅದು ಸುಲಭವೂ ಭವ್ಯವೂ ಆಗಿದೆ. ಸೊ ಹಾಗಾಗಿ ಇಲ್ಲಿ ನಮಗೆ ತತ್ವಶಾಸ್ತ್ರದ ಮೂಲಕ ನಮಗೆ ಅದನ್ನೆಲ್ಲ ಓದಿ ಆ ತತ್ವಶಾಸ್ತ್ರದ ಮೂಲಕ ಇಂದ್ರಿಯಗಳನ್ನ ಪರಿಶುದ್ಧಗೊಳಿಸುವುದನ್ನ ಅದು ಅವಲಂಬಿಸಿಲ್ಲ. ಸೊ ಕೃಷ್ಣ ಪ್ರಜ್ಞೆಯ ಮಾರ್ಗ ತುಂಬಾ ಸುಲಭ, ಅದು ನೇರ ಪ್ರಕ್ರಿಯೆ, ಅದು ಭಗವಂತನ ಜೊತೆ ನೇರ ಸಂಪರ್ಕ ಕಲ್ಪಿಸಿಕೊಡುತ್ತೆ. ನಮ್ಮ ಇಂದ್ರಿಯಗಳು ಪರಿಶುದ್ಧ ಆಗ್ತಾ ಇರ್ತವೆ. ಅದಕ್ಕಾಗಿ ಇಲ್ಲಿ ಎಷ್ಟು ಮಾರ್ಗ ಹೇಳಿದ, ಆದ್ರೆ ಕೊನೆಗೆ ಭಗವಂತ ಹೇಳೋದು ಅದು ಕೃಷ್ಣ ಪ್ರಜ್ಞೆಯ ಭಕ್ತಿ ಯೋಗ ತುಂಬಾ ಶ್ರೇಷ್ಠವಾದದ್ದು. ಆಮೇಲೆ ಯಾಕಲ್ಲ ಇದು ಕಾರ್ಯ ಮಾಡದೇ ಇರುವುದು ಅಂತಂದ್ರೆ ಈಗೇನ್ ಹೇಳ್ತಾನೆ, ಅದು ಕೆಲವರು ಸನ್ಯಾಸ ತಗೊಳ್ತಾರೆ. ಅಂದ್ರೆ ಸನ್ಯಾಸ ತಗೊಳ್ಳೋದಂದ್ರೆ ಇದು ಕರ್ಮ ಸನ್ಯಾಸ. ಇಲ್ಲಿ ಕರ್ಮ ಸನ್ಯಾಸ ಅಂತಂದ್ರೆ ಅವನೇನ್ ಮಾಡ್ತಾನೆ, ಅಂದ್ರೆ ಕರ್ಮವನ್ನು ಮಾಡೋದಿಲ್ಲ. ಕೆಲವರು ಕರ್ಮ ಮಾಡೋದಿಲ್ಲ, ಎಲ್ಲ ಕರ್ಮೇಂದ್ರಗಳನ್ನು ನಿಲ್ಲಿಸಿ ಬಿಡ್ತಾರೆ. ಅದು ಕರ್ಮ ಸನ್ಯಾಸ. ಆ ಕರ್ಮ ಸನ್ಯಾಸಕ್ಕಿಂತ ಭಗವಂತ ಏನ, ಹರೇ ಕೃಷ್ಣ. ಮಾತಾಜಿ ಎಲ್ಲರಿಗೂ ಮ್ಯೂಟ್ ಮಾಡಬೇಕು. ಹರೇ ಕೃಷ್ಣ. ಕೆಲವೊಂದು ಸೌಂಡ್ ಬರ್ತಾ ಇರತ್ತೆ. ಹರೇ ಕೃಷ್ಣ. ಹರೇ ಕೃಷ್ಣ. ಇಲ್ಲಿ ಎರಡು ರೀತಿ ಇದೆ, ಕರ್ಮ ಫಲತ್ಯಾಗ, ಕರ್ಮ ತ್ಯಾಗ. ಹೀಗೆ ಭಗವಂತ ಏನ್ ಹೇಳ್ತಾನೆ, ಕರ್ಮ ತ್ಯಾಗ ಅದು ಅಪರಿಪೂರ್ಣ ಆಗತ್ತೆ ಅಂತ ಹೇಳ್ತಾನೆ. ನೋಡಿ, ಥಟ್ಟನೆ ಸನ್ಯಾಸ ಸ್ವೀಕರಿಸಿರ್ತಾನೆ, ಆದರೆ ಅದು ಜಯವು ಲಭಿಸುವುದಿಲ್ಲ. ಕರ್ಮ ಫಲತ್ಯಾಗ ಅಂತಂದ್ರೆ ನೋಡಿ, ಕರ್ಮ ಫಲತ್ಯಾಗ ಅಂತಂದ್ರೆ ಕರ್ಮವನ್ನು ಮಾಡುವುದು, ಅದರ ಫಲವನ್ನು ಭಗವಂತನಿಗೆ ಕೊಡುವುದು, ಅದು ಭಕ್ತಿ ಯೋಗ. ಅದು ಭಕ್ತಿ ಯೋಗ. ಅದು ಸ್ವಲ್ಪಮಪಿ ಅಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಅದು ತುಂಬಾ ಶ್ರೇಷ್ಠವಾದದ್ದು ಅಂತ ಹೇಳ್ತಾನೆ. ಸೊ ಕರ್ಮ ಸನ್ಯಾಸಕ್ಕಿಂತ ಕರ್ಮ ಫಲತ್ಯಾಗ ಶ್ರೇಷ್ಠವಾದದ್ದು. ಯಾಕೆ ಹೇಳ್ತಾನೆ, ಅವನು ಸ್ವಲ್ಪಮಪಿ ಅಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಓಕೆ, ಇಲ್ಲಿ ಏನ್ ಹೇಳ್ತಾನೆ, 5ನೇ ಶ್ಲೋಕದಾಗ ಏನ್ ಹೇಳ್ತಾನೆ ಅಂದ್ರೆ, ಈಗ ಒಬ್ಬ ವ್ಯಕ್ತಿ ಸುಮ್ಮನೆ ಯಾವ ತರ ಕುತ್ಕೊಳಕ್ ಆಗತ್ತಾ ಎಲ್ಲ ಹೊತ್ತು? ಹರೇ ಕೃಷ್ಣ. ಇಲ್ಲ ಮಾತಾಜಿ, ಆಗಲ್ಲ. ಕಲ್ಲಿನ ತರ ಕುತ್ಕೊಳಕ್ ಆಗತ್ತಾ? ಇಲ್ಲ, ನಾನು ಯಾರು ಕೆಲಸ ಮಾಡಿದ್ರೆ ನನಗೆ ಏನಾಗತ್ತೆ, ನನಗೆ ಅದರಿಂದ ಇದು ಸಿಕ್ಕತ್ತೆ, ಏನು ಅಂತ ಹೇಳಿ, ನಮ್ಗೆ ಕರ್ಮ ಬಂಧನ ಉಂಟಾಗತ್ತೆ, ನಾನು ಕೆಲಸ ಮಾಡೋದಿಲ್ಲ ಅಂತ ಆಗತ್ತಾ? ಇಲ್ಲ. ಯಾಕಂದ್ರೆ ಆತ್ಮವು ಸದಾ ಕಾರ್ಯನಿರತ ಅಂತೆ. ಆತ್ಮ ಯಾವಾಗಲೂ ಚಟುವಟಿಕೆಯಿಂದ ಇರುತ್ತೆ, ಒಂದು ಕ್ಷಣವೂ ಅದು ಸುಮ್ಮನೆ ಇರೋದಿಲ್ಲ. ಒಂದು ಕ್ಷಣವೂ ಸುಮ್ಮನೆ ಇರೋದಿಲ್ಲ. ಈ ದೇಹ ಜಡ ಇರುತ್ತೆ, ದೇಹದೊಳಗೆ ಆತ್ಮ ಇದೆ. ನೋಡಿ, ಇದನ್ನೇ ತುಂಬಾ ಚೆನ್ನಾಗಿ ನೆನಪಿಟ್ಕೋಬೇಕು.
ದೇಹ ಅದು ನಿರ್ಜೀವ ವಾಹನ. ಏನದು ದೇಹ ಏನಾಗಿದೆ? ಪಂಚಮಹಾಭೂತಗಳಿಂದ ಆಗಿದೆ ಅಲ್ವಾ ದೇಹ. ಅದು ನಿರ್ಜೀವ ವಸ್ತು. ಭೂಮಿ, ನೀರು, ಗಾಳಿ, ಆಕಾಶ, ವಾಯು, ಅದಕ್ಕೆ ಏನಾದ್ರು ಜೀವ ಇದೆಯಾ? ಇಲ್ಲ. ಇಲ್ಲ. ಆದ್ರೆ ಅದ್ರ ಒಳಗಡೆ ಆತ್ಮ ಹೊಕ್ಕಿದೆ. ಅವಾಗ ಏನಾಗುತ್ತೆ? ಆತ್ಮ ಒಳ ಹೋಗ್ಬೇಕು, ಸಜೀವ ಕೈಕಾಲು ಆಗುತ್ತೆ ಮಾತಾಜಿ. ಅದು ಕೈಕಾಲುಗಳು ಸಜೀವ ಆಗುತ್ತೆ. ಅಲ್ಲಾಡುತ್ತೆ, ಕೆಲಸ ಮಾಡುತ್ತೆ, ಎಲ್ಲ ಇರುತ್ತೆ ಅಲ್ವಾ. ಸೊ ಹಾಗಾಗಿ ದೇಹವು ಏನಿದ್ದರೂ ಆತ್ಮವನ್ನು ಕೆಲಸದಲ್ಲಿ ತೊಡಗಿಸಬೇಕಾದ ನಿರ್ಜೀವ ವಾಹನ. ಸೊ ಹಾಗಾಗಿ ಆತ್ಮ ಯಾವಾಗಲೂ ಕೆಲಸದಲ್ಲಿ ತೊಡಗಿರುತ್ತೆ. ಆದರೆ ಅದನ್ನ ನಾವು ಕೃಷ್ಣ ಪ್ರಜ್ಞೆಗೆ ತೊಡಗಿಸಬೇಕು. ಈ ಆತ್ಮವು ಕೃಷ್ಣ ಪ್ರಜ್ಞೆ ಪುಣ್ಯ ಕಾರ್ಯದಲ್ಲಿ ತೊಡಗಬೇಕು. ಇಲ್ಲ ಅಂದ್ರೆ ಅದು ಮಾಯಾಶಕ್ತಿಯ ಕೆಲಸದಲ್ಲಿ ತೊಡಗುತ್ತದೆ. ಈಗ ನೀವು ಭಗವದ್ಗೀತೆಯ ತರಗತಿಗೆ ಬಂದಿದ್ದೀರಿ. ಈಗ ಭಕ್ತಿ ಸೇವೆಯಲ್ಲಿ ತೊಡಗಿ, ಈಗ ನೀವು ಬಂದಿದ್ದೀರಿ ಭಕ್ತಿಗೆ. ಈಗ ಅಂದ್ರೆ ಇದನ್ನ ಬಿಟ್ಟಿದ್ರೆ ನೀವೇನ್ ಮಾಡ್ತಾ ಇದ್ದಿದ್ರಿ? ಇದು ಬರದೇ ಹೋಗಿದ್ರೆ, ಸಪೋಸ್ ನೀವು ಕೃಷ್ಣ ಪ್ರಜ್ಞೆಗೆ ಬರ್ಲಿಲ್ಲ, ಏನ್ ಮಾಡ್ತಿದ್ರಿ? ಮೆಟೀರಿಯಲ್ ಲೈಫ್ ಅಲ್ಲಿ ಇರ್ತಾ ಇದ್ವಿ ಮಾತಾಜಿ. ಹಾ, ಮೆಟೀರಿಯಲ್ ಲೈಫ್ ಅಲ್ಲಿ ಇರ್ತಾ ಇದ್ವಿ. ಯಾವಾಗೂ ಟಿವಿ ಮುಂದೆ ಸೀರಿಯಲ್ಗಳು ನೋಡ್ಕೊಂಡಿರ್ತಾ ಇದ್ವಿ ಮಾತಾಜಿ. ದಟ್ ಈಸ್ ಮಾಯಾಶಕ್ತಿ. ಟಿವಿ ಮುಂದೆ ಇರ್ತಿದ್ವಿ ಅಲ್ವಾ, ಟೈಮ್ ಪಾಸ್ ಆಗೋದಿಲ್ಲ ಅಂತ ಮಾಡ್ತಿದ್ವಿ ಅಲ್ವಾ. ಹೌದು. ಅದು ಮಾಯಾ. ಅದಕ್ಕೆ ಏನ್ ಹೇಳ್ತಾರೆ? ಅದಕ್ಕೆ ನಾವು ಭಕ್ತಿಗೆ ಬರದೇ ಹೋದ್ರೆ ಮಾಯೆ ನಡೆಸಿದ ಕೆಲಸದಲ್ಲಿ ನಿರತರಾಗ್ತೇವೆ ಅಲ್ವಾ. ಹೌದು ಮಾತಾಜಿ. ನಾವ್ ಏನಾದ್ರೂ ಮಾಡ್ತಾನೆ ಇರ್ತೇವೆ. ಆದ್ರೆ ನಾವು ಭಕ್ತಿಗೆ ಬಂದ್ರೆ ಕೃಷ್ಣ ಪ್ರಜ್ಞೆ ಕೆಲಸ ಪುಣ್ಯ ಕಾರ್ಯ, ಅದು ಭಕ್ತಿ ಪುಣ್ಯ. ಸೊ ಅದಿಲ್ಲದೆ ಹೋದ್ರೆ ನಾವು ಮಾಯೆಯ ಕೆಲಸದ ಜೊತೆಗೆ ಮಾಯಾಶಕ್ತಿ ನಡೆಸಿದ ಕೆಲಸದಲ್ಲಿ ನಾವು ಭೌತಿಕ ಕೆಲಸ ತೊಡಗ್ತೇವೆ. ಭೌತಿಕ ಕೆಲಸದಲ್ಲಿ ತೊಡಗಿದಾಗ ಪುಣ್ಯ ಪಾಪ ಎರಡೂ ಸಂಭವಿಸುತ್ತವೆ. ಅವಾಗೇನಾಗತ್ತೆ? ಭೌತಿಕದಲ್ಲಿ ಪುಣ್ಯ ಪಾಪ ಸಂಭವಿಸಿದಾಗ ನಮ್ಗೆ ಮತ್ತೊಂದು ದೇಹ ಸಿಕ್ಕತ್ತೆ ಅಲ್ವಾ. ಭೌತಿಕ ಹೌದು ಶರೀರ ಮಾತಾಜಿ. ಗೊತ್ತಾಗತ್ತೆ ಮುಂದಿನ ಮತ್ತೆ. ಸಿಗುತ್ತೆ ಅದಕ್ಕೆ ಮಾತಾಜಿ. ನಾವ್ ಏನ್ ಮಾಡ್ಬೇಕು? ಇದಕ್ಕೆ ಹೇಳ್ತಾ ಇದ್ದಾರೆ ನೋಡಿ, ಆತ್ಮವು ಕೃಷ್ಣ ಪ್ರಜ್ಞೆಯ ಕೆಲಸದಲ್ಲಿ ತೊಡಗದೆ ಹೋದರೆ ಅಲ್ಲಿ ಏನಾಗುತ್ತೆ? ಅದು ಭೌತಿಕ ಕೆಲಸ ತೊಡಗುತ್ತೆ. ಅದಕ್ಕೆ ಏನ್ ಹೇಳ್ತಾರೆ ಇಲ್ಲಿ ಕೊಟ್ಟಿದ್ದಾರೆ, ತ್ಯಕ್ವಾ ಸ್ವಧರ್ಮಂ ಚರಣಾಮುಜಂ ಹರೆ ಭಜನ್ ನ ಅಪಕ್ವೋತ ಪತೆ ತಥೋ ಯದಿ ಯತ್ರ ಕ್ವಾ ಅಭದ್ರಂ ಅಭೂದಮುಷ್ಯಂಕಿ ಕೋ ವಾರ್ತ ಆಪ್ತೋ ಅಭಜತಾಂ ಸ್ವಧರ್ಮತಃ. ಅಂದ್ರೆ ಈಗ ಒಬ್ರು ಇರ್ತಾರೆ, ಅವರು ಕೃಷ್ಣ ಪ್ರಜ್ಞೆಗೆ ಬಂದಿರೋದಿಲ್ಲ. ಅವರು ತಮ್ಮ ಕರ್ತವ್ಯ ಭೌತಿಕ ಕೆಲಸವನ್ನ ಚೆನ್ನಾಗಿ ಮಾಡ್ತಾರೆ, ಆದರೆ ಅವ್ರು ಕೃಷ್ಣ ಪ್ರಜ್ಞೆ ಬರೋದಿಲ್ಲ. ಅವರು ನೋಡಿ ಇಲ್ಲಿ ಹೇಳ್ತಾರೆ, ಶಾಸ್ತ್ರಗಳನ್ನು ಎಲ್ಲ ಆಜ್ಞೆಗಳನ್ನು ಪಾಲಿಸಿದ್ರು ಅವನು ಕೃಷ್ಣ ಪ್ರಜ್ಞೆಯಲ್ಲಿ ಇಲ್ಲದೆ ಹೋದರೆ ಏನು ಪ್ರಯೋಜನ ಇಲ್ಲಂತೆ. ಯಾಕೆ ಅಂದ್ರೆ ಅವನಿಗೆ ಮತ್ತೆ ಮುಂದಿನ ಜನ್ಮ ಗ್ಯಾರಂಟಿ ಅಲ್ವಾ, ಭೌತಿಕ ಶರೀರ. ಅದೇ ಕೃಷ್ಣ ಪ್ರಜ್ಞೆಗೆ ಬಂದು ಅವನು ಭಕ್ತಿ ಸೇವೆಯನ್ನ ಸಮರ್ಪಕವಾಗಿ ಅವನು ಮಾಡದೇ ಹೋಗ್ಬೋದು ಅಲ್ವಾ. 100% ಕೃಷ್ಣ ಕಾನ್ಶಿಯಸ್ ಆಗದೆ ಇರ್ಬೋದು, ಸ್ವಲ್ಪ ಕೃಷ್ಣ ಪ್ರಜ್ಞೆ ಮಾಡ್ಬೋದು. ಆದ್ರೂ ಅವನಿಗೆ ಕೇಡಿಲ್ಲ, ಅವನಿಗೆ ನಷ್ಟ ಇಲ್ಲ ಅಂತೆ. ಯಾಕೆಂದ್ರೆ ಸ್ವಲ್ಪಮಪಿ ಅಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಸ್ವಲ್ಪವೇ ಕೃಷ್ಣ ಪ್ರಜ್ಞೆ ಮಾಡಿದ್ರು ನಮ್ಗೆ ಮುಂದಿನ ಜನ್ಮದಲ್ಲಿ ಏನಾಗತ್ತೆ? ಭಗವಂತ ಏನ್ ಮಾಡ್ತಾನೆ? ಎಂತ ದೊಡ್ಡ ಪಾಪದಿಂದ ಕಷ್ಟದಿಂದ ಪಾರು ಮಾಡುತ್ತೆ ಮಾತಾಜಿ. ಅಥವಾ ಇದರಲ್ಲಿ ಶ್ರೀಮಂತರ ಮನೇಲೆ ಅಥವಾ ಸಂಸ್ಕಾರಯುತವಾದ ಮನೆಯಲ್ಲಿ ಅವನು ಬ್ರಾಹ್ಮಣ ಕೃಷ್ಣ ಭಕ್ತಿರ ಮನೆಯಲ್ಲಿ ಮನುಷ್ಯ ಶರೀರ ಕೊಡ್ತಾನೆ, ಮತ್ತೆ ನಮ್ಗೆ ಪ್ರಾಪ್ಯ ಭಕ್ತಿ ಪುಣ್ಯ ಮಾಡ್ಲಿಕ್ಕೆ ಸಹಾಯ ಆಗುವಂತ ಒಂದು ಬ್ರಾಹ್ಮಣರ ಮನೆಯಲ್ಲಿ, ವೈಷ್ಣವರ ಮನೆಯಲ್ಲಿ, ತುಂಬಾ ಮುಂದುವರೆದ್ರೆ ವೈಷ್ಣವರ ಮನೆ. ಸೊ ಬ್ರಾಹ್ಮಣ ಕುಟುಂಬದಲ್ಲಿ ಅಥವಾ ಕೃಷ್ಣ ಪ್ರಜ್ಞಾವಂತ ಮನೆಯಲ್ಲಿ ಅಥವಾ ಒಂದು ವೈಶ್ಯರ ಕುಟುಂಬದಲ್ಲಿ, ಯಾಕಂದ್ರೆ ಕೃಷ್ಣ ಪ್ರಜ್ಞೆಗೆ ಅನುಕೂಲವಾದ ವಾತಾವರಣದ ನಮ್ಗೊಂದು ಒಂದು ಮನುಷ್ಯ ಜನ್ಮವನ್ನು ಕೊಡ್ತಾನೆ. ಸೊ ಅದಕ್ಕೆ ಏನ್ ಹೇಳ್ತಾನೆ, ಭಕ್ತಿಗೆ ಬಂದು ನೀವು ಪೂರ್ಣ ಮಾಡದಿದ್ರು ಏನು ತೊಂದರೆ ಇಲ್ಲ, ಅದರಲ್ಲಿ ಲಾಸ್ ಏನಿಲ್ಲ, ನಿಮ್ಗೆ ಮುಂದಿನ ಜನ್ಮದಲ್ಲಿ ಮತ್ತೆ ಮಾಡ್ಲಿಕ್ಕೆ ಭಗವಂತ ಅವಕಾಶ ಕೊಡ್ತಾನೆ ಅಂತ ಇಲ್ಲಿ ನಾರದರು ಹೇಳ್ತಾರೆ. ಇದನ್ನ 1ನೇ ಸ್ಕಂದ 5ನೇ ಅಧ್ಯಾಯದಲ್ಲಿ ಇದನ್ನು ಹೇಳಿದ್ದಾರೆ. ಆದ್ದರಿಂದ ಇಲ್ಲಿ ನಾವು ಭೌತಿಕ ಜೀವನದಲ್ಲಿ ಎಷ್ಟೇ ಕೆಲಸವನ್ನು ಸರಿಯಾಗಿ ಮಾಡ್ತಾನೆ ಅಂದ್ರೂ ಕೃಷ್ಣ ಪ್ರಜ್ಞೆಗೆ ಬರಲಿಲ್ಲ ಅಂದ್ರೆ ಅದು ಪ್ರಯೋಜನ ಇಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಏನ್ ಹೇಳ್ತಾರೆ, 2 ರೀತಿಯ ಜನ. ಈಗ ಮಿಥ್ಯಾಚಾರಿ ಬಗ್ಗೆ ಇಲ್ಲಿ ಹೇಳ್ತಾರೆ. ಕೆಲವರು ಏನ್ ಮಾಡ್ತಾರೆ, ಅವರು ಇಂದ್ರಿಯ ಭೋಗ ಮಾಡೋದಿಲ್ಲ ಅಂತ ನಾವು ಧ್ಯಾನ ಮಾಡ್ತೇವೆ. ಕೆಲವರು ಏನ್ ಮಾಡ್ತಾರೆ, ಹಿಮಾಲಯಕ್ಕೆ ಹೋಗ್ತಾರೆ, ಕೆಲವರು ಧ್ಯಾನ ಮಾಡ್ತಾರೆ ಅಲ್ವಾ. ಹೊರಗೆ ನೋಡ್ಲಿಕ್ಕೆ ಅವರು ಏನ್ ಯಾವ ತರ ಕಾಣ್ತಾರೆ?
ಸನ್ಯಾಸಿಗಳ ತರ ಯೋಗಿಗಳ ತರ ಕಾಣಿಸ್ತಾರೆ ಮಾತಾಜಿ. ಮಾತಾಜಿ. ಇಂದ್ರಿಯ ಭೋಗದನ್ನ ಬಿಟ್ಟವ್ರು ನಮ್ಗೆ ಕಾಣ್ತಾರಲ್ವಾ? ಹ್ಮ್. ಹೌದು. ಅವರು ನೋಡಿದ್ರೆ ಅವರು ಎಲ್ಲ ಅವರು ವೈರಾಗ್ಯವಂತರನ್ನ ಕಾಣ್ತಾರೆ. ಆದರೆ ಏನ್ ಹೇಳ್ತಾರೆ ಶ್ರೀಲ ಪ್ರಭುಪಾದರು ಇಲ್ಲಿ, ಅವರು ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡಕ್ ಬರುವುದಿಲ್ಲ. ಆದರೆ ಅವರು ಧ್ಯಾನ ಮಾಡೋರ ತರ ನಟನೆ ಮಾಡ್ತಾರೆ. ಆದರೆ ಅವರ ಮನಸ್ಸು ಇಂದ್ರಿಯ ಭೋಗದಲ್ಲಿ ನೆಟ್ಟಿರುತ್ತೆ ನೋಡಿ. ಅವರು ಏನ್ ಮಾಡ್ತಾರೆ ಅಂತಂದ್ರೆ ಅವರ ಕರ್ಮೇಂದ್ರಿಯಗಳನ್ನ ಕೆಲಸ ಮಾಡೋದಿಲ್ಲ. ಕರ್ಮೇಂದ್ರಿಯಗಳ ಕೆಲಸ ಬಿಟ್ಟು ಅಲ್ಲಿ ಅವರು ಏನ್ ಮಾಡ್ತಾರೆ, ಕರ್ಮೇಂದ್ರಿಯಗಳ ಕೆಲಸಗಳನ್ನ ಬಿಡ್ತಾರೆ, ನಿಗ್ರಹ ಮಾಡ್ತಾರೆ. ಆದರೆ ಅವರ ಮನಸ್ಸು ಮಾತ್ರ ಇಂದ್ರಿಯ ಭೋಗಕ್ಕೆ ಒಳಪಟ್ಟಿರುತ್ತದೆ. ಅಲ್ಲಿ ಇಂದ್ರಿಯ ಭೋಗದಲ್ಲಿ ನೋಡಿ, ಅವರ ಮನಸ್ಸು ಸದಾ ಇಂದ್ರಿಯ ಭೋಗದಲ್ಲಿ ನೆಟ್ಟಿರುತ್ತದೆ. ಸೊ ಇಂಥವರಿಗೆ ಮಿಥ್ಯಾಚಾರಿ. ಹೊರಗೆ ನೋಡ್ಲಿಕ್ಕೆ ಧ್ಯಾನಿಗಳ ತರ ಸೋಗಾಳಿಗಳು, ಆದರೆ ಒಳಗಡೆ ಇಂದ್ರಿಯ ಭೋಗದಲ್ಲಿ ಆಸಕ್ತಿ, ಅಂಥವರಿಗೆ ಮಿಥ್ಯಾಚಾರಿ ಅಂತ ಹೇಳ್ತಾರೆ. ಸೊ ಮಿಥ್ಯಾಚಾರಿಗಳು ಆಗ್ಬಾರ್ದು ಅಲ್ವಾ? ಹರೇ ಕೃಷ್ಣ. ಶ್ರೀಲ ಪ್ರಭುಪಾದರು ಹೇಳಿದ್ದಾರೆ, ಒಬ್ಬ ಅಂದ್ರೆ ಜಾಡಮಾಲಿ ಅವನಾದ್ರೂ ಬೇಕು ಅಂದ್ರೆ ಪ್ರಾಮಾಣಿಕವಾಗಿ ಇರ್ತಾನೆ ಅಲ್ವಾ? ಪ್ರಾಮಾಣಿಕವಾದ ಜಾಡಿಮಾಲಿ ಮೇಲು ಅಂತ ಹೇಳಿದ್ದಾರೆ. ಯಾವ ಶ್ಲೋಕ ಅಂತ ನೆನಪಿಲ್ಲ ನನಗೆ, ಯಾವುದೋ ಒಂದು ಶ್ಲೋಕದಲ್ಲಿ ಬರುತ್ತೆ. 7ನೇ ಶ್ಲೋಕದಲ್ಲಿ ಇಲ್ಲೇ ಮಾತಾಜಿ. ಇದೆ ಮಾತಾಜಿ. 7th one. ಎರಡನೇದ ಹೌದು ನೋಡಿ. ಯಾಕೆಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಇಲ್ಲಿ ಅವರು ಕೇಳ್ತಾ ಉಂಟಾ? ಹರೇ ಕೃಷ್ಣ. ಕೇಳಿಸ್ತಾ ಇದೆ ಕೇಳಿಸ್ತಾ ಮಾತಾಜಿ. ಇದೆ. ಹೇಳ್ತಾ ಇದೆ ಮಾತಾಜಿ. ಅವರು ಧ್ಯಾನ ಮಾಡೋ ರೀತಿ ನಟನೆ ಮಾಡ್ತಾರೆ. ಆದರೆ ಅವರ ಮನಸ್ಸು ಇಂದ್ರಿಯ ಭೋಗದಲ್ಲಿ ನಟಿರುತ್ತದೆ. ಅವರು ಮಹಾ ಮೋಸಗಾರರು. ಶೀಲ ಪ್ರಭುಪಾದರು ಏನ್ ಹೇಳ್ತಾರೆ, ಅವರು ಮಹಾ ಮೋಸಗಾರರು ಅಂತ. ಸೊ ಹಾಗಾಗಿ ಈ ಸೊ ಹಾಗಾಗಿ ಏನ್ ಹೇಳ್ತಾರೆ, ಅವ್ರೇನಾದ್ರೂ ವಿದ್ಯೆ ಕಲಿತರೆ ಅವರು ಮಾಯಾಶಕ್ತಿ ಅದನ್ನ ವಶ ಮಾಡಿಕೊಳ್ತದೆ. ಸೊ ಹಾಗಾಗಿ ಇವರು ಮನಸ್ಸು ಯಾವಾಗಲೂ ಮಲಿನ. ಮಿಥ್ಯಾಚಾರಿಯ ಮನಸ್ಸೇನು ಮಲಿನ. ಯಾಕಂದ್ರೆ ಎದುರಿಗೆ ನೋಡ್ಲಿಕ್ಕೆ ಅವ್ರ ಧ್ಯಾನಿಗಳು, ಆದರೆ ಮನಸ್ಸು ಮಾತ್ರ ಅವರದ್ದು ಭೋಗದಲ್ಲಿ ತೊಡಗಿರುತ್ತೆ, ಮಲಿನ. ಇದಕ್ಕೆ ಇಲ್ಲಿ ಹೇಳ್ತಾರೆ. ಸೊ ಹಾಗಾಗಿ ಇಲ್ಲಿ ಪ್ರಾಮಾಣಿಕನಾದ ಮನುಷ್ಯನು ಕ್ರಿಯಾಶೀಲವಾದ ಇಂದ್ರಿಯಗಳನ್ನು ಮನಸ್ಸಿನಿಂದ ನಿಗ್ರಹಿಸಲು ಪ್ರಯತ್ನಿಸಿ ಕೃಷ್ಣ ಪ್ರಜ್ಞೆಯಲ್ಲಿ ಕರ್ಮಯೋಗವನ್ನು ಅನಾಸಕ್ತದಿಂದ ಆರಂಭಿಸಿದರೆ ಅವನು ಉತ್ತಮ. ಇದು ಏನು ಅಂತಂದ್ರೆ, ಪ್ರಾಮಾಣಿಕ ಮನುಷ್ಯ ಅಂದ್ರೆ ಈಗ ನೋಡಿ, ಭೌತಿಕದಲ್ಲಿ ಜೀವನ ಮಾಡ್ತಾರೆ ಅಲ್ವಾ? ಭೌತಿಕ ವ್ಯವಹಾರ ತನ್ನ ಒಂದು ಜೀವನ ಮಾಡಿಕೊಂಡು ಅವನು ಭಗವಂತನ ಭಕ್ತಿ ಸೇವೆಗೆ ಬರ್ತಾನೆ ಅಲ್ವಾ? ವರ್ಣಾಶ್ರಮ ಪದ್ಧತಿ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಯಾವುದೋ ಒಂದು ಗೃಹಸ್ಥರಾಗಿ ಕೆಲಸ ಮಾಡ್ಕೊಂಡಿರ್ತಾರೆ. ಆದರೆ ಅವರು ಭಕ್ತಿಗೆ ಬರ್ತಾರೆ. ಅವರು ಪ್ರಾಮಾಣಿಕದಿಂದ ಭಕ್ತಿಯನ್ನು ಮಾಡ್ತಾರೆ. ಅವರು ಹೇಳ್ತಾರೆ ನೋಡಿ, ಈ ನಿಯಮಬದ್ಧ ಜೀವನವನ್ನು ನಡೆಸಿ ಅವನು ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಅವನು ಜೀವನ ಮಾಡಬಹುದು. ಮತ್ತೆ ಅನಾಸಕ್ತಿ, ಹೆಚ್ಚಿನ ಒಂದು ಇರೋದಿಲ್ಲ ಭೌತಿಕದಲ್ಲಿ ಆಸಕ್ತಿ. ಈ ರೀತಿ ಅವನು ಆಧ್ಯಾತ್ಮದಲ್ಲಿ ಮುಂದುವರಿಬಹುದು. ಇದು ಅರ್ಥ ಆಯ್ತಾ? ಹರೇ ಕೃಷ್ಣ. ಇಲ್ಲ ಮಾತಾಜಿ, ಇನ್ನೊಂದ್ಸರಿ ಹೇಳಿ ಮಾತಾಜಿ, ಗೊತ್ತಾಗ್ಲಿಲ್ಲ. ಈಗ ನೋಡಿ, ಈಗ ನಾವೆಲ್ಲ ಈಗ ಭೌತಿಕದಲ್ಲಿ ಇದ್ದೇವೆ ಅಲ್ವಾ? ಭೌತಿಕದಲ್ಲಿ ಗೃಹಸ್ಥ ಜೀವನ ಮಾಡ್ತಾ ಇದ್ದೇವೆ ಹೆಚ್ಚಿನ ಜನ ಅಲ್ವಾ? ಹೌದು ಅಲ್ವಾ? ಈಗ ನಮ್ಗೆ ನಾವೀಗ ಭೌತಿಕ ವ್ಯವಹಾರದಲ್ಲಿ ತೊಡಗಿದ್ದೇವೆ, ಹೌದು ಅಲ್ವಾ? ಹೌದು ಮಾತಾಜಿ. ನಮ್ಮ ಜೀವನಕ್ಕಾಗಿ ನಮ್ಮ ಜೀವನವನ್ನು ನಡೆಸಲಿಕ್ಕಾಗಿ ಒಂದು ಕೆಲಸ ಕಾರ್ಯದಲ್ಲಿ ನಾವು ತೊಡಗಿದ್ದೇವೆ, ಭೌತಿಕವಾದದ್ದು. ಆದರೆ ಜೊತೆಗೆ ನಾವೀಗ ಕೃಷ್ಣ ಪ್ರಜ್ಞೆಗೆ ಬಂದಿದ್ದೇವೆ ಅಲ್ವಾ? ಹೌದು. ನಾವು ಈಗ ಇಲ್ಲಿ ನೋಡಿ, ಮಿಥ್ಯಾಚಾರಿಗಳು ಏನ್ ಮಾಡ್ತಾರೆ, ಹೊರಗೆ ನೋಡ್ಲಿಕ್ಕೆ ಧ್ಯಾನಿಗಳ ತರ ಸೋಗಾಳಿ ಅಲ್ವಾ? ಅವರಿಗೆ ಆದ್ರೆ ಮನಸ್ಸು ಅವ್ರದ್ದು ಇರುತ್ತೆ, ಇಂದ್ರಿಯ ಭೋಗದಲ್ಲಿ. ಆದರೆ ಇಲ್ಲಿ ಒಬ್ಬ ಗೃಹಸ್ಥ ಇರ್ತಾನೆ, ಅವನಿಗೆ ಗೊತ್ತಿದೆ ಸ್ವಾರ್ಥಗತಿ ಅಂದ್ರೆ ತನ್ನ ಗುರಿ ಕೃಷ್ಣ ಅಂತ ಗೊತ್ತಿದೆ. ಆದರೆ ವರ್ಣಾಶ್ರಮದಲ್ಲೇ ಇದ್ದಾನೆ ಅವನು, ಇನ್ನು ಅಂದ್ರೆ ಕೃಷ್ಣ ಪ್ರಜ್ಞೆಗೆ ಬಂದಿದ್ದಾನೆ, ಸೇವೆಗೆ ಹೋಗ್ತಾನೆ. ಆದರೆ ಅವನು ನೋಡಿ, ಅವನು ಆಧ್ಯಾತ್ಮದಲ್ಲಿ ಪ್ರಗತಿ ಸಾಧಿಸಬಹುದು, ಆದರೆ ಆ ಮಿಥ್ಯಾಚಾರಿ ಪ್ರಗತಿ ಸಾಧಿಸುವುದಿಲ್ಲ. ಇದು ಅರ್ಥ ಆಯ್ತಾ? ಆಯ್ತು ಮತ್ತೆ. ಮಿಥ್ಯಾಚಾರಿ ಫಾಲ್ ಡೌನ್ ಆಗ್ಬಿಡ್ತಾನೆ.
ಯಾಕೆ ಅವನ ಮನಸ್ಸು ಇಂದ್ರಿಯ ಭೋಗದಲ್ಲಿ ನೆಟ್ಟಿದೆ. ನಿಂತಿದೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ಗೃಹಸ್ಥರು ಕೂಡ ನೋಡಿ, ಕೃಷ್ಣ ಪ್ರಜ್ಞೆಯಲ್ಲಿ ನಿಯಂತ್ರಿತ ರೀತಿಯಲ್ಲಿ ಸೇವೆ ಮಾಡುವುದರಿಂದ ಗೃಹಸ್ಥರು ಕೂಡ ಈ ಗುರಿಯನ್ನು ಮುಟ್ಟುವುದು ಸಾಧ್ಯ. ಯಾವ ಗುರಿ? ಸ್ವಾರ್ಥಗತಿ. ಅಂದ್ರೆ ಅದು ಸ್ವಾರ್ಥಗತಿಂ ಹಿ ವಿಷ್ಣು, ಅಂದ್ರೆ ಗತಿ ಕೃಷ್ಣನನ್ನ ಪಡ್ಕೋಬಹುದು. ಅದಕ್ಕೆ ವರ್ಣಾಶ್ರಮದ ಗುರಿ ಏನು ಕೇಳಿದರೆ ಸಂಸಿದ್ಧಿರ್ ಹರಿತೋಷಣಂ. ಈಗ ಒಬ್ಬ ವ್ಯಕ್ತಿ ಅವನು ಬ್ರಾಹ್ಮಣನಾಗಿ ಕೆಲಸ ಮಾಡ್ತಾನೆ, ಮತ್ತೊಬ್ಬ ವ್ಯಕ್ತಿ ಕ್ಷತ್ರಿಯನಾಗಿ ಕೆಲಸ ಮಾಡ್ತಾನೆ, ಮತ್ತೊಬ್ಬ ವ್ಯಕ್ತಿ ವೈಶ್ಯರಾಗಿ ಕೆಲಸ ಮಾಡ್ತಾನೆ, ಮತ್ತೊಬ್ಬ ಶೂದ್ರನಾಗಿ. ಆದರೆ ಎಲ್ಲರೂ ಕೂಡ ಭಗವಂತನನ್ನ ಪಡ್ಕೋಬಹುದಂತೆ. ಹೇಗೆ ಕೇಳಿದರೆ ಅವರವರ ಧರ್ಮವನ್ನು, ಅವರವರ ಕೆಲಸವನ್ನು ಸರಿಯಾಗಿ ನಿರ್ವಹಣೆ ಮಾಡಿದರೆ ಭಗವಂತನಿಗೆ ಸಂತೃಪ್ತಿ ಆಗ್ತದೆ ಅಂತೆ. ಸಂಸಿದ್ಧಿರ್ ಹರಿತೋಷಣಂ, ಇದು ಅರ್ಥ ಆಯ್ತಾ? ಆಯ್ತು ಮಾತಾಜಿ. ಸಂಸಿದ್ಧಿ ಅಂದ್ರೆ ಈ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಹಾಕೊಂಡು ಅವ್ರವ್ರ ಜೀವನ ಭೌತಿಕ ಪ್ರಪಂಚದಲ್ಲಿಯೇ ಜೀವನ ತನ್ನ ವರ್ಣಾಶ್ರಮ ಪದ್ಧತಿ ಪ್ರಕಾರ ಮಾಡಿಕೊಂಡ್ರು ಭಗವಂತನನ್ನ ನಾವು ಸಂತೃಪ್ತಿ ಪಡಿಸಬಹುದು ಪ್ರಾಮಾಣಿಕವಾಗಿ. ಕೃಷ್ಣ ಪ್ರಜ್ಞೆಗೆ ಬರಬಹುದು ನಾವು. ಆಯ್ತಾ? ಮತ್ತೆ ಸೋಗಾಳಿ ಇದ್ದವ ಏನ್ ಮಾಡ್ತಾನೆ, ಅವನು ಪತನ ಹೊಂದಬಹುದು. ಯಾಕೆ? ಹೊರಗೆ ಅವನು ನಟನೆ ಮಾಡ್ತಾನೆ, ಭಕ್ತಿಗೆ ಬರೋದಿಲ್ಲ ಅವನು, ಅಲ್ವಾ? ಇಂದ್ರಿಯ ಭೋಗದ ಒಳಗಿಂದೊಳಗೆ ಇಂದ್ರಿಯ ಭೋಗದಲ್ಲಿ ಅವನಿಗೆ ಆಸಕ್ತಿ ಇದೆ ಮನಸ್ಸಿನಲ್ಲಿ. ಇದು ಅರ್ಥ ಆಯ್ತಾ? ಹರೇ ಕೃಷ್ಣ. ಶ್ರೀಲ ಪ್ರಭುಪಾದ ಹೇಳ್ತಾರೆ, ಈಗ ಹಾಗಾಗಿ ಪ್ರಾಮಾಣಿಕ ಮನುಷ್ಯನು ಮುಗ್ಧ ಸಾರ್ವಜನಿಕರನ್ನು ವಂಚಿಸಲು ಆಧ್ಯಾತ್ಮಿಕತೆಯ ಹೊರ ಪ್ರದರ್ಶನ ಬಳಸುವವನಿಗಿಂತ ಬಹುಪಾಲು ಉತ್ತಮ ಸ್ಥಿತಿ. ಅಂದ್ರೆ ನಟನೆ ಮಾಡುವ, ಅಂದ್ರೆ ಹೊರಗೆ ಒಂದು ಮಹಾ ವೈರಾಗಿ ತರ ನಟನೆ ಮಾಡಿ ಒಳಗಿಂದ ಅವನಿಗೆ ಮನಸ್ಸಿನ ಒಳಗಿಂದ ಭೌತಿಕದ ಇಚ್ಛೆ ಇರುತ್ತೆ, ಅವನಿಗಿಂತ ಈ ಯಾವುದು ಈ ವರ್ಣಾಶ್ರಮ ಧರ್ಮದಲ್ಲಿ ಇದ್ಕೊಂಡು ಪ್ರಾಮಾಣಿಕವಾಗಿ ಅವನು ಜೀವನ ಮಾಡಿದರೆ ಅವನು ಒಳ್ಳೆಯವನು. ಯಾರಿಗಿಂತ ಒಳ್ಳೆಯವನು? ಮಿಥ್ಯಾಚಾರಿ ಒಳ್ಳೆಯವನು. ಸೊ ಹಾಗಾಗಿ ನಾವು ಎಲ್ಲ ಬಿಟ್ಟು ಇದಕ್ಕೆ ವಿಮಾನಕ್ಕೆ ಹೋಗ್ತಾನೆ, ಅದೆಲ್ಲದಕ್ಕಿಂತ ಶ್ರೀಲ ಪ್ರಭುಪಾದರು ಏನ್ ಹೇಳ್ತಾರೆ ಅಂದ್ರೆ, ನೀವು ಗೃಹಸ್ಥ ಸ್ಥಾನೇ ಸ್ಥಿತ, ಗೃಹಸ್ಥಿ ಒಳಗೆ ಇದ್ಕೊಂಡು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಯಾವುದೇ ಕೆಲಸ ಮಾಡಿ ಆದರೆ ಭಕ್ತಿಗೆ ಬರಬಹುದು, ಮತ್ತು ಪ್ರಾಮಾಣಿಕತೆಯಿಂದ ಭಕ್ತಿ ಸೇವೆ ಮಾಡಿ ನಿಮಗೆ ಭಗವಂತ ಸಿಗ್ತಾನೆ, ಮುಂದುವರಿತೀರಿ ಅಂತ. ಸೊ ಹಾಗಾಗಿ ಪ್ರಾಮಾಣಿಕನಾದ ಜಾಡಮಾಲಿ ಎಷ್ಟೋ ಉತ್ತಮ. ಅವನು ಜಾಡಮಾಲಿ ಕಸ ಹೊಡಿತಾನೆ ಅಲ್ವಾ, ಅವನು ಪ್ರಾಮಾಣಿಕವಾಗಿ ಮಾಡ್ತಾರೆ ತನ್ನ ಕೆಲಸ, ಅಂದ್ರೆ ಕರ್ಮಿ ಅವನು. ಪ್ರಾಮಾಣಿಕ ಜಾಡಮಾಲಿ ಅಂತಂದ್ರೆ ಇಲ್ಲಿ ಅವನು ಶೂದ್ರ ಕೆಲಸ ಅಲ್ವಾ? ಹರೇ ಕೃಷ್ಣ. ಹೌದು ಮತ್ ಧ್ಯಾನ ಮಾಡುವ ಸೋಗು ಹಾಕೊಂಡ್ ಕಂಪೇರ್ ಮಾಡ್ತಾ ಇದ್ದಾರೆ. ಸೋಗು ಹಾಕೊಂಡ್ರೆ ಅವನು ಸನ್ಯಾಸಿ ವೇಷ ಹಾಕೊಂಡು ಅವನೇನು ಧ್ಯಾನ ಮಾಡ್ತಾನೆ ಅಂತ ಹೇಳಿ ಮಾಡ್ಕೊಂಡು ಅದ್ರ ಒಳಗೆ ಮನಸ್ಸಿನ ಬಯಕೆ ಇದೆ. ಆದ್ರೆ ಇಲ್ಲಿ ಜಾಡಮಾಲಿ ಯಾರು? ಶೂದ್ರ ಅಲ್ವಾ? ಜಾಡಮಾಲಿ ಅಂದ್ರೆ ಶೂದ್ರ ಅಲ್ವಾ? ಹೌದು ಮಾತಾಜಿ. ಇನ್ನೊಬ್ಬರ ಸೇವೆ ಮಾಡುವನು ಶೂದ್ರ ಅಲ್ವಾ? ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಇದರಲ್ಲಿ ಅವನು ಶೂದ್ರ ಸ್ಥಾನಕ್ಕೆ ಬರ್ತಾನೆ. ಅವನೇ ಒಳ್ಳೆಯವನು. ಯಾಕೆಂದ್ರೆ ಪ್ರಾಮಾಣಿಕತೆಯಿಂದ ತನ್ನ ಕೆಲಸ ಮಾಡ್ತಾ ಇದ್ದಾನೆ. ನೀವು ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದರೆ ಭಗವಂತ ಸಂಸಿದ್ಧಿರ್ ಹರಿತೋಷಣಂ, ವರ್ಣಾಶ್ರಮದಲ್ಲಿ ಬ್ರಾಹ್ಮಣನಾಗಿಯೂ, ಕ್ಷತ್ರಿಯನಾಗಿಯೂ, ವೈಶ್ಯನಾಗಿ, ಶೂದ್ರನಾಗಿ ಯಾರು ಬೇಕಾದ್ರೂ ಭಗವಂತನನ್ನು ಪಡ್ಕೋಬಹುದು. ಹೇಗೆ? ಅವನು ದೊಡ್ಡ ಏನೇ ಆಗಿರ್ಬೇಕು ಅಂತ ಇಲ್ಲ, ಯಾಕಂದ್ರೆ ಅವರವರ ಕೆಲಸ. ಶೂದ್ರನಾಗಿದ್ರು ಅವನು ತನ್ನ ಕೆಲಸ ಸರಿ ಮಾಡ್ಬೇಕು ಅಲ್ವಾ? ಭಗವಂತ ಸಂಪ್ರೀತಿ ಹೊಂದುತ್ತಾನೆ. ಅದಕ್ಕೆ ವರ್ಣಾಶ್ರಮ ಧರ್ಮದ ಗುರಿ ಏನು? ಸಂಸಿದ್ಧಿರ್ ಹರಿತೋಷಣಂ, ಭಗವಂತನನ್ನು ಸಂತೃಪ್ತಿ ಪಡಿಸುವುದೇ ವರ್ಣಾಶ್ರಮದ ಗುರಿ. ಆದರೆ ವರ್ಣಾಶ್ರಮದಲ್ಲಿ ಅವನು ತನ್ನ ಕೆಲಸವನ್ನು ಸರಿಯಾಗಿ ಮಾಡಿಕೊಂಡಾಗ ನಮಗೆ ಭಕ್ತಿಗೆ ಬರಲಿಕ್ಕೆ ಸಾಧ್ಯ. ಆದರೆ ಅದು ಮೆಟ್ಟಿಲು ಮಾರ್ಗ, ನೇರ ಮಾರ್ಗ ಅಲ್ಲ. ಗೊತ್ತಾಯ್ತಾ? ಹರೇ ಕೃಷ್ಣ. ಗೊತ್ತಾಯ್ತು. ನೇರ ಮಾರ್ಗ ಅಂದ್ರೆ ಡೈರೆಕ್ಟ್ ಕೃಷ್ಣ ಪ್ರಜ್ಞೆಗೆ ಬರೋದು, ಅದು ನೇರ ಮಾರ್ಗ. ಇದು ನಮ್ಗೆ ಚೆನ್ನಾಗಿ ಅರ್ಥ ಆಗ್ಬೇಕು. ಹರೇ ಕೃಷ್ಣ. ಅದಕ್ಕೆ ಏನ್ ಹೇಳ್ತಾನೆ, ನಿಯಮಿತವಾದ ಕರ್ಮವನ್ನು ಮಾಡು. ಯಾಕೆಂದ್ರೆ ಹಾಗೆ ಮಾಡೋದು ಕರ್ಮವನ್ನು ಮಾಡದೇ ಇರೋದಕ್ಕಿಂತ ಉತ್ತಮ. ಈ ನಿಯಮಿತ ಕರ್ಮ ಅಂದ್ರೆ ಏನು? ನಿಯಮಿತ ಕರ್ಮ ಅಂದ್ರೆ ನಿನಗೆ ಸಂಬಂಧಿಸಿದ ಎಲ್ಲ ಕಾರ್ಯಗಳನ್ನ ಮಾಡು. ನಿಯಮಿತ ಕರ್ಮ ಅಂದ್ರೆ ವಿದ್ಯುಕ್ತವಾದ ಕರ್ಮ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಆಮೇಲೆ ಬ್ರಹ್ಮಚಾರಿ, ಗೃಹಸ್ಥ, ಸನ್ಯಾಸ.
ಅವರವರಿಗೆ ಅವ್ರವ್ರ ಕರ್ಮವನ್ನೇ ಕೊಟ್ಟಿದ್ದಾರೆ ಅಲ್ವಾ. ಸೊ ಬ್ರಹ್ಮಚಾರಿಗೆ ಸ್ವಾಧ್ಯಾಯ, ಅದೆಲ್ಲ ಸ್ವಾಧ್ಯಾಯ ಮಾಡ್ಬೇಕು, ಬ್ರಹ್ಮಚರ್ಯ ಪಾಲನೆ ಮಾಡ್ಬೇಕು. ಗೃಹಸ್ಥರಿಗೆ ಏನ್ ಮಾಡ್ಬೇಕು, ಗೃಹಸ್ಥರು ಯಜ್ಞ ಮಾಡ್ಬೇಕು, ಸಂಕೀರ್ತನ ಯಜ್ಞ. ಆಮೇಲೆ ಅವ್ರು ಏನ್ ಮಾಡ್ಬೇಕು, ದಾನ ಕೊಡಬೇಕು ಅಲ್ವಾ. ಅದೆಲ್ಲ ಅವ್ರ ನಿಯಮಿತವಾದ ಕರ್ಮವನ್ನು ಅವ್ರು ಮಾಡ್ಬೇಕು. ಸೊ ಅದು ಮಾಡದೇ ಇರೋಕ್ಕಿಂತ, ಕರ್ಮವನ್ನು ಮಾಡದೇ ಇರೋಕ್ಕಿಂತ ಅದು ಉತ್ತಮ ಅಂತೆ. ಕರ್ಮ ತ್ಯಾಗ ಮಾಡೋದಕ್ಕಿಂತ ನಾವೇನ್ ಮಾಡ್ಬೇಕು, ಕರ್ಮವನ್ನು ಮಾಡದೇ ಇರೋದಕ್ಕಿಂತ ಕರ್ಮವನ್ನು ಕರ್ಮವನ್ನು ಮಾಡ್ಬೇಕು. ನಿಯಮಿತವಾದ ಕರ್ಮವನ್ನು ಮಾಡು. ನಮಗೆ ಕರ್ಮ ಬಿಡ್ಬಾರ್ದು, ಮಾಡದೆ ಕರ್ಮ ಹೋದ್ರೆ ಬಿಡ್ಬಾರ್ದು. ದೇಹವನ್ನು ಉಳಿಸಿಕೊಳ್ಳೋದು ಸಾಧ್ಯ ಇಲ್ಲ ಅಲ್ವಾ. ಸೊ ಹಾಗಾಗಿ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ನೋಡಿ, ಕ್ಷತ್ರಿಯರಿಗೆ ವಿಧಿಸಿದ ಕರ್ತವ್ಯ ನಿಮ್ಮ ಮಾಡು. ಕೃಷ್ಣ ಏನ್ ಹೇಳ್ತಾನೆ, ಅರ್ಜುನ ಕೆಲಸ ಮಾಡಿದ್ರು ಅಂದಾಗ ನಿನ್ ಕೆಲಸ ಕ್ಷತ್ರಿಯ, ನೀ ಯುದ್ಧ ಮಾಡ್ಬೇಕು ಹೇಳಿದ್ದಾರೆ ಅಲ್ವಾ. ಹೌದು. ಹಾಗಾಗಿ ಗೃಹಸ್ಥನಾದ ಕ್ಷತ್ರಿಯನಿಗೆ ಮಾಡಿದ ಕೆಲಸ ಮಾಡೋದು ಅವನು ಉತ್ತಮ, ಯಾಕಂದ್ರೆ ಅರ್ಜುನ ಕ್ಷತ್ರಿಯ. ಹಾಗೆ ನಾವು ಗುಣಕರ್ಮದ ಪ್ರಕಾರ, ಹುಟ್ಟಿನ ಪ್ರಕಾರ ಅಲ್ಲ, ಗುಣಕರ್ಮದ ಪ್ರಕಾರ ನಾವು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಯಾವುದಕ್ಕೆ ನಾವು ಸೇರ್ತೇವೆ ಅದರ ಪ್ರಕಾರ ನಾವು ಮಾಡಬೇಕು ಕರ್ತವ್ಯನ ಅಂತ ಹೇಳ್ತಾ ಇದ್ದಾರೆ. ನಾವು ಈ ಭೌತಿಕ ಪ್ರಪಂಚದಲ್ಲಿ ಬಂದ್ಮೇಲೆ ನಮಗೆ ಇಂದ್ರಿಯ ತೃಪ್ತಿ ಮತ್ತೆ ಒಡೆತನದ ಬಯಕೆ ಇದ್ದೇ ಇರ್ತದೆ ಅಂತೆ. ಶ್ರೀಲ ಪ್ರಭುಪಾದರು ಹೇಳ್ತಾರೆ ನೋಡಿ, ಇಲ್ಲಿ ಇದ್ದೇ ಹೇಳ್ತಾರೆ. ಆದರೆ ಇಂತಹ ಕಲುಷಿತ ಪ್ರವೃತ್ತಿಗಳನ್ನ ನಾವು ದೂರ ಮಾಡಬೇಕಂತೆ. ನಮಗೆ ಅದು ಬೇಕು ಇದು ಬೇಕು, ಇಂದ್ರಿಯ ಭೋಗ ಇದ್ದೇ ಇರ್ತದೆ, ಮತ್ತೆ ಒಡೆತನದ ಭಾವನೆ ಇದ್ದೇ ಇರ್ತದೆ ಅಂತೆ. ಆದರೆ ನಿಯತ ಕರ್ತವ್ಯಗಳ ಮೂಲಕ ಏನ್ ಮಾಡ್ಬೇಕಂತೆ, ಈ ಕಲುಷಿತ ಪ್ರವೃತ್ತಿಗಳನ್ನ ದೂರ ಮಾಡ್ಬೇಕಂತೆ. ಹಾಗಾಗಿ ಅವನು ಈ ಕೆಲಸವನ್ನು ತ್ಯಜಿಸಿ ಇತರರ ಖರ್ಚಿನಲ್ಲಿ ಹೊಟ್ಟೆ ಹೊರೆಯುತ್ತಾ ಆಧ್ಯಾತ್ಮಿಕವಾದಿ ಎಂದು ಎನಿಸಿಕೊಳ್ಳಲು ಯಾರು ಪ್ರಯತ್ನ ಮಾಡಬಾರ್ದು. ಸೊ ನಮ್ಮ ಕರ್ತವ್ಯವನ್ನು ನಾವು ಮಾಡಬೇಕು ಅಂತ, ನಮ್ಗೇನು ಕರ್ತವ್ಯ ಭಗವಂತ ಕೊಟ್ಟಿದ್ದಾನೆ ವರ್ಣಾಶ್ರಮ ಪದ್ಧತಿ ಪ್ರಕಾರ ಅದನ್ನು ನೀವು ಮಾಡಿ ಅಂತಾನೆ ಹೇಳ್ತಾ ಇದ್ದಾನೆ ಭಗವಂತ. ನಾವು ಕೃಷ್ಣ ಪ್ರಜ್ಞೆಗೆ ಬಂದಿದ್ದೇವೆ, ಭಗವದ್ಗೀತೆ ಓದ್ತೇವೆ, ಕೆಲಸ ಬಿಡ್ತೇವೆ. ಇಲ್ಲಿ ಕೆಲಸ ಬಿಡ್ಲಿಕ್ಕೆ ಹೇಳಿದಾನ ಹರೇ ಕೃಷ್ಣ? ಇಲ್ಲ ಮತ್ತೆ ಇಲ್ಲ. ಅದೇ ಜೋಡ್ನಾ ಹೈ ತೋಡ್ನಾ ನಹಿ. ನಮಗೆ ಏನ್ ಮಾಡ್ಬೇಕು, ನಾವು ಕೃಷ್ಣನನ್ನು ನಮ್ಮ ಜೀವನದಲ್ಲಿ ತಂದ್ಕೋಬೇಕು. ಮತ್ತೆ ಇನ್ನೇನ್ ಹೇಳ್ತಾನೆ ಅಂದ್ರೆ, ಯಜ್ಞಾತಾತ್ ಕರ್ಮಣೋ ಅನ್ಯತ್ರ ಲೋಕೋಯಂ ಕರ್ಮ ಬಂಧನ. ಇದು ತುಂಬಾ ಮುಖ್ಯವಾದ ಶ್ಲೋಕ. ತದರ್ಥಂ ಕರ್ಮ ಕೌಂತೆಯ ಮುಕ್ತ ಸಂಘ ಸಮಾಚಾರ. ಸೊ ಯಜ್ಞಾರ್ಥಾತ್ ಕರ್ಮಣೋ ಅನ್ಯತ್ರ ಲೋಕೋಯಂ ಕರ್ಮ ಬಂಧನ. ನಾವು ಯಜ್ಞಕ್ಕೋಸ್ಕರ ಕರ್ಮ ಮಾಡ್ಬೇಕು ಅಂದ್ರೆ ಭಗವಂತನ ತೃಪ್ತಿಗಾಗಿ ನಾವು ಎಲ್ಲ ಕೆಲಸ ಮಾಡ್ತಕ್ಕಂಥ ಜೀವನದಲ್ಲಿ ಎಲ್ಲ ಕೆಲಸ ಪ್ರತಿನಿತ್ಯ ಭಗವಂತನಿಗೆ ಸಂತೃಪ್ತಿ ಕೊಡ್ಬೇಕಂತೆ. ನಾವು ಇವತ್ತು ಕೆಲಸ ಮಾಡಿದರೆ ಭಗವಂತನಿಗೆ ತೃಪ್ತಿ ಕೊಟ್ಟಿದ್ಯಾ ಅದನ್ನ ಕೇಳಬೇಕಂತೆ. ಎಲ್ಲವನ್ನು ಭಗವಂತನಿಗಾಗಿ ಮಾಡುವ ತ್ಯಾಗ ಅಂತ ಮಾಡ್ಬೇಕಂತೆ. ಸೊ ಹಾಗಾಗಿ ಭಗವಂತನಿಗಾಗಿ ಮಾಡೋ ಕೆಲಸ ಅದು ತ್ಯಾಗ. ಯಜ್ಞ ಅಂದ್ರೆ ಏನು? ಯಜ್ಞ ಅಂದ್ರೆ ಭಗವಂತನಿಗಾಗಿ ಮಾಡೋದೆಲ್ಲ ಕೆಲಸ ಯಜ್ಞ. ಎಲ್ಲವೂ ಯಜ್ಞ ಅಂತಂದ್ರೆ ವಿಷ್ಣುವಿನ ಸಂತೃಪ್ತಿಗಾಗಿ ಮಾಡುವ ಕೆಲಸಗಳು, ಅದನ್ನೇ ಯಜ್ಞ ಅಂತ ಕರೀತಾರೆ. ಅಂದ್ರೆ ಕೃಷ್ಣ ಪ್ರಜ್ಞೆ ಅಂದ್ರೆ ಏನು ಅಂದ್ರೆ ಭಗವಂತನಿಗಾಗಿ ಏನ್ ಕೆಲಸ ಮಾಡ್ತೀರಾ ಅದು ಎಲ್ಲವೂ ಯಜ್ಞ. ಆಮೇಲೆ ವರ್ಣಾಶ್ರಮ ಸಂಸ್ಥೆಯ ಗುರಿಯೂ ವಿಷ್ಣುವಿನ ಸಂತೃಪ್ತಿಯೇ. ಸೊ ಅದಕ್ಕೇನ್ ಹೇಳ್ತಾರೆ, ವರ್ಣಾಶ್ರಮ ವಾಚರತ ಪುರುಷೇಣ ಪರಹ ಪುಮಾನ್ ವಿಷ್ಣುರ ಆರಾಧ್ಯತೆ. ಸೊ ಹಾಗಾಗಿ ನಾವು ವಿಷ್ಣುವಿನ ಸಂತೃಪ್ತಿಗಾಗಿ ಕೆಲಸ ಮಾಡಬೇಕು. ನಾವು ಬಿಟ್ಟು ಬೇರೆ ಕೆಲಸ ಮಾಡಿದ್ರೆ ನಾವು ಐಹಿಕ ಬಂಧನಕ್ಕೆ ತೊಡಗಿಕೊಳ್ತೇವೆ. ಸೊ ಅದಕ್ಕೆ ಇಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡೋದಂದ್ರೆ ಅದು ಅಕರ್ಮ. ಸೊ ಇದು ಕರ್ಮ ಮಾಡುವ ಕಲೆಯಂತೆ, ಮಹಾಕಲೆ. ಕೃಷ್ಣ ಪ್ರಜ್ಞೆಯಲ್ಲಿ ಆ ಕೆಲಸ ಮಾಡ್ತಾರೆ, ಅವರಿಗೆ ಯಾವುದೇ ಕರ್ಮ ಬಂಧನ ಬರೋದಿಲ್ಲ. ಸೊ ಇದು ಕರ್ಮ ಮಾಡುವ ಮಹಾಕಲೆ ಅಂತ ಹೇಳ್ತಾರೆ. ಅಂದ್ರೆ ಇದಕ್ಕೆ ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡ್ಲಿಕ್ಕೆ ನಮಗೆ ಗುರುವಿನ ಮಾರ್ಗದರ್ಶನ ಬೇಕಾಗತ್ತೆ, ಶುದ್ಧ ಭಕ್ತರ ಮಾರ್ಗದರ್ಶನ ಬೇಕಾಗತ್ತೆ, ಹಿರಿಯ ಭಕ್ತರ ಮಾರ್ಗದರ್ಶನ ಬೇಕಾಗತ್ತೆ. ಇಲ್ಲದಿದ್ರೆ ನಮ್ಗೆ ಹೇಗೆ ಕೆಲಸ ಮಾಡಬೇಕು ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ನಾವು ಇಂದ್ರಿಯ ತೃಪ್ತಿಗಾಗಿ ಕೆಲಸ ಮಾಡಬಾರ್ದು. ನಮ್ಮ ಭಗವದ್ಗೀತೆ ಏನ್ ಹೇಳ್ತದೆ, ಇಂದ್ರಿಯ ತೃಪ್ತಿಗಾಗಿ ಕೆಲಸ ಮಾಡಬಾರ್ದು, ಎಲ್ಲವನ್ನೂ ಕೃಷ್ಣ ತೃಪ್ತಿಗಾಗಿ ಮಾಡಬೇಕು. ಏನ್ ಹೇಳ್ತದೆ ಹೇಳಿ ಹರೇ ಕೃಷ್ಣ? ಇಂದ್ರಿಯ ತೃಪ್ತಿಗಾಗಿ ಕೆಲಸ ಮಾಡಬಾರ್ದು, ಬರೀ ಭಗವಂತನಿಗೋಸ್ಕರ ಮಾಡಬೇಕು ಕೆಲಸ, ಭಗವಂತನ ತೃಪ್ತಿಗಾಗಿ. ತೃಪ್ತಿಗಾಗಿ. ಇದನ್ನು ಕಲಿತ ಮನುಷ್ಯನು ಕರ್ಮಫಲದಿಂದ ಮುಕ್ತನಾಗ್ತಾನೆ.
ಸೊ ಅದಕ್ಕೆ ಏನ್ ಹೇಳ್ತಾರೆ ಅಂತಂದ್ರೆ, ಈ ಭಗವಂತ ಈ ಭೌತಿಕ ಪ್ರಪಂಚವನ್ನು ಯಾಕೆ ಸೃಷ್ಟಿ ಮಾಡಿದಾನೆ ಅಂತ ಕೇಳ್ತಾರೆ ಜನ ಅಲ್ವಾ. ನಮ್ಗೆ ಈ ಯಾಕೆ ದುಃಖಾಲಯಕ್ಕೆ ಕಳಿಸ್ಬಿಟ್ಟಿದ್ದಾರೆ ನಮ್ಮನ್ನ ಭಗವಂತ ಅಂತ ಅಲ್ವಾ. ಹೌದು ಭಗವಂತನ ಇಚ್ಛೆ ಏನು ಕೇಳಿದ್ರೆ, ನಾವು ಈ ಭೌತಿಕ ಪ್ರಪಂಚ ಇದಕ್ಕೆ ಬಂದ್ರೆ ಭಗವಂತ ಒಂದು ಅವಕಾಶ ಕೊಡ್ತಾನೆ. ಇಲ್ಲಿ ಅವಕಾಶ ಅಂದ್ರೆ ಏನು? ಈ ಭೌತಿಕ ಪ್ರಪಂಚದಲ್ಲಿ ನಾವು ಈ ನಾವು ಪಾರಾಗಿ ಭಗವಂತನ ಹೋಗ್ಲಿಕ್ಕೆ ಒಂದು ಅವಕಾಶ. ಈ ಶರೀರದಲ್ಲಿ ನಾವು ಅದನ್ನ ಭಗವಂತನ ಸೇವೆಯಲ್ಲಿ ಬಳಸಿ ನಮ್ಮ ಜೀವನವನ್ನು ಸಾರ್ಥಕ ಮಾಡ್ಬೇಕು. ಇದು ಗುರಿಯಂತೆ. ಭಗವಂತ ಯಾಕೆ ಬದ್ಧ ಜೀವಿಗಳಿಗೆ ಒಂದು ಅವಕಾಶ ಕೊಡ್ಲಿಕ್ಕಾಗಿ ಈ ಇಹ ಲೋಕವನ್ನು ಸೃಷ್ಟಿ ಮಾಡಿದ್ದಾನೆ. ಇದು ಅರ್ಥ ಆಯ್ತಾ? ಹರೇ ಕೃಷ್ಣ. ಮಾತಾಜಿ ಅರ್ಥ ಆಯ್ತು. ಹಾ, ನಾವು ಅದನ್ನ ಬಳಕೆ ಮಾಡೋದಿಲ್ಲ. ನಮ್ಮ ಇಹ ಲೋಕ ಇಲ್ಲಿ ಬಂದಿದ್ದೇವೆ, ಓಹೋ ಇದೆಲ್ಲ ಇರೋದು ನನ್ನ ಇಂದ್ರಿಯ ಭೋಗಕ್ಕಾಗಿ, ನಾನು ಇದ್ರ ಮೇಲೆ ಒಡೆತನ ಮಾಡ್ಬೇಕು, ಈ ಭಾವನೆ ಇರ್ತದೆ ಅಲ್ವಾ. ಹೌದು ಮಾತಾಜಿ. ಅದಕ್ಕೆ ಏನ್ ಹೇಳ್ತಾರೆ, ಇಲ್ಲ, ನಿಮ್ಗೆ ಈಗ ಭೌತಿಕ ಪ್ರಪಂಚ ನಿಮಗೆ ಕೊಟ್ಟಿರೋದು, ನಿಮಗೊಂದು ಶರೀರ ಕೊಟ್ಟಿರೋದು ಯಾಕಾಗಿ? ಭಗವಂತನ ಸೇವೆಗಾಗಿ. ನೀವು ಇದರಿಂದ ಏನಾಗ್ಬೇಕು ಅಂತ ಹೇಳ್ತಾನೆ, ನಾವು ಸುಧಾರಣೆ ಆಗ್ಬೇಕು ಅಲ್ವಾ. ಜೈಲಿಗೆ ಬಂದ್ಬಿಟ್ಟಿದ್ದೇವೆ, ಜೈಲಲ್ಲಿ ಏನಾಗ್ಬೇಕು? ಸುಧಾರಣೆ ಆಗ್ಬೇಕು. ಜೈಲಿಂದ ಹೊರಗಡೆ ಬರ್ಬೇಕು ಮಾತಾಜಿ. ಅದಕ್ಕೆ ನಮ್ಗೆ ಸಾಧ್ಯ ಆಗೋದು ಹೇಗೆ? ಈ ಭಕ್ತಿ ಸೇವೆ ಮಾತ್ರ. ಭಕ್ತಿ ಸೇವೆಯಿಂದ ಮಾತ್ರ. ಅದಕ್ಕೆ ಹೇಳ್ತಾರೆ ನೋಡಿ, ಸೊ ಎಲ್ಲ ಭಗವಂತ ಅವನು ಶ್ರೀಯಪತಿ, ಯಜ್ಞಪತಿ, ಪ್ರಜಾಪತಿ, ಧಿಯಾಪತಿ. ಶ್ರೀಯ ಅಂದ್ರೆ ಲಕ್ಷ್ಮೀಪತಿ, ಯಜ್ಞ ಅಂದ್ರೆ ಎಲ್ಲ ಯಜ್ಞಗಳ ಅವನು ಒಡೆಯ ಅಲ್ವಾ, ಒಡೆಯ. ಪ್ರಜಾಪತಿ ಅಂದ್ರೆ ಎಲ್ಲ ಜೀವಿಗಳ ಒಡೆಯ. ಧಿಯಾ ಅಂದ್ರೆ ಬುದ್ಧಿಶಕ್ತಿ, ಸೊ ಬುದ್ಧಿಯ ಒಡೆಯ. ಆಮೇಲೆ ಲೋಕಪತಿ, ಸೊ ಇಲ್ಲೇ ಕೊಟ್ಟಿದ್ದಾರೆ ನೋಡಿ, ಎಲ್ಲ ಜೀವಿಗಳ ಎಲ್ಲ ಲೋಕಗಳ ಒಡೆಯ. ಲೋಕಪತಿ ಅಂದ್ರೆ ಎಲ್ಲ ಲೋಕಗಳ ಒಡೆಯ, ಚರಾಚರ ಲೋಕಗಳು ಅಲ್ವಾ. ಈ ಎಲ್ಲಾ ಲೋಕಗಳು, ಭೌತಿಕ ಲೋಕ, ಆಧ್ಯಾತ್ಮಿಕ ಲೋಕ, ಎಲ್ಲದರ ಒಡೆಯ ಅವನು. ಧರಾಪತಿ, ಧರ ಅಂದ್ರೆ ಏನು? ಧರಾಪತಿ ಅಂದ್ರೆ ಭೂಮಿಗೆ ಒಡೆಯ. ಭೂಮಿಗೆ ಒಡೆಯ. ಪತಿರ್ ಗತಿರ್ ಅಂಧಕ ವೃಷ್ಣಿ ಸಾತ್ವತಾಂ. ಅಂಧಕ, ವೃಷ್ಣಿ, ಸಾತ್ವ ಅವರೆಲ್ಲ ವಂಶಕ್ಕೆ ಅವನು ವೃಷ್ಣಿ ವಂಶ ಅಲ್ವಾ. ಅಂಧಕ ಅವರಿಗೆಲ್ಲರಿಗೂ ಅವನು ಪತಿ. ಪ್ರಸೀದ ನೋಡಿ, ಪ್ರಸೀದತಾಂ ಮೇ ಭಗವಾನ್ ಸತಾಂ ಪತಿ. ಸತಾಂ ಅಂದ್ರೆ ಎಲ್ಲ ಭಕ್ತರ ಒಡೆಯ ಅವನು ಅಲ್ವಾ. ಸೊ ಹಾಗಾಗಿ ವಿಷ್ಣು ಎಲ್ಲ ಜೀವಿಗಳ, ಎಲ್ಲ ಲೋಕಗಳ, ಎಲ್ಲ ಚೆಲುವುಗಳ ಪತಿ, ಎಲ್ಲರ ರಕ್ಷಕ. ಸೊ ಹಾಗಾಗಿ ಒಂದು ಈ ಐಕ ಜಗತ್ತನ್ನು ಒಂದು ಉದ್ದೇಶದಿಂದ ಅವನು ಸೃಷ್ಟಿ ಮಾಡಿದ್ದಾನೆ. ಆ ಉದ್ದೇಶ ಏನು? ನಾವಿಲ್ಲಿ ಸುಧಾರಣೆ ಮಾಡಿಕೊಂಡು ಭಗವಂತನ ಭಕ್ತಿ ಸೇವೆ ಮಾಡಿಕೊಂಡು ನಾವು ಪರಿಶುದ್ಧ ಹೊಂದಿ ಭಗವಂತನ ಲೋಕಕ್ಕೆ ಹೋಗ್ಬೇಕು ಅಂತ ಅಲ್ವಾ. ಇದು ಭಗವಂತನ ಒಂದು ಟೋಟಲ್ ಕಾರ್ಯಕ್ರಮ ಭಗವಂತ ಇಟ್ಕೊಂಡಿದ್ದಾನೆ ನಮ್ಗೆ. ನಮಗ್ ಗೊತ್ತಿದೆಯಾ ಇದು? ಗೊತ್ತಿಲ್ಲ ಮಾತಾಜಿ. ನಮಗೊಂದು ಕಾರ್ಯಕ್ರಮ ಪ್ಲಾನ್ ಮಾಡಿ ಕಳಿಸಿದ್ದಾನೆ ಭಗವಂತ, ಎಲ್ಲ ಫುಲ್. ಅದಕ್ಕೆ ನಮ್ಗೆ ನಾವೇ ಐಕ ಬದುಕಿನಲ್ಲಿ ಒಂದು ಕಾರ್ಯಕ್ರಮ ಫಂಕ್ಷನ್ ಇಟ್ಕೊಳ್ತೀವಲ್ಲ, ಆತರ ಭಗವಂತ ಪ್ಲಾನ್ ಮಾಡಿ ಇಟ್ಬಿಟ್ಟಿದ್ದಾನೆ. ಏನ್ ಪ್ಲಾನ್ ಮಾಡಿ ಇಟ್ಟಿದ್ದಾನೆ? ಅವನ ಪ್ಲಾನ್ ಏನು? ನಮ್ಗೆ ಎಲ್ಲ ಆಹಾರ ವಸ್ತು, ಎಲ್ಲ ಬೆಳೆ ಎಲ್ಲ ಕೊಡ್ತಾನೆ. ಸೂರ್ಯ, ಗಾಳಿ, ನೀರು, ಆಕಾಶ ಎಲ್ಲ ವ್ಯವಸ್ಥೆ ಮಾಡಿದಾನೆ. ಗಾಳಿ, ನೀರು, ಆಮೇಲೆ ಬೆಳಕು, ಶಾಖ ಎಲ್ಲ ಕೊಟ್ಟಿದ್ದಾನೆ. ಎಲ್ಲ ಆಹಾರ ವಸ್ತು ಕೊಡ್ತಾನೆ. ಆಮೇಲೆ ನಮ್ಗೆ ಒಳ್ಳೆ ಶರೀರ ಕೊಡ್ತಾನೆ, ಮನುಷ್ಯ ಜನ್ಮ ಇದು ಎಸ್ಪೆಷಲಿ. ಅವೆಲ್ಲ ಜೀವಿಗಳು ಎಲ್ಲ ಜೀವಿಗಳಿಗೂ ಅವಕಾಶ ಕೊಡ್ತಾನೆ. ಆಮೇಲೆ ಅವರಿಗೆ ಗುರುಗಳನ್ನು ಕಳಿಸ್ತಾನೆ, ಭಗವದ್ಗೀತೆ, ಭಾಗವತ ಕೊಡ್ತಾನೆ. ಆಮೇಲೆ ನಮ್ಗೆ ತಾನೇ ಅವತಾರ ಎತ್ಕೊಂಡು ಬರ್ತಾನೆ, ತಾನೇ ಪರಮಾತ್ಮನಾಗಿ ನಮ್ಗೆ ಹೃದಯದಲ್ಲಿ ಮಾರ್ಗದರ್ಶನ ಕೊಡ್ತಾನೆ ಅಲ್ವಾ. ನಾವು ಕೇಳೋದಿಲ್ಲ, ಆದ್ರೆ ನಾವು ಕೇಳೋದಿಲ್ಲ. ಸೊ ಇದೆಲ್ಲ ಏನಕ್ಕೆ? ಈ ಯುಗದ ಎಲ್ಲ ಇದಕ್ಕೆ ಏನು ಮಾಡಿದಾನೆ ಅವನು ನೋಡಿ. ಇಲ್ಲಿ ಭಗವಂತ ಕಲಿಯುಗಕ್ಕೆ ಅವತಾರ ಮಾಡಿ ಚೈತನ್ಯ ಮಹಾಪ್ರಭುಗಳಾಗಿ ಸಂಕೀರ್ತನ ಯಜ್ಞನ ಪ್ರಾರಂಭ ಮಾಡ್ತಾರೆ. ಸೊ ಹಾಗಾಗಿ ಇಲ್ಲಿ ಏನ್ ಹೇಳ್ತಾರೆ, ಇದೆಲ್ಲ ಕೊಟ್ಟಿರೋದು ಏನಕ್ಕೆ? ಒಂದು ದೊಡ್ಡ ಪ್ರೋಗ್ರಾಮ್ ಹಾಕೊಂಡಿದ್ದಾನೆ ಭಗವಂತ, ಬದ್ಧ ಆತ್ಮಕ್ಕೆ ಪ್ರೋಗ್ರಾಮ್. ನಮ್ಮನ್ನೆಲ್ಲ ಇಲ್ಲಿ ಕಳ್ಸಿದ್ದಾನೆ, ಅದ್ರ ಮೇಲಿಂದ ಪ್ರೋಗ್ರಾಮ್ ಮಾಡಿ ಇಟ್ಟಿದ್ದಾನೆ ಅವನು. ಆದ್ರೆ ನಮ್ಗೆ ಇದು ಗೊತ್ತೇ ಇಲ್ಲ. ಇದು ಹೆಂಗ್ ಗೊತ್ತಾಗತ್ತೆ? ಬಂದ್ಮೇಲೆ ಗೊತ್ತಾಗಿದೆ ಈಗ. ಕೃಷ್ಣ ಪ್ರಜ್ಞೆ ಬಂದ್ಮೇಲೆ ಈ ಭಗವಂತ ನಮ್ಗೆ ಯಾಕೆ ಹಾಗೆ ಕಾರ್ಯಕ್ರಮ ಹೋದ್ಮೇಲೆ ಮಾತಾಜಿ ಅಲ್ಲಿ ಏನ್ ಕಾರ್ಯಕ್ರಮ ನಡೀತದೆ ಗೊತ್ತಾಗತ್ತಲ್ಲ ಹಾಗೆ. ಅದೇ ಇಲ್ಲಿ ನಮಗೆ ಭಕ್ತಿಗೆ ಬಂದ ಮೇಲೆ ನಮ್ಗಿದು ಗೊತ್ತಾಗಿದೆ. ಭಗವಂತ ನಮಗೆ ಇಲ್ಲಿ ಹೇಗೆ ಕಾರ್ಯಕ್ರಮ ಮಾಡಿ ಇಟ್ಟಿದ್ದಾರೆ ಭಗವಂತ.
ಭಗವದ್ಗೀತೆ ಕ್ಲಾಸು ಅಲ್ವಾ? ಹೌದು ಮಾತಾಜಿ. ಹಾಗಾಗಿ ತಿಳ್ಕೋಬೇಕು. ಸೊ ಹೀಗಾಗಿ ನಾವು ಹಾಗಾಗಿ ಇಲ್ಲಿ ನಮಗೆ ಕೃಷ್ಣ ಪ್ರಜ್ಞೆಯ ಇದು ಸಂಕೀರ್ತನೆ ಯಜ್ಞ ಮಾಡಬೇಕು ಅಂತ ಶ್ರೀ ಚೈತನ್ಯ ಮಹಾಪ್ರಭುಗಳು ನಮಗೆ ಅವತಾರ ಮಾಡಿ ಸಂಕೀರ್ತನೆ ಯಜ್ಞನವನ್ನು ಪ್ರಾರಂಭ ಮಾಡಿದ್ದಾರೆ. ಅಂದ್ರೆ ಭಗವಂತ ಕಾಲ ಕಾಲಕ್ಕೆ ಅವತಾರ ತೆಗೆದು ನಮಗೆ ಮತ್ತೆ ತಿಳಿಸ್ಕೊಡ್ತಾನೆ ಅಲ್ವಾ, ಧರ್ಮ ಸಂಸ್ಥಾಪನೆಗಾಗಿ ಬರ್ತಾನೆ. ಸೊ ಅದನ್ನ ನಾವು ತಿಳ್ಕೊಳ್ಬೇಕು. ಯಾಕೆ ಈ ಭೌತಿಕ ಪ್ರಪಂಚವನ್ನು ಸೃಷ್ಟಿ ಮಾಡದ ಇಂಥ ಪ್ರಶ್ನೆಗಳನ್ನು ಜನ ಕೇಳ್ತಾರೆ ಅಲ್ವಾ. ಹೌದು. ಇದು ದುಃಖಾಲಿ ಆದ್ರೆ ಯಾಕೆ ಇದನ್ನು ಮಾಡಿ ನಮ್ಮನ್ನು ಹಾಕಿದ್ದಾನೆ ಅಂತ ಕೇಳ್ತಾರೆ ಅಲ್ವಾ. ಆದ್ರೆ ನಾವೇನ್ ಮಾಡ್ಬಿಟ್ಟಿದ್ದೇವೆ, ಭಗವಂತನ ಲೋಕದಲ್ಲಿ ನಾವು ಇದ್ದಿದ್ರು ಆದ್ರೆ ನಮ್ಗೆ ಭೌತಿಕ ಇಚ್ಛೆ ಬಂದಿರೋದ್ರಿಂದ, ಒಡೆತನದ ಭಾವನೆ ಬಂದಿರೋದ್ರಿಂದ, ಇಂದ್ರಿಯ ಭೋಗದ ಅಪೇಕ್ಷೆ ಬಂದಿರೋದ್ರಿಂದ, ಕೃಷ್ಣನಿಲ್ಲದೆ ಕೃಷ್ಣನ ಜೊತೆಗೆ ನಾವು ಆನಂದ ಅನುಭವಿಸ್ಬೇಕು. ಅವಾಗ ನಮಗೆ ಅಲ್ಲಿ ಇರ್ಲಿಕ್ಕೆ ನಾವು ಅಯೋಗ್ಯರಾದ್ವಿ. ಅವಾಗ ನಮಗೊಂದು ಲೋಕ ಮಾಡಬೇಕಾಯ್ತಲ್ಲ ಭಗವಂತನಿಗೆ ಅಲ್ವಾ. ಅದಕ್ಕೆ ಮಾಡಿದ್ದ. ಅಂದ್ರೆ ಭೌತಿಕ ಪ್ರಪಂಚ ಈಗ ನೋಡಿ, ನಾವೀಗ ಭೌತಿಕದಲ್ಲಿ ಈಗ ನಾವು ಏನಾದ್ರೂ ಈ ಕಾನೂನು ಬಾಹಿರ ಕೆಲಸ ಮಾಡಿದಾಗ ಅವಾಗ ಜೈಲಿಗೆ ಹಾಕ್ತಾರೆ ಅಲ್ವಾ. ಹೌದು. ಜೈಲಿಗೆ ಸೃಷ್ಟಿ ಸರ್ಕಾರ ಮಾಡಿದೆ, ಅದರದ್ದು ಅದು ಇಷ್ಟ ಇದೆಯಾ ಅಲ್ಲಿ ಹೋಗ್ಲಿ ನಮ್ಮನ್ನು ಕಳಿಸ್ಲಿಕ್ಕೆ? ಇಲ್ಲ. ಆದರೆ ವಿಧಿ ಇಲ್ಲ, ಇಲ್ಲದಿದ್ರೆ ನಾವು ಸಮಾಜ ಕಂಟಕರಾಗ್ತೇವೆ ಅಲ್ವಾ. ಹೌದು, ಹಂಗೆ ಬಿಟ್ರೆ ಜಾಸ್ತಿ ಇದಾಗ್ತದೆ. ಅದೇ ತರಹ ನಾವು ಭಗವಂತನ ಲೋಕದಲ್ಲಿ ನಾವು ಇಚ್ಛೆ ವ್ಯಕ್ತಪಡಿಸಿದ್ದೇವೆ. ಏನನ್ನ ನಾವು ಸ್ವತಂತ್ರವಾಗಿ ಕೃಷ್ಣನ್ ಬಿಟ್ಟು ಬೇರೆ ಸ್ವತಂತ್ರವಾಗಿ ಎಂಜಾಯ್ ಮಾಡಬೇಕು. ನಾವು ಒಡೆತನದ ಭಾವನೆ ಇದ್ದಿದ್ರಿಂದ ನಮ್ಗೆ ಇಲ್ಲಿ ಬರ್ಬೇಕಾಯ್ತು ಅಲ್ವಾ. ಇಲ್ಲಿನಾಗ್ತದೆ ಶ್ಲೋಕದಲ್ಲಿ ಮುಂದೆ ಏನ್ ಹೇಳ್ತಾನೆ ನೋಡೋಣ. ದೇವಾನ್ ಭಾವೇತನೇನ ಅಂದ್ರೆ ಇಲ್ಲಿ ನಮ್ಗೆ ದೇವತೆಗಳು ನಾವು ಏನು ಯಜ್ಞ ಮಾಡ್ತೇವೆ, ಈ ಯಜ್ಞ ನಾವು ಮಾಡ್ಬೇಕಂತೆ. ಏನು ಯಜ್ಞ ಮಾಡ್ಬೇಕು ನಮ್ಗೆ ಈ ಭೌತಿಕದಲ್ಲಿ, ಈ ಕಲಿಯುಗದಲ್ಲಿ ಅಂದ್ರೆ ಸಂಕೀರ್ತನೆ ಯಜ್ಞ ಮಾಡ್ಬೇಕು. ನಾವು ಸಂಕೀರ್ತನೆ ಯಜ್ಞ ಮಾಡೋದ್ರಿಂದ ಎಲ್ಲ ದೇವತೆಗಳು ಖುಷಿ ಆಗ್ತಾರಂತೆ. ಈಗ ನೋಡಿ, ನಮ್ಗೆ ಈ ವರ್ಷ ಮಳೆನೇ ಕಡಿಮೆ ಇದೆ ಅಲ್ವಾ, ಎಲ್ಲ ಕಡೆಗೂ ಇರ್ಬೋದು ಅಲ್ವಾ. ಇದೆಯಾ? ಕಡಿಮೆ ಇದೆಯಾ? ಹೌದು, ಕಡಿಮೆ ಇದೆ. ಕಡಿಮೆ ಇದೆ ಮಾತಾಜಿ. ತುಂಬಾ ಕಡಿಮೆ ಇದೆ ಅಲ್ವಾ. ಯಾಕೆ ಮಳೆ ಬರ್ತಿಲ್ಲ? ಇದು ಜಾಸ್ತಿ ಆಗಿದ್ದಾರೆ. ಯಜ್ಞಗಳು ಮಾಡ್ತಾ ಇಲ್ಲ ಮಾತಾಜಿ ನಾವು. ನಾವು ಯಜ್ಞಗಳನ್ನ ಮಾಡ್ತಾ ಇಲ್ಲ, ಸಂಕೀರ್ತನೆ ಯಜ್ಞ ಮಾಡ್ತಾ ಇಲ್ಲ ನಾವು. ಈಗ ನೋಡಿ, ಭಗವಂತ ನಮ್ಗೆ ಸ್ವಲ್ಪ ಜನ ಕೃಷ್ಣ ಪ್ರಜ್ಞಾವಂತರಾಗಿದ್ದಾರೆ, ಜಪ ಮಾಡ್ತಾರೆ. ಸೊ ಹಾಗಾಗಿ ಭಗವಂತ ನಮ್ಗೆ ಕೊಟ್ಟಿದ್ದಾನೆ. ಆದರೆ ಈಗ ಜಪವನ್ನು ನಾವು ಮಾಡೋದು ಸ್ವಲ್ಪ ಜನ ಕೃಷ್ಣ ಪ್ರಜ್ಞೆ ಇದ್ದವರು ಮಾಡ್ತಾ ಇದ್ದಾರೆ. ಅದರಿಂದ ಎಲ್ಲರಿಗೂ ಮಳೆ ಕೊಡ್ತಾನೆ. ಅದು ಈ ವರ್ಷ ಬಹಳ ಕಡಿಮೆ ಆಗಿದೆ. ಅಂದ್ರೆ ದೇವತೆಗಳು ಅವರಿಗೆ ನಮ್ಮಿಂದ ಖುಷಿ ಆಗ್ತಾ ಇಲ್ಲ. ದೇವತೆಗಳಿಗೆ ಪ್ರಸನ್ನ ಆಗ್ಬೇಕಂತೆ. ದೇವತೆಗಳು ಭಗವಂತನಿಗೆ ಪ್ರಸನ್ನ ಆದ್ರೆ ದೇವತೆಗಳು ಪ್ರಸನ್ನ ಆಗ್ತಾರೆ ಅಲ್ವಾ. ಹೌದು. ಅದಕ್ಕೆ ನೋಡಿಲಿ, ದೇವೋತ್ತಮ ಪರಮಪುರುಷನ ಶರೀರದಲ್ಲಿ ವಿವಿಧ ಅಸಂಖ್ಯ ಸಹಾಯಕರು ಅವರೆಲ್ಲ. ಸೊ ಹಾಗಾಗಿ ನಾವು ಗಿಡದ ಬುಡಕ್ಕೆ ನೀರು ಹಾಕಿದ್ರೆ ಅಲ್ಲಿ ಕಾಂಡ ಕೊಂಬೆ ಎಲ್ಲ ಅದು ಖುಷಿಯಿಂದ ಇರ್ತದೆ ಅಲ್ವಾ, ಅವೆಲ್ಲ ನಳನಳಿಸುತ್ತೆ. ಹಾಗೆ ನಾವು ಭಗವಂತನಿಗೆ ಸೇವೆ ಮಾಡಿದರೆ, ಹರೇ ಕೃಷ್ಣ ಮಹಾಮಂತ್ರ ನಾವು ಜಪಿಸಿದರೆ ಪ್ರತಿಯೊಬ್ಬರು, ಅವಾಗ ನಮಗೆ ಮಳೆ ಬೆಳೆ ಸರಿಯಾಗಿ ಆಗ್ತದೆ. ಗೊತ್ತಾಯ್ತಾ? ಹರೇ ಕೃಷ್ಣ. ಗೊತ್ತಾಯ್ತು ಮಾತಾಜಿ. ಸೊ ಪರಿಪೂರ್ಣವಾಗಿ ನಾವು ಸಂಕೀರ್ತನೆ ಯಜ್ಞ ಮಾಡ್ತಾ ಇಲ್ಲ. ಸೊ ಅವಾಗ ನಾವು ಸಂಕೀರ್ತನೆ ಯಜ್ಞ ಮಾಡಿದಾಗ ದೇವತೆಗಳು ಸಂತೋಷ ಪಡ್ತಾರಂತೆ. ಯಾಕೆ? ಭಗವಂತನ ಯಸ್ಮಿನ್ ತುಷ್ಟೇ ಜಗತ್ತುಷ್ಟೇ. ನಾವು ಯಾವಾಗ ಭಗವಂತನಿಗೆ ಸಂತೃಪ್ತಿ ಮಾಡ್ತೇವೆ, ದೇವತೆಗಳು ಅವನ ಶರೀರದ ವಿವಿಧ ಭಾಗಗಳು ಅಂತ ಹೇಳಿದ್ದಾನೆ ನೋಡಿ. ಭಗವಂತನ ಶರೀರದ ವಿವಿಧ ಭಾಗಗಳಲ್ಲಿ ಅಸಂಖ್ಯ ಸಹಾಯಕರು ಅವರು ಭಗವಂತನಿಗೆ ಸಹಾಯ ಮಾಡ್ತಾರೆ. ಸೊ ಅವರು ಖುಷಿ ಪಡ್ತಾರೆ. ನಾವು ಭಗವಂತನನ್ನ ಮರ್ತಿಲ್ಲ, ಭೂಮಿಯಲ್ಲಿ ಇರ್ತಕ್ಕಂಥ ಜನ ಎಲ್ಲ ಭಗವಂತನ ನೆನಪು ಮಾಡ್ಕೊಳ್ತಾ ಇದ್ದಾರೆ, ಸಂಕೀರ್ತನೆ ಯಜ್ಞ ಮಾಡ್ತಾ ಇದ್ದಾರೆ, ಜಪ ಮಾಡ್ತಾ ಇದ್ದಾರೆ, ಅವರಿಗೆ ಸರಿಯಾದ ಅವ್ರು ಖುಷಿ ಆಗ್ತದೆ, ದೇವತೆಗಳು ಮಳೆ ಬೆಳೆ ಕೊಡ್ತಾರೆ ಅಲ್ವಾ. ಹೌದು. ಅವರು ಭಗವಂತನ ಅಂದ್ರೆ ಪ್ರತಿನಿಧಿಗಳು. ಓಕೆ. ಸೊ ಅದಕ್ಕೆ ಏನ್ ಹೇಳ್ತಾರೆ, ನಾವು ಯಜ್ಞಗಳನ್ನು ನಡೆಸೋದ್ರಿಂದ ಎಷ್ಟೋ ಪ್ರಯೋಜನ ಇದೆ. ಭಾವಬಂಧನದಿಂದ ನಮ್ಮ ಮುಕ್ತಿಗೆ ಕರ್ಕೊಂಡು ಹೋಗುತ್ತೆ ಯಜ್ಞ. ಸೊ ಹಾಗಾಗಿ ಯಜ್ಞ ಅಂದ್ರೆ ವಿಷ್ಣುವಿನ ತೃಪ್ತಿಗಾಗಿ ಮಾಡಿದ ಕೆಲಸಗಳು. ಸೊ ಹಾಗಾಗಿ ಇದನ್ನ ನಾವು ಯಜ್ಞಾಚರಣೆ ಮಾಡೋದ್ರಿಂದ ನಮ್ಮ ಆಹಾರ ಪವಿತ್ರ ಆಗ್ತದೆ. ಈಗ ನಾವು ಆಹಾರನ ಪವಿತ್ರಗೊಳಿಸೋದಂದ್ರೆ ಅದನ್ನ ನೈವೇದ್ಯ ಮಾಡಿದಾಗ ಅದು ಪವಿತ್ರವಾಗತ್ತೆ. ಪವಿತ್ರವಾದ ಆಹಾರನ ಸೇವನೆ ಮಾಡೋದ್ರಿಂದ ನಮ್ಮ ಬದುಕೇ ಪವಿತ್ರವಾಗತ್ತಂತೆ. ಈಗ ನಮ್ಮ ಬದುಕು ಯಾವ ರೀತಿ ಇದೆ ಈಗ? ಹರೇ ಕೃಷ್ಣ. ಸ್ವಲ್ಪ ಕೃಷ್ಣ ಪ್ರಜ್ಞೆಗೆ ಬಂದಿದೆ 1%. ಅಲ್ಲೇ ಪ್ರಶ್ನೆಗೆ ಬಂದವರು ತುಂಬಾ ಕಡಿಮೆ ಜನ. ಉಳಿದವ್ರು ಯಾವ ತರ ಇದ್ದಾರೆ? ಮಾಯದಲ್ಲೇ ಇದ್ದಾರೆ. ಅದರಿಂದ ಅವರ ಬದುಕು, ನಾವು ಬದುಕನ್ನ, ಮನುಷ್ಯನ ಬದುಕನ್ನ ನಾವು
ಪವಿತ್ರ ಮಾಡಬೇಕು. ಯಾಕೆಂದ್ರೆ ನಾವು ಮೂರು ಮೂರು ಗುಣಗಳ ಒಳಗೆ ಇದ್ದೇವೆ. ಸೊ ಕಲ್ಮಶ 3 ಗುಣಗಳು. ಸೊ ಅದನ್ನ ಪವಿತ್ರ ಮಾಡಲಿಕ್ಕೆ ನಮಗೆ ಯಜ್ಞಾಚರಣೆಯಿಂದ, ಅಂದ್ರೆ ನಾವು ಯಜ್ಞಾಚರಣೆ ಅಂದ್ರೆ ಭಗವಂತನ ಭಕ್ತಿ ಸೇವೆ ಮಾಡೋದು, ನಾವು ಪ್ರಸಾದ ಸೇವನೆ ಮಾಡೋದು, ಮತ್ತೆ ನಾವು ಆಹಾರವನ್ನ ಆಹಾರ ಸತ್ವ ಶುದ್ಧಿ, ನಮ್ಮ ಅಸ್ತಿತ್ವ ಶುದ್ಧಿ ಆಗ್ಬೇಕು ಅಂದ್ರೆ ನಾವು ಮಾಡ್ತಕ್ಕಂಥ ಎಲ್ಲ ಕರ್ಮಗಳು ಕೃಷ್ಣ ಕೇಂದ್ರೀಕೃತ ಚಟುವಟಿಕೆಗಳನ್ನು ಮಾಡಬೇಕು ನಾವು. ಆವಾಗ ನಮ್ಗೇನಾಗತ್ತೆ, ನಮ್ಮ ಅಸ್ತಿತ್ವ ಶುದ್ಧಿ ಆಗತ್ತೆ. ಸೊ ಅಸ್ತಿತ್ವ ಶುದ್ಧಿ ಆಗೋದು ಇಂದಿನ ಸಮಾಜಕ್ಕೆ ಅತ್ಯಗತ್ಯವಾಗಿದ್ದು ಕೃಷ್ಣ ಪ್ರಜ್ಞೆ. ಶ್ರೀಲ ಪ್ರಭುಪಾದರು ಹೇಳ್ತಾರೆ, ವೆರಿ ಇಂಪಾರ್ಟೆಂಟ್ ಅಂತ ಇವಾಗ ಕೃಷ್ಣ ಪ್ರಜ್ಞೆ. ಎಲ್ಲ ಭಗವಂತನ ಮರೆತಿದ್ದಾರೆ ಅಲ್ವಾ, ಅವರಿಗೆ ನೆನಪು ಮಾಡ್ಕೊಡ್ಬೇಕು ನಾವು ಅಲ್ವಾ. ಜ್ಞಾಪಿಸ್ಕೊಂತ ಇದ್ದಾರೆ ಅಷ್ಟೇ, ಮುಕ್ಕಾಲ್ ಭಾಗ ಮರ್ತಿದ್ದಾರೆ. ಕಾಲು ಭಾಗನೂ ಇಲ್ಲ ಮಾತಾಜಿ. ಕೃಷ್ಣ ಪ್ರಜ್ಞಾವಂತರು ಈಗ ಇಡೀ ಪ್ರಪಂಚದಲ್ಲಿ ಎಷ್ಟೋ ಕೋಟಿ, ಒಂದು ಗೊತ್ತಿಲ್ಲ ಎಕ್ಸಾಕ್ಟು, ಆದ್ರೆ ಪ್ರಜ್ಞೆ ಬಂದವರು ಎಷ್ಟು, ಕೆಲವೇ ಜನ ಅಲ್ವಾ. ಹೌದು, ಸ್ವಲ್ಪ ಲಕ್ಷ ಜನ ಬಂದಿದ್ದಾರೆ ಅಲ್ವಾ. ಹೌದು. ದೀಕ್ಷಿತರಾದವರು ತುಂಬಾ ಕಡಿಮೆ. ಸೊ ಹಾಗಾಗಿ ಇಲ್ಲಿ ಏನ್ ಹೇಳ್ತಾರೆ, ದೇವತೆಗಳನ್ನ ಸುಪ್ರೀತ ಮಾಡೋದು ಹೇಗೆ, ದೇವತೆಗಳನ್ನ ಸುಪ್ರೀತ ಮಾಡೋದ್ರೆ ಯಜ್ಞಾಚರಣೆ ಮಾಡಿದ್ರೆ ದೇವತೆಗಳು ಸುಪ್ರೀತರಾಗ್ತಾರೆ, ನಮ್ಮ ಬಯಕೆಗಳನ್ನ ಪೂರೈಸ್ತಾರೆ. ನಾವು ಯಜ್ಞಾಚರಣೆ ಮಾಡಲಿಲ್ಲ ಆದ್ರೆ ನಮ್ಮ ಬಯಕೆ ಬೇಕು, ನಮ್ಗೆ ಟೈಮ್ ಟು ಟೈಮ್ ಮಳೆ ಬೇಕು, ಬೆಳೆ ಬೇಕು, ಎಲ್ಲ ಬೇಕು, ಹೇಗಾಗತ್ತೆ. ಹರೇ ಕೃಷ್ಣ. ಅದೇ ಯಜ್ಞ ಮಾಡ್ತಾ ಇಲ್ವಲ್ಲ, ಏನ್ ಮಾಡ್ಬೇಕು. ಹರೇ ಕೃಷ್ಣ. ಜನ ಮಾಡ್ತಾ ಇದ್ದಾರ? ಮಾಡ್ತಾ ಇಲ್ಲ ಮಾತಾಜಿ. ಅದಕ್ಕೆ ದೇವತೆಗಳನ್ನ ಮಾಡ್ತಾ ಇಲ್ಲ, ಭಗವಂತನ ಮಾಡ್ತಾ ಇಲ್ಲ. ಭಗವಂತನ ಮಾಡ್ತಾ ಇಲ್ಲ ಅಂತ ಭಗವಂತನ ಮಾಡ್ತಾ ಇಲ್ಲ ಅಂತ ದೇವತೆಗಳಿಗೂ ಖುಷಿ ಇಲ್ಲ. ನಾವು ಭಗವಂತನಿಗೆ ಯಜ್ಞ ಮಾಡಿದ್ರೆ ದೇವತೆಗಳು ಖುಷಿ ಆಗ್ತಾರಂತೆ. ಇದು ಅರ್ಥ ಆಯ್ತಾ? ಮಾತಾಜಿ. ನೋಡು, ಆದರೆ ಎಲ್ಲ ಯಜ್ಞಗಳನ್ನು ಕಟ್ಟ ಕಡೆಗೆ ಅರ್ಪಿಸುವುದು ದೇವೋತ್ತಮ ಪರಮ ಪುರುಷನಿಗೆ. ಯಾರು ದೇವೋತ್ತಮ ಪರಮ ಪುರುಷನ ಅರಿಯುವುದಿಲ್ಲ ಅವರು ದೇವತೆಗಳಿಗೆ ಯಜ್ಞ ಮಾಡಬೇಕು. ಯಾಕಂದ್ರೆ ಅಟ್ಲೀಸ್ಟ್ ನಮ್ಗಿಂತ ಸುಪೀರಿಯರ್ ಒಬ್ರು ಇದ್ದಾರೆ ಅಂತ ಅವ್ರು ಮಾಡಬೇಕು. ಆದರೆ ಅದೆಲ್ಲ ಬೇರೆ ಬೇರೆ ಯಜ್ಞಗಳನ್ನ ಮಾಡ್ಲಿಕ್ಕೆ ಹೇಳ್ತಾರೆ. ಅದು ನಮಗೆ ಭೌತಿಕ ಈ ಕಲಿಯುಗದಲ್ಲಿ ನಮ್ಗೇನು ಹೇಳಿದ್ದಾರೆ, ನಮ್ಗೆ ಅದೆಲ್ಲ ಹೇಳಿಲ್ಲ. ಹರೇ ಕೃಷ್ಣ ಮಹಾಮಂತ್ರ ಹೇಳಿದ್ದಾರೆ, ಭಗವಂತನಿಗೆ ನಾವು ಸಂತೃಪ್ತಿ ಪಡಿಸ್ಬೇಕು ಅಂತ ಹೇಳಿದ್ದಾರೆ ಅಲ್ವಾ. ಸೊ ಹಾಗಾಗಿ ಮಾನವ ಸಮಾಜದ ಎಲ್ಲ ಅಗತ್ಯಗಳನ್ನು ಭಗವಂತನ ಕಾರ್ಯ ಪ್ರವೃತ್ತರಾದ ದೇವತೆಗಳು ಪೂರೈಸ್ತಾರೆ. ದೇವತೆಗಳು ಏಜೆಂಟ್ಸು, ಭಗವಂತನ ಏಜೆಂಟ್ಸು. ಅದ ಅರ್ಥ ಆಯ್ತಲ್ಲ. ದೇವತೆಗಳು ಕೊಡ್ಬೇಕಾದ್ರೆ ಭಗವಂತ ಸ್ಯಾಂಕ್ಷನ್ ಮಾಡಬೇಕು. ಅರ್ಥ ಆಯ್ತಾ? ಹರೇ ಕೃಷ್ಣ. ಅಕ್ಕಿಗೆ ಎಲ್ಲರೂ ನಮ್ಗೆ ಈ ವರ್ಷ ಮಳೆನೇ ಕಡಿಮೆ ಆಗ್ಬಿಟ್ಟಿದೆ ಅಲ್ವಾ. ಹೌದು ಮಾತಾಜಿ. ನೋಡಿ ಹೇಳ್ತಾರೆ, ಮನುಷ್ಯ ಯಾವುದನ್ನು ನಾವು ಸೃಷ್ಟಿ ಮಾಡಕ್ ಬರೋದಿಲ್ಲಂತೆ. ನಮಗೆ ಶಾಖ ಸೃಷ್ಟಿ ಮಾಡ್ಲಿಕ್ಕಾಗತ್ತಾ? ಬೆಳಕು ಸೃಷ್ಟಿ ಮಾಡ್ಲಿಕ್ಕಾಗತ್ತಾ? ನೀರು ಗಾಳಿ ಸೃಷ್ಟಿ ಮಾಡ್ಲಿಕ್ಕಾಗತ್ತಾ? ಇಲ್ಲ ಮಾತಾಜಿ, ಇಲ್ಲ. ಎಲ್ಲ ಬರೋದು. ಎಲ್ಲ ಭಗವಂತನ. ನೋಡಿ, ನಮ್ಮ ಬದುಕು ಭಗವಂತನ ವರಗಳನ್ನೇ ಅವಲಂಬಿಸಿದೆ ಅಲ್ವಾ. ನಮ್ ಬದುಕಿ ಅವನು ಇದಾಗಿ ಅವನ್ನೆಲ್ಲ ನಾವು ಸೃಷ್ಟಿ ಮಾಡಕ್ಕಾಗುತ್ತೆ, ಅವನೇ ಮಾಡ್ಬೇಕು. ಅದಕ್ಕೆ ಭಗವಂತನಿಲ್ಲದೆ ನಾವು ಭಗವಂತನ ಮರೆತ ಏನಾಗುತ್ತೆ, ಭಗವಂತನಿಲ್ಲದೆ ಸೂರ್ಯನ ಬೆಳಕು, ಬೆಳದಿಂಗಳು, ಮಳೆ, ಗಾಳಿ ಯಾವುದೂ ಸಮೃದ್ಧವಾಗಿ ಇರೋದಿಲ್ಲ. ಭಗವಂತನ ಮರೆತರೆ ನಮ್ಗೆ ಯಾವುದು ಸಮೃದ್ಧವಾಗಿ ಸಿಕ್ಕೋದಿಲ್ಲ. ಸೊ ಹಾಗಾಗಿ ನಮ್ಮ ಬದುಕು ಭಗವಂತನ ಕೊಡ್ತಕ್ಕಂಥ ವರಗಳ ಮೇಲೆ ನಂಬಿದ್ದು ಸ್ಪಷ್ಟವಾಗಿ ನಮ್ಗೆ ಗೊತ್ತಾಗತ್ತೆ, ಅದರ ಮೇಲೆ. ಹಂಗಾಗಿ ಏನ್ ಹೇಳ್ತಾ ಇದ್ದಾರೆ, ಆರೋಗ್ಯಕರ ಜೀವನವನ್ನು ನಡೆಸಿ ಆತ್ಮ ಸಾಕ್ಷಾತ್ಕಾರ ಪಡ್ಕೋಬೇಕು. ನಮ್ಗೆ ಭಗವಂತನನ್ನ ನಾವು ಸಂಬಂಧ ಮರೆತಿದ್ದೇವೆ, ಅದನ್ನ ನಾವು ಏನ್ ಮಾಡ್ಬೇಕು, ಮರುಸ್ಥಾಪನೆ ಮಾಡ್ಬೇಕು ಅಲ್ವಾ. ನೋಡಿ, ಮನುಷ್ಯನ ಬದುಕಿನ ಗುರಿಯನ್ನು ಮರೆತು ಭಗವಂತನ ಪ್ರತಿನಿಧಿಗಳು ನೀಡುವುದನ್ನು ಇಂದ್ರಿಯ ತೃಪ್ತಿಗಾಗಿ ಬಳಸಿಕೊಂಡರೆ ನಾವು ಕಳ್ಳರಾಗುತ್ತೇವೆ. ನಾವು ಭಗವಂತನನ್ನ ಮರಿತೇವೆ, ಅವನು ಕೊಟ್ಟ ಗಾಳಿ, ನೀರು, ಮಳೆ ಎಲ್ಲದನ್ನು ಬಳಸ್ಕೊಳ್ತೇವೆ ಅಲ್ವಾ. ಅವನು ಕೊಡ್ತಾನಂದ್ರೆ ಅವನ ಪ್ರತಿನಿಧಿಗಳು ಮೂಲಕ ಕೊಡಿಸ್ತಾನೆ. ಅವಾಗೇನಾಗತ್ತೆ, ನಾವು ಕಳ್ಳರಾಗ್ತೇವೆ ಅಂತೆ. ಕಳ್ಳರಾಗೋದು ಒಳ್ಳೇದಾ? ಅದಕ್ಕೆ ಹೇಳ್ತಾರೆ, ಕಳ್ಳರ ಸಮಾಜದಲ್ಲಿ ಸುಖವೂ ಸಾಧ್ಯ ಇಲ್ಲ,
ಭಗವಂತನ ಪ್ರತಿನಿಧಿಗಳು. ಈಗ ಗಾಳಿ, ನೀರು, ಬೆಳಕು ಅದೆಲ್ಲ ವಾಯುದೇವತೆ, ಸೂರ್ಯ ದೇವತೆ ಎಲ್ಲ ಕೊಡ್ತಾ ಇದ್ದಾರೆ, ವರುಣ ದೇವತೆ ಅಲ್ವಾ, ಇಂದ್ರ ಎಲ್ಲ ಮಳೆ ಸುರಿಸ್ತಾ ಇರ್ತಾನೆ. ಆದರೆ ಅದನ್ನು ನಾವು ಬಳಸ್ಕೋತೇವೆ, ಆದರೆ ನಾವು ಕಳ್ಳರು. ಯಾಕಂತಂದ್ರೆ ನಾವು ತೃಪ್ತಿಪಡಿಸೋದಿಲ್ಲ, ಅವರನ್ನ ಯಜ್ಞ ಮಾಡೋದಿಲ್ಲ ಅಲ್ವಾ. ಹೌದು ಮಾತಾಜಿ. ಅದಕ್ಕೆ ಕಳ್ಳರ ಸಮಾಜದಲ್ಲಿ ಸುಖ ಸಾಧ್ಯ ಇಲ್ಲ. ಅದಕ್ಕೆ ನಮಗೆ ಬದುಕಿಗೆ ಗುರಿಯೇ ಇರುವುದಿಲ್ಲ. ಇದು ಎಲ್ಲ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇಲ್ಲಿ ಯಜ್ಞಗಳನ್ನು ಮಾಡೋದು ಅವರಿಗೆ ಹೇಗೆ ಅಂತ ಗೊತ್ತಿರೋದಿಲ್ಲ. ಅದಕ್ಕೆ ಚೈತನ್ಯ ಮಹಾಪ್ರಭುಗಳು ಯಜ್ಞವನ್ನ ಪ್ರಾರಂಭ ಮಾಡಿದ್ರು. ಸೊ ಇದು ಸಂಕೀರ್ತನ ಯಜ್ಞ ಅಂತ ಇಲ್ಲಿ ಶ್ರೀಲ ಪ್ರಭುಪಾದರು ನಮಗೆ ತಿಳಿಸ್ತಾ ಇದ್ದಾರೆ. ಸೊ ಹಾಗಾಗಿ ಎಲ್ಲರೂ ಸಂಕೀರ್ತನ ಯಜ್ಞ ಮಾಡಬೇಕು ಅಂತ ಹೇಳ್ತಾರೆ. ನಾವು ಕಳ್ಳರಾಗಬಾರ್ದು ಅಲ್ವಾ. ಯಜ್ಞ ಮಾಡಿ ನಾವು ತೃಪ್ತಿಪಡಿಸ್ಬೇಕು ದೇವತೆಗಳನ್ನ. ತೃಪ್ತಿಪಡಿಸೋದು ಹೇಗೆ? ಭಗವಂತನನ್ನು ತೃಪ್ತಿಪಡಿಸಿದಾಗ ದೇವತೆಗಳು ತನ್ನ ತಾನೇ ತೃಪ್ತಿ ಹೊಂದುತ್ತಾರೆ ಅಲ್ವಾ. ಹೊಟ್ಟೆಗೆ ಆಹಾರ ಕೊಟ್ರೆ ಕೈ ಕಾಲುಗಳಿಗೆಲ್ಲ ಏನಾಗುತ್ತೆ? ಶಕ್ತಿ ಬರುತ್ತೋ ಇಲ್ವೋ? ಶಕ್ತಿ ಬರ್ತದೆ. ಊಟ ಮಾಡ್ಕೊಳ್ಳೋ ಕೈ ಕಾಲುಗಳಿಗೆ ಎಲ್ಲ ಖುಷಿ ಆಗುತ್ತೋ ಇಲ್ವೋ? ಎಲ್ಲ ಶರೀರ. ಹರೇ ಕೃಷ್ಣ. ಸೊ ಹಾಗಾಗಿ ನೋಡೋಣ, ಇದು ತುಂಬಾ ಮುಖ್ಯವಾದದ್ದು ಈ ಶ್ಲೋಕ. ಯಜ್ಞ ಶಿಷ್ಟಾಶಿನ ಸಂತೋ ಮುಚ್ಯಂತೆ ಸರ್ವ ಕಿಲ್ಬಿಷೈ ಭುಂಜತೆ ತು ಅಘಂ ಪಾಪಂ ಯೇ ಪಚಂತಿ ಆತ್ಮಕಾರಣಾತ್. ಸೊ ಹಾಗಾಗಿ ಇಲ್ಲಿ ಯಾರು ತಮಗೋಸ್ಕರ ಅಡಿಗೆ ಊಟ ಮಾಡ್ಕೊಳ್ತಾರೆ ಅವರು ಪಾಪವನ್ನು ಉಣ್ತಾರೆ. ಸೊ ವೈಯಕ್ತಿಕವಾಗಿ ಅಡಿಗೆ ಮಾಡ್ಕೊಳ್ತಾರೆ ಅಲ್ವಾ. ಕೆಲವರು ಹೌದು. ನನಗೆ ನೈವೇದ್ಯ ಮಾಡೋದಿಲ್ಲ. ನಾವು ಏನು ಭಗವಂತನಿಗಾಗಿ ತಯಾರಿಸಿದ್ದಾರೆ ಅದನ್ನೇ ನಾವು ತಿನ್ನಬೇಕು ಅಲ್ವಾ. ಹೌದು. ಭಗವಂತನಿಗೆ ಕೊಟ್ಟು ನಾವು ಅದರ ಶೇಷ ಅನ್ನವನ್ನು ನಾವು ತಿನ್ನಬೇಕು. ಅದು ಏನ್ ಮಾಡ್ತಾರೆ ಜನ? ಇದನ್ನ ಮಾಡ್ತಾ ಇದ್ದಾರ? ಹರೇ ಕೃಷ್ಣ. ಇಲ್ಲ ಮಾತಾಜಿ ಮಾಡ್ತಾ ಇಲ್ಲ ಮಾತಾಜಿ. ಅಂದ್ರೆ ಅವ್ರು ಏನ್ ಮಾಡ್ತಾರೆ? ಹಾಗಿದ್ರೆ ಏನು ಅವ್ರು ಮಾಡ್ತಾ ಇಲ್ಲ ಅಂದ್ರೆ ಏನು? ಭುಂಜತೇತು ಅಗಂ ಪಾಪಂ, ಅವರು ಪಾಪವನ್ನೇ ಉಣ್ತಾ ಇದ್ದಾರೆ ಅಂತ. ಏನಾಯ್ತು? ಅರ್ಥ ಆಯ್ತಾ? ಹರೇ ಕೃಷ್ಣ. ಅರ್ಥ ಆಯ್ತು ಮಾತಾಜಿ. ಭಗವಂತನಿಗೆ ನಾವು ಅರ್ಪಿಸದೆ ತಿಂದ್ರೆ ಅದು ಕಳ್ಳತನ ಮಾಡಿದಾಗ ಆಗತ್ತೆ, ಅದು ಪಾಪ ಅಂಟತ್ತೆ ಅಂತ. ಅಂದ್ರೆ ಈಗ ಹೆಚ್ಚಿನ ಜನ ಎಲ್ಲ ತಿಂತಾ ಇದ್ದಾರಲ್ವಾ, ಹೋಟೆಲ್ಲು, ಮನೆ ಎಲ್ಲ ಏನದು ಇದಕ್ಕ ಆರ್ಡರ್ ಮಾಡ್ತಾರಲ್ಲ, ಝೊಮ್ಯಾಟೋನ ಅದು ಯಾವ್ದು ಸ್ವಿಗ್ಗಿ. ಯಾವ್ದು ಮತ್ತೆ ಯಾವ್ದು? ಸ್ವಿಗ್ಗಿ, ಝೊಮ್ಯಾಟೊ, ಸ್ವಿಗ್ಗಿ ಅದೆಲ್ಲ ಯಾವ್ದು? ಅದು ಎಲ್ಲ ರೆಡಿಮೇಡ್ ಫುಡ್. ಅದೇನು ಪಾಪವೇ? ಅದೇನು ಪುಣ್ಯ? ಅದು ಭಗವಂತನ ಪ್ರಸಾದವಾ? ಇಲ್ಲ. ಅಂದ್ರೆ ಏನದು ಅರ್ಥ? ಪಾಪಗಳನ್ನ ತಿನ್ನೋದು. ಪಾಪವನ್ನೇ ಖಂಡಿತವಾಗಿ ಊಟ ಮಾಡ್ತಾರೆ. ಸೊ ಪಾಪ ಹೆಚ್ಚಾಗ್ತಾ ಇದೆ ಪ್ರಪಂಚದಲ್ಲಿ. ಹರೇ ಕೃಷ್ಣ. ಮ್ಯೂಟ್ ಮಾಡ್ಕೊಳ್ಳಿ. ಪಾಪ ಹೆಚ್ಚಾಗ್ತಾ ಇದೆ ಅಂದ್ಮೇಲೆ ನಮ್ಗೆ ಮಳೆ ಹೇಗೆ ಬರುತ್ತೆ? ಹರೇ ಕೃಷ್ಣ. ಸೊ ಹಾಗಾಗಿ ಭಕ್ತರು ಶ್ರವಣ ಕೀರ್ತನ ಸ್ಮರಣೆ ಮಾಡಿ ಭಕ್ತಿ ಸೇವೆಗಳ ಯಜ್ಞಗಳನ್ನು ಆಚರಿಸುತ್ತಾರೆ. ಹಾಗಾಗಿ ಯಜ್ಞಾಚರಣೆ ಅಂದ್ರೆ ಏನು? ಭಗವಂತನ ಬಗ್ಗೆ ಕೇಳುದು ಯಜ್ಞ. ಈಗ ನಾವೇನ್ ಕೇಳ್ತಾ ಇದ್ದೇವೆ ಭಗವಂತನ ಬಗ್ಗೆ? ಭಗವದ್ಗೀತೆ ಕೇಳ್ತಾ ಇದ್ದೇವೆ ಅಲ್ವಾ. ಇದು ಯಜ್ಞ. ಇದು ಅರ್ಥ ಆಯ್ತಾ? ಹರೇ ಕೃಷ್ಣ. ಆಯ್ತು ಮಾತಾಜಿ. ಇದ್ ನೋಡಿ, ಶ್ರವಣ ಕೀರ್ತನ ಸ್ಮರಣ ಅರ್ಚನ ಇದೆಲ್ಲವೂ ಯಜ್ಞ. ಸೊ ಹರೇ ಕೃಷ್ಣ ಮಹಾಮಂತ್ರ ಹೇಳೋದು ಕೇಳೋದು, ಆಮೇಲೆ ಶ್ರವಣ ಭಗವದ್ಗೀತೆ ಭಾಗವತ ಕೇಳೋದು, ಕೀರ್ತನ ಅದನ್ನ ಯಾರು ಮಾತಾಜಿ ಮ್ಯೂಟ್ ಮಾಡಿ? ಯಾರದದು ಮ್ಯೂಟ್ ಮಾಡಿ? ಹನುಮಾನ್ ಪ್ರಭು ಮ್ಯೂಟ್ ಮಾಡಿ ಅವ್ರದ್ದು. ಸೊ ಹಾಗಾಗಿ ಈ ಎಲ್ಲ ನವವಿಧ ಭಕ್ತಿ ಸೇವೆ ಇದೆಯಲ್ಲ, ಅದೆಲ್ಲವೂ ಕೂಡ ಏನದು? ಭಗವಂತನ ಮಾಡ್ತಕ್ಕಂಥ ಯಜ್ಞ. ಸೊ ಆ ರೀತಿ ಯಜ್ಞಾಚರಣೆ ಮಾಡೋದ್ರಿಂದ ಪಾಪಮಯ ಸಹವಾಸದ ಎಲ್ಲ ಕಲ್ಮಶಗಳಿಂದ ನಾವು ದೂರವಾಗ್ತೇವೆ. ಸೊ ಹಾಗಾಗಿ ಯಾರು ತನಗೋಸ್ಕರ ಅಡಿಗೆ ಮಾಡ್ಕೊಳ್ತಾರೆ, ತನಗೋಸ್ಕರ ತಿಂತಾರೆ, ಅವರು ಏನಾಗಿದೆ? ಅವರು ಕಳ್ಳರು. ಸೊ ಕಳ್ಳನು ಪಾಪಿಯೂ ಆದ ಮನುಷ್ಯ ಹೇಗೆ ಸುಖವಾಗಿರ್ಲಿಕ್ಕೆ ಸಾಧ್ಯ? ನೋಡಿ, ಅವರು ಪಾಪಗಳನ್ನು ತಿಂತಾರೆ ಅಂತ ಹಾಕಿದ್ದಾರೆ ಅಲ್ವಾ. ಈಗ ಹೆಚ್ಚಿನ ಜನ ಏನ್ ತಿಂತಾ ಇದ್ದಾರೆ? ಹರೇ ಕೃಷ್ಣ. ಪಾಪವನ್ನೇ ತಿಂತಾ ಇದ್ದಾರೆ ಮಾತಾಜಿ.
ಹಾ, ಅವಾಗ ಸುಖವಾಗಿರ್ಲಿಕ್ಕೆ ಹೇಗೆ ಸಾಧ್ಯ? ಶಿಲಪ್ರಭುಪಾದರು ಸಾಧ್ಯ ಇಲ್ಲ. ಹೇಳ್ತಾರೆ. ಆ ಸಾಧ್ಯ ಇಲ್ಲ. ಹಾ, ಸಾಧ್ಯ ಇಲ್ಲ. ಆದ್ದರಿಂದ ಜನರು ಎಲ್ಲ ರೀತಿಗಳಲ್ಲಿ ಸುಖವಾಗಿರ್ಬೇಕಾದರೆ ಕೃಷ್ಣ ಪ್ರಜ್ಞೆಯಲ್ಲಿ ಸಂಕೀರ್ತನೆ ಏನೇನು ಮಾಡುವ ಸುಲಭವಾದ ಪ್ರಕ್ರಿಯೆಯನ್ನು ಅವರಿಗೆ ಹೇಳಿಕೊಡಬೇಕು. ನೋಡಿ, ನಾವು ಹೇಳ್ಕೊಡ್ಬೇಕಂತೆ ಶಿಲಪ್ರಭುಪಾದ ನಮಗೆ ಹೇಳಿದ್ದಾರೆ. ಇಲ್ಲವಾದರೆ ಜಗತ್ತಿನಲ್ಲಿ ಶಾಂತಿ ಆಗಲಿ ಸುಖವಾಗಲಿ ಇಲ್ಲ. ಆದ್ದರಿಂದ ನಾವು ಕೃಷ್ಣ ಪ್ರಜ್ಞೆಗೆ ಬಂದಿದ್ದೇವೆ, ಇನ್ನೊಬ್ರಿಗೂ ನಾವು ಹೇಳ್ಕೊಡ್ಬೇಕು ಅಲ್ವಾ? ನೀವು ಈ ರೀತಿ ಭಗವಂತನಿಗೆ ಪ್ರಸಾದವನ್ನು ಮಾಡಿ ಅದನ್ನ ನೀವು ಆಮೇಲೆ ಭಗವಂತನಿಗೆ ಅರ್ಪಿಸಿ ನೀವು ಅದನ್ನ ತಿನ್ಬೇಕು. ಇದನ್ನೆಲ್ಲ ಹೇಳ್ಕೊಡ್ಬೇಕು. ನಾವು ಜೀವನವನ್ನ ನಾವು ನಮ್ಮಲ್ಲಿ ಸುಧಾರಣೆ ತಂದ್ಕೋಬೇಕು ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಇಲ್ಲಿ ಯಜ್ಞ ಚಕ್ರ ಹೇಳ್ತಾರೆ. ಯಜ್ಞ ಚಕ್ರ ಅಂದ್ರೆ ನಿಮ್ಗೆಲ್ಲ ಗೊತ್ತಿದೆ. ಏನಂತಂದ್ರೆ ನಾವು ನಿಯಮಿತವಾದ ಕರ್ತವ್ಯ ಮಾಡಿದಾಗ ಏನಾಗತ್ತೆ, ಯಜ್ಞದ ಆಚರಣೆ ಆಗತ್ತಂತೆ. ಯಜ್ಞ ಆಚರಣೆ ಮಾಡೋದ್ರಿಂದ ಸೊ ಅಲ್ಲಿ ಮಳೆ ಬರುತ್ತೆ. ಮಳೆ ಬರೋದ್ರಿಂದ ಧಾನ್ಯಗಳು ಬೆಳೆಯುತ್ತೆ. ಧಾನ್ಯಗಳಿಂದ ಜೀವಿಗಳು ಬದುಕುತ್ತವೆ. ಅಂದ್ರೆ ಧಾನ್ಯಗಳಿಂದ ಜೀವಿಗಳು ಆಗುತ್ತವೆ, ಬದುಕುತ್ತವೆ. ಸೊ ಇದನ್ನ ಯಜ್ಞ ಚಕ್ರ ಅಂತ ಹೇಳ್ತಾರೆ. ಸೊ ಆ ಯಜ್ಞ ಚಕ್ರ ಮಾಡ್ಬೇಕಂತೆ ನಾವು. ಯಜ್ಞ ಚಕ್ರ ಅಂದ್ರೆ ನಾವು ಭಗವಂತನಿಗೆ ಕೊಡ್ಬೇಕಂತೆ. ಆ ಭಗವಂತನಿಗೆ ಕೊಡುವುದನ್ನ ನಾವು ಬಿಟ್ರೆ ಏನಾಗತ್ತೆ ನೋಡಿ, ಇಲ್ಲಿ ಕೊಡ್ತಾನೆ. ಆ ಪಾಪ ಆಗುತ್ತೆ. ಮಳೆ ಗಾಳಿ ಬೆಳಕು ಎಲ್ಲ. ಇಲ್ಲಿ ಹೇಳ್ತಾರೆ, ದೇವತೆಗಳು ಸುಪ್ರೀತರಾಗಲು ಯಜ್ಞಗಳನ್ನು ಮಾಡಬೇಕೆಂದು ವೇದಗಳು ನಿರ್ದೇಶಿಸುತ್ತವೆ. ಆದರೆ ಶ್ರೀಕೃಷ್ಣನನ್ನು ಅರ್ಚಿಸಿದಾಗ ಭಗವಂತನ ವಿವಿಧ ಅಂಗಾಂಗಗಳಾದ ದೇವತೆಗಳಿಗೆ ತಾನಾಗಿಯೇ ಅರ್ಚನೆ ಆಗುತ್ತದೆ. ಅಂದರೆ ಗಿಡದ ಬುಡಕ್ಕೆ ನೀರು ಹಾಕಿದರೆ ಕಾಂಡ, ರೆಂಬೆ, ಕೊಂಬೆ ಇದಕ್ಕೆಲ್ಲಕ್ಕೂ ಹೋಗುತ್ತೆ, ಎಲೆಗಳಿಗೆ. ಹೇಗೆ ಶ್ರೀಕೃಷ್ಣನನ್ನು ಪೂಜೆ ಮಾಡಿದರೆ ಎಲ್ಲ ದೇವತೆಗಳಿಗೂ ಕೂಡ ಏನಾಗತ್ತೆ, ತಾನಾಗಿಯೇ ಅರ್ಚನೆಯಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಆದ್ದರಿಂದ ನಮಗೆ ಸಾಂಕ್ರಾಮಿಕ ರೋಗ ತಲುಗಿದರೆ ನಮಗೆ ವ್ಯಾಕ್ಸಿನ್ ಕೊಡ್ತಾರೆ ಅಲ್ವಾ? ಅದೇ ತರಹ ನಮಗೆ ವ್ಯಾಕ್ಸಿನ್ ಕೊಡೋದು ಹೇಗೆ? ಈ ನಾವು ಪ್ರಸಾದ ತೆಗೆದುಕೊಂಡ್ರೆ ನಮಗೆ ಐಹಿಕ ಸೋಂಕಿನಿಂದ ರಕ್ಷಣೆ ಸಿಕ್ಕುತ್ತೆ. ಹಾಗಾಗಿ ಪ್ರಸಾದವನ್ನೇ ನಾವು ಸೇವನೆ ಮಾಡಬೇಕು. ಇವತ್ತು ಏಕಾದಶಿ ಇದೆ. ಎಷ್ಟು ಜನ ಏಕಾದಶಿ ವ್ರತ ಮಾಡ್ತಾ ಇದ್ದೀರಿ? ಹರೇ ಕೃಷ್ಣ. ಯಾರಾದ್ರೂ ಮಾಡ್ತಾ ಇದ್ದೀರಾ? ನಾವೆಲ್ಲ ಮಾಡ್ತಾ ಇದ್ದೀವಿ ಮಾತಾಜಿ. ಹೌದು ಮಾತಾಜಿ. ಹನುಮಂತ ಪ್ರಭು, ನಂದಿನಿ ಮಾತಾಜಿ 2 ಜನ ಮಾಡ್ತಾ ಇದ್ದೀರಿ. ನಾನು ಮಾಡ್ತಾ ಇದ್ದೀನಿ ಮಾತಾಜಿ. ನಾವು ಮಾಡ್ತಾ ಇದ್ದೀನಿ. ನಾವು ಮಾಡ್ತಾ ಇದೀವಿ. ಕೈ ಎತ್ತಿ ಎಷ್ಟು ಜನ ಮಾಡ್ತಾ ಇದ್ದೀರಿ? ಹರೇ ಕೃಷ್ಣ. ನಾವು ಬಹಳ ವರ್ಷದಿಂದ ನಿರ್ಜಲಾಗಿ ಮಾಡ್ತೀವಿ ಮಾತಾಜಿ. ಸವಿತಾ ಏಕಾದಶಿ ವ್ರತ ಮಾಡ್ತಾ ಇದ್ದೀರಾ ಸವಿತಾ ಮಾತಾಜಿ? ಇವತ್ ಮಾಡಿದೀನಿ ಮಾತಾಜಿ. ಹರೇ ಕೃಷ್ಣ, ಹರಿ ಬೋಲ್. ಅರ್ಚನಾ ಮಾತಾಜಿ, ಜಯಲಕ್ಷ್ಮಿ ಮಾತಾಜಿ 1 2 3, ಶೋಭಾ ಭಟ್ 4. ಎಷ್ಟು ಜನ ಇದ್ದೀರಿ? 5 ಜನನಾ? 5 ಜನ ಮಾಡ್ತಾ ಇದ್ದಾರೆ. ಹರೇ ಕೃಷ್ಣ, ಹರಿ ಬೋಲ್. ಸೊ ಈಗ ನಮ್ಗೆ ಇದು ಮಾಡಿ ಅಂದ್ರೆ ಈಗ ಭಗವಂತನಿಗೆ ತುಂಬಾ ಖುಷಿ ಕೊಡ್ತದೆಯಂತೆ ಈ ಇವತ್ತಿನ ದಿನ. ಅಂದರೆ ಏಕಾದಶಿ ವ್ರತವನ್ನ ಮಾಡಿದರೆ ತುಂಬಾ ಖುಷಿ ಆಗುತ್ತಂತೆ. ಸೊ ಹಾಗಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ಕೇಳ್ತಾ ಇಲ್ಲ ಮಾತಾಜಿ, ನಿಮ್ದು ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. ಹರೇ ಕೃಷ್ಣ. 15 ಮೆಂಬರ್ಸ್ ಟೋಟಲ್ 15 ಮೆಂಬರ್ಸ್ ಇದ್ದಾರೆ ಈಗ ಮಾಡೋರು ಇದರಲ್ಲಿ, ಈ ಗ್ರೂಪ್ ಅಲ್ಲಿ. ಹರೇ ಕೃಷ್ಣ. ಹೌದು ಮಾತಾಜಿ. ಹೌದು ಮಾತಾಜಿ. ಓಹೋ, ಎಲ್ಲ ತುಂಬಾ ಹರಿಬೋಲ್. 15 ಮೆಂಬರ್ಸ್ ಇದ್ದಾರೆ, ಮಾಡ್ತಾ ಇದ್ದಾರೆ. ಹರಿಬೋಲ್. ಉಳಿದವರು ಇನ್ನು ಮಾಡಬೇಕು. ಹರೇ ಕೃಷ್ಣ. ಇನ್ನು ಉಳಿದವರು ಯಾರಿದ್ದಾರೆ? ಹರೇ ಕೃಷ್ಣ. ಇನ್ನು 6 ಮೆಂಬರ್ಸ್ ಮಾತಾಜಿ. 6 ಮೆಂಬರ್ಸ್ ಅಲ್ಲಿ ನಾನ್ ಮಾಡ್ತೇನಲ್ವಾ? ನನ್ನದು ಇನ್ 5 ಮೆಂಬರ್ಸ್ ಮಾತಾಜಿ. ಇನ್ನು 5 ಮೆಂಬರ್ಸ್ ಅಷ್ಟೇ ಮಾಡ್ತಾ ಇಲ್ಲ. ಹರೇ ಕೃಷ್ಣ, ಹರಿಬೋಲ್ ಅಲ್ವಾ? 6 ಅಲ್ಲಿ ನಾನಿದ್ದೇನೆ, ನಾನು ಮಾಡ್ತೇನೆ. ಹರೇ ಕೃಷ್ಣ. ಈಗ ನೋಡೋಣ. ಸೊ ಹಾಗಾಗಿ ನಾವು ಪಾಪ ಮಾಡಿದರೆ ಏನಾಗತ್ತೆ, ಈ ರೀತಿಯಾಗಿ ನಾವು ಕೃಷ್ಣ ಪ್ರಸಾದವನ್ನ ಸೇವನೆ ಮಾಡದೆ ನಾವು ನಮ್ಮ ಅಂದ್ರೆ ನಮಗಾಗಿ ಮಾಡ್ಕೊಂಡು ಸೇವನೆ ಮಾಡಿದ್ರೆ ಅದು ಪಾಪ ಮಾಡಿದ್ರೆ ಏನಾಗುತ್ತೆ, ಪಾಪ ಕರ್ಮವನ್ನ ಅನುಭವಿಸ್ಲಿಕ್ಕೆ ಮುಂದಿನ ಜನ್ಮದಲ್ಲಿ ನಾಯಿ ಹಂದಿಗಳ ಶರೀರ ಸಿಕ್ಕಬಹುದು. ಸೊ ಹಾಗಾಗಿ ಏನ್ ಮಾಡ್ಬೇಕು ನಾವು? ನಾಯಿ ಹಂದಿ ಶರೀರ ಬೇಕಾ ನಮ್ಗೆ?
ಬೇಡ ಬೇಡ. ಮಾತಾಜಿ. ಆ ಬೇಡ. ಬೇಡ ಅಂದರೆ ನಾವು ಭಗವಂತನ ಪ್ರಸಾದವನ್ನು ಸ್ವೀಕರಿಸಿ ನಾವು ಸೋಂಕಿನಿಂದ ರಕ್ಷಣೆ ಪಡೆಯಬಹುದು. ಅಂದರೆ ಈ ಎಲ್ಲ ಭೌತಿಕ ಎಲ್ಲ ಪಾಪಗಳು ಇದರಿಂದ ನಾವು ಕಲ್ಮಶಗಳಿಂದ ನಾವು ಅದರಿಂದ ಒಂದು ರಕ್ಷಣೆ ಪಡಿಬಹುದು ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ನಾವಿಲ್ಲಿ ಹೇಳ್ತಾರೆ ಎಲ್ಲರೂ ಕೂಡ ಈ ಎಲ್ಲ ಸೂರ್ಯ ಚಂದ್ರ ಎಲ್ಲರೂ ಕೂಡ ವಾಯು ಎಲ್ಲರೂ ದೇವತೆಗಳು ಭಗವಂತನ ಸೇವಕರು. ಇದನ್ನ ನಾವು ನೆನ್ಪಿಟ್ಕೊಳ್ಳಿ. ದೇವತೆಗಳು ಭಗವಂತನ ಸೇವಕರು. ಭಗವಂತ ಯಜ್ಞದಿಂದ ಸುಪ್ರೀತನಾಗ್ತಾನೆ. ಸೊ ಆದುದರಿಂದ ಯಜ್ಞಗಳನ್ನು ಮಾಡಲಾರದವನಿಗೆ ಅಭಾವವೇ ಗತಿ. ನಮಗೆ ಯಾಕೆ ಅಭಾವ ಬರ್ತಾ ಇದೆ? ಮಳೆಯ ಅಭಾವ, ಯಜ್ಞ ಮಾಡದೇ ಇರೋದಕ್ಕೆ. ಮಾಡ್ತಾ ಇಲ್ಲ. ಯಜ್ಞ ಮಾಡದೆ. ಆದ್ದರಿಂದ ವಿಶೇಷವಾಗಿ ಈ ಯುಗಕ್ಕೆ ಮಾಡಿರುವ ಸಂಕೀರ್ತನ ಯಜ್ಞವನ್ನು ನಾವು ಮಾಡಬೇಕು. ಯಜ್ಞಾತಾತ್ ಕರ್ಮಣೋ ಅನ್ಯತ್ರ ಲೋಕೋಯಂ ಕರ್ಮವಂದನಃ ಅಂತ ಹೇಳಿದ್ದಾರೆ. ಈಗ ಯಜ್ಞಾರ್ಥ ಕರ್ಮ ಅಂದ್ರೆ ಕೃಷ್ಣನ ಸುಪ್ರೀತಿಗಾಗಿ ಕರ್ಮ ಮಾಡುವ ಅಗತ್ಯವನ್ನು ಇನ್ನೂ ಸ್ಪಷ್ಟವಾಗಿ ಇಲ್ಲಿ ಹೇಳಿದೆ. ಸೊ ಹಾಗಾಗಿ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು ಯಜ್ಞ ಪುರುಷ ವಿಷ್ಣುವನ್ನು ಪ್ರಸನ್ನ ಮಾಡಬೇಕು, ಭಗವಂತನನ್ನು ಪ್ರಸನ್ನ ಮಾಡಬೇಕು. ಈಗ ಎಲ್ಲರಿಗೂ ವಿಕರ್ಮ ಕರ್ಮ ಅಂದ್ರೆ ಏನು ಗೊತ್ತಿದೆ ಅಲ್ವಾ? ಸೊ ಕರ್ಮ ಅಂದ್ರೆ ವೇದಗಳ ಹೇಳಿದ ಪ್ರಕಾರ ನಾವು ಕೆಲಸವನ್ನು ಮಾಡೋದು. ವಿಕರ್ಮ ಅಂದ್ರೆ ಪಾಪಕರ್ಮ. ಈಗ ವಿಕರ್ಮ ಕರ್ಮ ವಿಕರ್ಮ ಎಲ್ಲ ನಮಗೆ ಮತ್ತೆ ಐಹಿಕ ಬಂಧನಕ್ಕೆ ನಮ್ಮನ್ನು ಒಳಗಾಗುತ್ತೆ. ಅದನ್ನು ನಾವು ಏನ್ ಮಾಡಬೇಕು? ಹಾಗಾದ್ರೆ ಅಕರ್ಮವನ್ನು ಮಾಡಬೇಕು. ಮಾಡ್ಬೇಕು ಮಾತಾಜಿ. ಅಕರ್ಮ ಮಾಡೋದು ಅಂದ್ರೆ ಕೃಷ್ಣ ಪ್ರಜ್ಞೆ ಭಕ್ತಿ ಸೇವೆ ಅಂತ ಹೇಳ್ತಾ ಇದ್ದಾನೆ ಭಗವಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಶ್ರೀಲ ಪ್ರಭುಪಾದ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ನಮಗೆ ಇಲ್ಲಿ ಶ್ರೀಲ ಪ್ರಭುಪಾದ ಏನ್ ಹೇಳ್ತಾರೆ? ಬದ್ಧಾತ್ಮಗಳು ಕೃಷ್ಣ ಪ್ರಜ್ಞೆಯ ಮೂಲಕ ಯಜ್ಞದ ಪ್ರಕ್ರಿಯೆಯನ್ನು ಅನುಸರಿಸಲು ಪ್ರಯತ್ನಿಸಬೇಕು. ಯಜ್ಞ ಮಾಡೋದು ಅಂದ್ರೆ ನಾವು ಸಂಕೀರ್ತನ ಯಜ್ಞ. ಸೊ ಹಾಗಾಗಿ ಅದನ್ನು ಮಾಡಿಕೊಂಡು ನಾವು ಯಜ್ಞದ ಪ್ರಕ್ರಿಯೆಯನ್ನು ನಾವು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಏನ್ ಹೇಳ್ತಾರೆ ಅಂದ್ರೆ ಯಾರು ಯಜ್ಞ ಚಕ್ರವನ್ನ ಅನುಸರಿಸೋದಿಲ್ಲ ಅವರದು ಪಾಪಮಯವಾದ ಬದುಕು. ಸೊ ಹಾಗಾಗಿ ಯಾರು ಇಂದ್ರಿಯ ತೃಪ್ತಿಗಾಗಿ ಬದುಕ್ತಾರೋ ಅವರ ಬದುಕು ವ್ಯರ್ಥವಂತೆ ಅಲ್ವಾ? ಈಗ ಈ ಪ್ರಪಂಚದಲ್ಲಿ ಎಷ್ಟೋ ಜನ 99% ಜನ ಇಂದ್ರಿಯ ತೃಪ್ತಿಗಾಗಿ ಬದುಕ್ತಾ ಇದ್ದಾರೆ ಅಲ್ವಾ? ಹೌದು. ಅಂದ್ರೆ ಅವರ ಬದುಕು ವೇಸ್ಟ್ ಅಂತೆ. ಹ್ಯೂಮನ್ ಲೈಫ್ ಇದೆಯಲ್ಲ, ಮನುಷ್ಯನ ಜೀವನದ ಬದುಕು ಅಲ್ಲಿ ವೇಸ್ಟ್ ಆಗ್ತದೆಯಂತೆ. ಸೊ ಹಾಗಾಗಿ ಏನ್ ಹೇಳ್ತಾ ಇದ್ದಾರೆ ಇಲ್ಲಿ? ಐಹಿಕ ಜಗತ್ತನ್ನು ಯಾರು ಸವಿಯಲು ಬಯಸ್ತಾರೆ ಅವರಿಗೆ ಯಜ್ಞಚಕ್ರ ಅತ್ಯಂತ ಅಗತ್ಯ ಅಂತೆ, ತೀರಾ ಅಗತ್ಯ. ಇನ್ನ ನಾವು ನಿಯಮ, ಭೌತಿಕ ನಿಯಮ, ಇದೆಲ್ಲ ನಿಸರ್ಗ ನಿಯಮ, ಅದನ್ನ ನಾವು ಪಾಲಿಸ್ಲಿಲ್ಲ ಅಂತಂದ್ರೆ ಹೆಚ್ಚು ಹೆಚ್ಚು ಶಿಕ್ಷೆಗೆ ಒಳಗಾಗ್ತಾನೆ, ಅಪಾಯಕ್ಕೆ ಒಳಗಾಗ್ತಾನೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇಲ್ಲಿ ಆಧ್ಯಾತ್ಮಿಕವಾದಿ ಈ ಕೃಷ್ಣ ಪ್ರಜ್ಞೆಯಲ್ಲಿ ಇರೋರಿಗೆ ಈ ಯಜ್ಞದ ಕಟ್ಟುನಿಟ್ಟುಗಳನ್ನ ಪಾಲಿಸಬೇಕಾದ ಅಗತ್ಯ ಇಲ್ಲ. ಅಂದ್ರೆ ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ ಅಂತಂದ್ರೆ, ಕೃಷ್ಣ ಪ್ರಜ್ಞೆಯಲ್ಲಿ ನಿರತರಾಗದೇ ಇರುವವರು ಇಂದ್ರಿಯ ಪ್ರಜ್ಞೆಯಲ್ಲಿ ಇರ್ತಾರೆ. ಅಂದ್ರೆ ನಾವು ಕೃಷ್ಣ ಪ್ರಜ್ಞೆಗೆ ಯಾರು ಬರಲಿಲ್ಲ ಅವರು ಇಂದ್ರಿಯ ಪ್ರಜ್ಞೆಯಲ್ಲಿ ಇರ್ತಾರೆ. ಇಂದ್ರಿಯ ತೃಪ್ತಿಗಾಗಿ ತಮ್ಮ ಬಯಕೆಗಳನ್ನು ತೃಪ್ತಿಗೊಳಿಸುವಂತೆ ಅವರಿಗೆ ಅದನ್ನ ಮಾಡ್ತಾ ಇರ್ತಾರೆ. ಆದರೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಯಜ್ಞಗಳನ್ನು ವೇದಗಳಲ್ಲಿ ಹೇಳಿರುವ ದೇವತೆಗಳಿಗೆ ನೇರವಾಗಿ ನಿರ್ದೇಶಿಸಲಾಗಿದೆ. ಇದು ಪರೋಕ್ಷವಾದ ಕೃಷ್ಣ ಪ್ರಜ್ಞೆ. ಅಂದ್ರೆ ಮೊದಲೆಲ್ಲ ದೇವತೆಗಳಿಗೆ ಯಜ್ಞಗಳನ್ನ ಮಾಡ್ತಾ ಇದ್ರಲ್ವಾ ಎಲ್ಲ. ಆದರೆ ಈಗ ಕಲಿಯುಗದಲ್ಲಿ ಆತರ ಯಜ್ಞಗಳು ಇದೆಯಾ? ಹರೇ ಕೃಷ್ಣ. ಇಲ್ಲ ಮಾತಾಜಿ ಈಗ. ಅದಿಲ್ಲ. ಯಾಕೆಂದ್ರೆ ಅಶ್ವಮೇಧ ಯಜ್ಞ, ಅದು ಗೋಮೇಧ ಅಂಥದ್ದೆಲ್ಲ ಯಜ್ಞಗಳು ಇಲ್ಲ. ಯಾಕೆಂತಂದ್ರೆ ಮಾಡಕ್ಕಾಗಲ್ಲ ಇವಾಗ. ಪುರೋಹಿತರು ಮಂತ್ರಗಳನ್ನ ಕೊಡ್ತಕ್ಕಂಥ ಪುರೋಹಿತರು ಇಲ್ಲ. ಆತರ ನೀದ ಹೇಳೋರು ಬ್ರಾಹ್ಮಣರು ಇಲ್ಲ. ಅಷ್ಟು ನೀಟಾಗಿ ಹೇಳೋದಲ್ಲ, ಅವ್ರಿಗೆ ಮಂತ್ರ ಹೇಳಿ ಬೆಂಕಿಯನ್ನು ಬೆಂಕಿ ಅಗ್ನಿಗೆ ಬೇಕು. ಮಂತ್ರದಿಂದ ಅಗ್ನಿ ಬೇಕು. ಅವರ ಮಂತ್ರಗಳು ಇಷ್ಟು ಪವರ್ಫುಲ್ ಇರಬೇಕು. ಆ ಮಂತ್ರದಿಂದ ಅಗ್ನಿ ತರಿಸ್ಬೇಕು. ಆಮೇಲೆ ಬ್ಯಾರಲ್ ಗಟ್ಲೆ ತುಪ್ಪ ಬೇಕು. ಆಮೇಲೆ ಚಿನ್ನದ ತಟ್ಟೆ ಹರಿವಾಣ ಬೇಕು ಆಹುತಿ ಕೊಡ್ಲಿಕ್ಕೆ. ಮತ್ತೆ ಅವರಿಗೆ ಇದು ಹಸುವನ್ನು ಅಶ್ವಮೇಧ ಕುದುರೆ ಕೊಟ್ರೆ ಅಥವಾ ಗೋವನ್ನು ಹಾಕಿದ್ರೆ ಅವರಿಗೆ ಅದು ಮನುಷ್ಯರಾಗಿ ಬರಬೇಕಂತೆ. ಅಷ್ಟು ಅವರಲ್ಲಿ ಇರಬೇಕು. ಅಂಥದ್ದು ಕಲಿಯುಗಕ್ಕೆ ಇಲ್ಲ. ಸೊ ಅದಕ್ಕೆ ಕಲಿಯುಗದಲ್ಲಿ ಏನ್ ಹೇಳ್ತಾ ಇದ್ದಾರೆ? ಸಿಂಪಲ್ ಹೇಳ್ತಾ ಇದ್ದಾರೆ.
ಕಲಿಯುಗದಲ್ಲಿ ನಮಗೆ ಹರಿನಾಮ ಸಂಕೀರ್ತನೆ ಅಷ್ಟು ಮಾಡ್ಕೊಳ್ಳಿ, ನಿಮ್ಗೆ ಸಾಕು ಅಂತ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಇನ್ನು ಮುಂದುವರಿಸಬೇಕಾ? ಹರೇ ಕೃಷ್ಣ, ಇಲ್ಲಿಗೆ ನಿಲ್ಲಿಸೋಣ. ಹರೇ ಕೃಷ್ಣ. ಮುಂದುವರಿಸಬೇಕಾ? ಹರೇ ಕೃಷ್ಣ. ನಿಲ್ಸಿ ಟೈಮ್ ಮಾತಾಜಿ. ಇದ್ರೆ ಮಾಡಿ, ನಿಲ್ಲಿಸ್ತೀನಿ ಅಂದ್ರೆ ನಿಲ್ಲಿಸಿ ಮಾತಾಜಿ, ಪರವಾಗಿಲ್ಲ. ನನಗೆ ಟೈಮ್ ಇದೆ. ಹರೇ ಕೃಷ್ಣ. ನೀವು ಮಾಡ್ಬೇಕಾ? ನೀವು ಅಂದ್ರೆ ನಾನು ಮಾಡ್ತೇನೆ. ಹರೇ ಕೃಷ್ಣ. ಎಲ್ಲಾರು ಏನ್ ಹೇಳ್ತೀರಾ? ಮಾಡ್ಬೇಕಾ? ಏನು ಹೇಳಿ. ಆ ನೆಕ್ಸ್ಟ್ ವೀಕ್ ಮಾಡಿ ಮಾತಾಜಿ. ನೆಕ್ಸ್ಟ್ ವೀಕ್. ಹರೇ ಕೃಷ್ಣ. ಆದಷ್ಟು ಅಂದ್ರೆ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಸ್ವಲ್ಪ ನಿಧಾನವಾಗಿ ಹೋಗ್ತಾ ಇದೆ. ಮಾತಾಜಿ. ಯಾಕಂದ್ರೆ ಒಂದು ವೀಕ್ ಎಕ್ಸ್ಟ್ರಾ ಹೋಗ್ಬೋದು ನಮ್ಗೆ. ಹರೇ ಕೃಷ್ಣ. ಅಂದ್ರೆ ಈ ತರ ಮಾಡಿದ್ರೆ ಓಕೆನಾ ನಿಮ್ಗೆ, ಅಥವಾ ಫಾಸ್ಟ್ ಆಗಿ ಹೌದು ಬೇರೆ ಮಾತಾಜಿ, ತುಂಬಾ ಚೆನ್ನಾಗಿ ಅರ್ಥ ಆಗ್ತಾ ಇದೆ ಇವಾಗ. ಆಗ್ತದೆ ಇಲ್ಲಿ. ಹಾಗಾದ್ರೆ ನಾನು ಇದನ್ನ ಸ್ಟಾಪ್ ಮಾಡ್ತೇನೆ. ಆಯ್ತು ಮಾತಾಜಿ. ಹರೇ ಕೃಷ್ಣ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ನಿಮ್ಗೆ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಹರೇ ಕೃಷ್ಣ. 10 minutes ಟೈಮ್ ಇದೆ. ಪ್ರಶ್ನೆಗಳಿಲ್ಲ ಮಾತಾಜಿ, ಎಲ್ಲ ಚೆನ್ನಾಗಿ ಮಾಡಿ. ಹರೇ ಕೃಷ್ಣ ಮಾತಾಜಿ. ಒಂದ್ ನಿಮಿಷ ಸ್ಟಾಪ್ ಲೈವ್ ಮಾಡ್ಕೋತೇನೆ. ಹರೇ ಕೃಷ್ಣ.